चारी जयुराध माधव कुंज बिहारी जयुराध माधव कुंज बिहारी हरे कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुक्तपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश। हे कृष्णा करुणा सिन्धो दीनबन्धो जगत्पते गोपीश गोपिका कान्ता राधा कान्ता नमोस्तुते। तप्त काञ्चन गौरांगी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते भक्तिवेदांत स्वामिनिति नामिने नमस्ते सरस्वती देवी गौरवाणी प्रचारिणि निर्विशेष शून्यवादि पाश्चात्यदेशतारिणि। जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम राम ರಾಮ ಹರೇ 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 ಕೃಷ್ಣ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ನಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆಯ ತರಗತಿಗೆ ಸ್ವಾಗತ. ಇವತ್ತಿನ ಅಧ್ಯಾಯ ಕೊನೆಯ ಅಧ್ಯಾಯ. ಈ ಅಧ್ಯಾಯದ ಹೆಸರು ಮೋಕ್ಷ ಸನ್ಯಾಸ ಯೋಗ ಅಂತ ಕರೀತಾರೆ. ಕೊನೆಯ ಅಧ್ಯಾಯಕ್ಕೆ ಬಂದಿದ್ದೀವಿ. ಅದಕ್ಕೆ ಮೊದಲು ನಿನ್ನೆಯ ಅಧ್ಯಾಯನ ಒಂದ್ಸಲಿ ರೀಕಾಲ್ ಮಾಡಿ ಮುಂದೆ ಹೋಗೋಣ. ಹರೇ ಕೃಷ್ಣ. ನಿನ್ನೆಯ ಅಧ್ಯಾಯದ ಹೆಸರೇನಿತ್ತು, ಏನೆಲ್ಲ ತಿಳ್ಕೊಂಡ್ವಿ, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅಲ್ಲಿ ಅರ್ಜುನ ಯಾವ ವ್ಯಕ್ತಿ, ನಿನ್ನೆ ಅದಕ್ಕೂ ಮೊದಲು ನಾವು ದೈವಾಸುರ ಸಂಪತ್ ವಿಭಾಗ ಯೋಗ ನೋಡಿದ್ವಿ. ಅಂದ್ರೆ ದೈವಿ ಗುಣ ಇರುವಂತವ್ರು ಶಾಸ್ತ್ರಕ್ಕೆ ಅನುಗುಣವಾಗಿ ಅವರು ಕಾರ್ಯಗಳನ್ನ ಮಾಡ್ತಾರೆ. ಅಸುರರು ಶಾಸ್ತ್ರಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ಮಾಡ್ತಾರೆ ಅಂತ. ಹಾಗೆ ಯಾರು ಶಾಸ್ತ್ರಕ್ಕೆ ಅನುಸಾರವಾಗಿ ಜೀವನವನ್ನ ನಡೆಸ್ತಾರೆ, ಅಂತಹ ಒಂದು ಕಾರ್ಯವನ್ನ ಮಾಡ್ತಾರೆ, ಅವರ ಮತ್ತು ಯಾರು ಶಾಸ್ತ್ರಕ್ಕೆ ಅನಧಿಕೃತ ಅಂದ್ರೆ ಯಾವ್ದು ಶಾಸ್ತ್ರಗಳಲ್ಲಿ ಹೇಳಿಲ್ಲ ಅಂತಹ ಒಂದು ಆರಾಧನೆಯನ್ನ ಮಾಡುವವರ ಬಗ್ಗೆ ಅರ್ಜುನ ನಿನ್ನೆ ಪ್ರಶ್ನೆ ಮಾಡ್ತಾನೆ. ನಂತರ ಭಗವಂತ ಅದಕ್ಕೆ ಆ ತ್ರಿಗುಣಗಳನ್ನ ಆಧಾರವಾಗಿಟ್ಕೊಂಡು 3 ರೀತಿಯ ಆರಾಧಕರ ಬಗ್ಗೆ ತಿಳಿಸ್ತಾನೆ. ಸತ್ವಗುಣದಲ್ಲಿರುವಂತವರು ದೇವತೆಗಳ ಆರಾಧಕರು, ರಜಗುಣದಲ್ಲಿರುವಂತವರು ಪ್ರಭಾವಿ ವ್ಯಕ್ತಿಗಳ ಆರಾಧಕರು, ನಂತರ ಬರುವಂತಹ ತಮೋ ಗುಣದಲ್ಲಿ ಇರುವಂತವ್ರು ಅವರು ಭೂತ ಪ್ರೇತಗಳ ಆರಾಧನೆ ಮಾಡ್ತಾರೆ ಅಂತ ಭಗವಂತ ಹೇಳ್ತಾನೆ. ಮತ್ತೆ 3 ಗುಣದಲ್ಲಿ ಆಹಾರ, ನಾವು ಯಾವ ಗುಣವನ್ನ ಆರಿಸ್ಕೋತೀವಿ ಆ ಗುಣವನ್ನ ಆರಿಸ್ಕೋಬೇಕು ಅಂತಂದ್ರೆ ಅಂತಹ ಒಂದು ಆಹಾರ ಪದ್ಧತಿಯನ್ನ ಬೆಳೆಸ್ಕೊಂಡ್ರೆ ಸಾಕು, ನಾವು ಆ ಗುಣಕ್ಕೆ ಕ್ರಮೇಣ ಬಂದ್ಬಿಡ್ತೀವಿ. ಅದಕ್ಕೆ ಇಲ್ಲಿ ನೋಡ್ತೀವಿ ಏನಂತ ಹೇಳ್ತಾರೆ, ಜೈಸಾನ್ ವೈಸಾಮನ್ ಅಂತ ಹೇಳ್ತಾರೆ. ಅಂದ್ರೆ ನಾವ್ ಎಂತ ಆಹಾರ ಸೇವಿಸ್ತೀವಿ ಅಂತಹ ಒಂದು ವ್ಯಕ್ತಿತ್ವ ನಮ್ದಾಗುತ್ತೆ ಅಂತ. ಹಾಗೆ ಸತ್ವ ಗುಣದಲ್ಲಿರುವಂತವ್ರು ಅವರು ಭಗವಂತನ ನೈವೇದ್ಯ ಪ್ರಸಾದವನ್ನ ಸ್ವೀಕಾರ ಮಾಡ್ತಾರೆ. ತಮೋ ಗುಣದಲ್ಲಿ ಇರುವಂತವ್ರು ಅವರು ಉಚ್ಚಿಷ್ಟ ಅಸ್ಪೃಶ್ಯವಾದ ಆಹಾರಗಳನ್ನ ಸೇವನೆ ಮಾಡ್ತಾರೆ. ರಜೋಗುಣದಲ್ಲಿ ಇರುವಂತವ್ರು ಅವರು ಉಪ್ಪು, ಖಾರ, ಹುಳಿ, ಸಿಹಿ ಇವೆಲ್ಲವೂ ಕೂಡ ತೀಕ್ಷ್ಣವಾಗಿರ್ಬೇಕು, ಮತ್ತೆ ಅದು ತೀರಾ ಬಿಸಿ ಬಿಸಿಯಾಗಿರ್ಬೇಕು ಅಂತ ಆಹಾರವನ್ನ ಇಷ್ಟಪಟ್ಟು ಸೇವಿಸ್ತಾರೆ. ನಂತರ ಬರುವಂತದ್ದು 3 ಗುಣಗಳಲ್ಲಿ ಯಜ್ಞಗಳು. ಯಾವ ರೀತಿ 3 ಗುಣಗಳಲ್ಲಿ ಯಜ್ಞವನ್ನ ಮಾಡ್ತಾರೆ ಅಂತಂದ್ರೆ ಯಾವ ಯಜ್ಞ ನಮ್ಮ ಕಲಿಯುಗಕ್ಕೆ ಹೇಳಿರುವಂತಹ ಸಂಕೀರ್ತನ ಯಜ್ಞ ಅಥವಾ ಜಪ ಯಜ್ಞ, ಅದನ್ನ ಸಾತ್ವಿಕ
ಗುಣದಲ್ಲಿರುವಂತವ್ರು ಮಾಡ್ತಾರೆ. ಯಾರು ರಜೋಗುಣದಲ್ಲಿರ್ತಾರೆ ಅವರು ದ್ರವ್ಯ ಯಜ್ಞವನ್ನ ಮಾಡ್ತಾರೆ. ಆದ್ರೆ ಅವರು ಆ ಡಂಬಾಚಾರಕ್ಕಾಗಿ, ತೋರಿಕೆಗಾಗಿ ಮಾಡ್ತಾರೆ. ಅಲ್ಲಿ ಅವರಿಗೆ ಯಾವುದೇ ಒಂದು ಅದರಿಂದ ಆ ಆಧ್ಯಾತ್ಮಿಕ ಪ್ರಗತಿ ಅಂದ್ರೆ ಅದರ ಒಂದು ಆ ವಾಸ್ತವ ಯಜ್ಞ ಅಂದ್ರೆ ಏನು, ಯಜ್ಞ ಪುರುಷ ಅಂದ್ರೆ ಯಾರು, ಅವನನ್ನ ಹೇಗೆ ತೃಪ್ತಿಪಡಿಸುವಂತದ್ದು, ಇದೆಲ್ಲವೂ ಅವರಿಗೆ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರುವುದು ಒಂದೇ. ಅಂದ್ರೆ ಹಾಗೇನಾದ್ರೂ ಅವ್ರ ದೇವತೆಗಳನ್ನ ಕುರಿತು ಯಜ್ಞ ಮಾಡ್ತಾ ಇದಾರೆ ಅಂದ್ರೆ ಅವರೊಂದು ವ್ಯವಹಾರದ ಹಾಗೆ ಮಾಡ್ತಾ ಇರ್ತಾರೆ. ಅಂದ್ರೆ ನಾನು ನಿನಗಾಗಿ ಈ ಹವಿಸ್ಸನ್ನ ಅರ್ಪಿಸ್ತೇನೆ, ನನಗೆ ಏನೋ ಒಂದು ಕೆಲಸ ಆಗ್ಬೇಕು, ಅದು ನೀನ್ ಪೂರೈಸ್ಬೇಕು ಅನ್ನೋ ರೀತಿಯಲ್ಲಿ. ಅಥವಾ ಅಲ್ಲಿ ಬಂದಿರುವಂತವ್ರಿಗೆ ತನ್ನ ಒಂದು ಶ್ರೀಮಂತಿಕೆಯನ್ನ ತೋರಿಸ್ಕೊಳ್ಬೇಕು, ಅದಕ್ಕಾಗಿ ಯಜ್ಞಗಳನ್ನ ಮಾಡುವಂತವ್ರು, ಅದಕ್ಕಾಗಿ ಜನರ ಮುಂದೆ ದಾನಗಳನ್ನ ನೀಡುವಂತವ್ರು. ಆ ರೀತಿ ಯಜ್ಞಗಳು ರಜೋಗುಣದಲ್ಲಿರುವಂತವ್ರು ಮಾಡ್ತಾರೆ. ಮತ್ತೆ ಯಜ್ಞಗಳನ್ನ ತಮೋ ಗುಣದಲ್ಲಿರುವಂತವ್ರು ಹೇಗೆ ಮಾಡ್ತಾರೆ ಅಂದ್ರೆ ಅವರು ಯಾರು ಪುರೋಹಿತರನ್ನ ಕರೆಸೋದಿಲ್ಲ, ಅಲ್ಲಿ ಯಾವುದೇ ಒಂದು ವೇದ ಮಂತ್ರಗಳ ಒಂದು ಪಠನ ಆಗೋದಿಲ್ಲ, ಮತ್ತೆ ಅಲ್ಲಿ ಯಾರು ಆ ಅವರ ಯಜ್ಞದಲ್ಲಿ ಪಾಲ್ಗೊಳ್ಳೋದಿಲ್ಲ. ಆದ ಕಾರಣ ಅವ್ರು ಯಾರಿಗೂ ಪ್ರಸಾದವನ್ನ ನೀಡೋದಿಲ್ಲ, ಮತ್ತೆ ಪುರೋಹಿತರನ್ನು ಕರೆಯೋದಿಲ್ಲ, ಅದರಿಂದ ಅವರಿಗೆ ಸಂಭಾವನೆಯನ್ನು ನೀಡೋದಿಲ್ಲ. ಅವರಿಗೆ ಮಾಡುವಂತಹ ಯಜ್ಞ ಶಾಸ್ತ್ರಗಳಲ್ಲಿ ಇರುವಂತದ್ದಲ್ಲ, ಅವರ ಮನಸ್ಸೋ ಇಚ್ಛೆ ಮಾಡುವಂತದ್ದು. ಅಂತಹ ಯಜ್ಞವನ್ನ ತಮೋಗುಣದಲ್ಲಿರುವಂತವ್ರು ಮಾಡ್ತಾರೆ ಅಂತ ತಿಳ್ಕೊಂಡ್ವಿ. ನಂತರ 3 ವಿಧದ ತಪಸ್ಸು: ದೇಹದ ತಪಸ್ಸು, ಮನಸ್ಸಿನ ತಪಸ್ಸು, ಮತ್ತೆ ಆ ಮಾತಿನ ತಪಸ್ಸು. ಈ ರೀತಿ 3 ತಪಸ್ಸುಗಳು ಆ ಸತ್ವಗುಣದಲ್ಲಿ ಇರುವಂತವ್ರು ಮಾಡುವಂತದ್ದು. ದೇಹದ ತಪಸ್ಸು ಅಂತಂದ್ರೆ ಹಿರಿಯರಿಗೆ, ಮತ್ತೆ ಗುರುಗಳಿಗೆ, ಭಗವಂತನಿಗೆ, ಬ್ರಾಹ್ಮಣರಿಗೆ ಎಲ್ಲರಿಗೂ ಕೂಡ ಒಂದು ಗೌರವಗಳನ್ನ ಸಲ್ಲಿಸ್ತಾರೆ, ಅವರಿಗೆ ಪ್ರಣಾಮಗಳನ್ನ ಸಲ್ಲಿಸ್ತಾರೆ, ಅವರನ್ನ ಪೂಜಾರ್ಹರಾಗಿ ಕಾಣ್ತಾರೆ. ಮತ್ತೆ ಅವರು ಕೂಡ ಸರಳ ಜೀವನ ಮಾಡ್ತಾರೆ, ಬ್ರಹ್ಮಚರ್ಯ ಆಚರಣೆ ಮಾಡ್ತಾರೆ. ನಂತರ ಶುಚಿತ್ವವನ್ನ ಇಟ್ಕೊಂಡಿರ್ತಾರೆ. ಈ ರೀತಿ ಮಾಡುವಂತಹ ಒಂದು ತಪಸ್ಸು ಏನಿದೆ ಅದನ್ನ ದೈಹಿಕ ತಪಸ್ಸು ಅಂತಾರೆ. ಸತ್ಯವನ್ನ ಆಡ್ತಾರೆ, ಸದಾ ಪ್ರಜಲ್ಪ ಅಂದ್ರೆ ಕಾಡು ಹರಟೆ ಹೊಡಿದಿನ ಅವರು ಭಗವಂತನ ವಿಚಾರವಾಗಿ ಪ್ರತಿದಿನ ಒಂದು ಓದುವಂತದ್ದು ಅಥವಾ ಮಾತನಾಡುವಂತದ್ದು ಮಾಡ್ತಾರೆ. ಅದು ಮಾತಿನ ತಪಸ್ಸಾಗುತ್ತೆ. ನಂತರ ಬರುವಂತದ್ದು ಮನಸ್ಸಿನ ತಪಸ್ಸು. ಮನಸ್ಸಿನ ತಪಸ್ಸು ಅಂದ್ರೆ ಮನಸ್ಸಿನಿಂದಲೂ ಕೂಡ, ಅಂದ್ರೆ ನಾವು ದೈಹಿಕವಾಗಿ ಹೊರಗಡೆಯಿಂದ ಯಾವ್ದಾದ್ರು ನಮ್ಮಲ್ಲಿ ತಪಸ್ಸು ಅಂದ್ರೆ ಶಿಸ್ತನ್ನ ತರ್ಲಿಕ್ಕೆ ಸಾಧ್ಯ, ಆದ್ರೆ ಮನಸ್ಸಿನ ಮೇಲೆ ನಿಯಂತ್ರಣ ಮಾಡುವುದು ಅದು ಸ್ವಲ್ಪ ಕಷ್ಟವಾದದ್ದು. ಆ ಮನಸ್ಸಿನಿಂದ ಯಾರು ತಪಸ್ಸನ್ನ ಆಚರಣೆ ಮಾಡ್ತಾರೆ ಅಂದ್ರೆ ಆತ್ಮ ಸಂಯಮ, ಮನಸ್ಸಿನ ಮೇಲೆ ಇಂದ್ರಿಯಗಳ ಮೇಲೆ ನಿಗ್ರಹ ಅನ್ನುವಂಥದ್ದು. ಅದಕ್ಕೆ ಉದಾಹರಣೆಗೆ ಶುಕಮುನಿಗಳನ್ನ ನಾವು ನೋಡಿದ್ವಿ. ಹೇಗೆ ಅವರು ಅಂದ್ರೆ ಅವರು ಬಟ್ಟೆಯನ್ನ ತೊಟ್ಟಿಲ್ಲ, ಅಲ್ಲಿದ್ದಂತಹ ಹೆಂಗಸರು ಕೂಡ ಬಟ್ಟೆಯನ್ನು ತೊಟ್ಟಿಲ್ಲ, ಆದ್ರೆ ಅವರಲ್ಲಿ ಹಾದು ಹೋಗ್ತಿರ್ಬೇಕಾದ್ರೆ ಅವ್ರಿಗೆ ಅನ್ನಿಸ್ಲಿಲ್ಲ ಈ ವ್ಯಕ್ತಿ ಕಾಮದ ಭಾವನೆಯಿಂದ ನಮ್ಮನ್ನ ಕಾಣ್ತಾನೆ ಅಂತ. ಒಂದು ಮಗುವನ್ನ ಕಂಡ ಹಾಗೆ ಕಾಣ್ತಾರೆ. ಹಾಗೆ ಅವನ ಮನಸ್ಸು ಅದು ಆತ್ಮ ಸಂಯಮ ಅಥವಾ ಅವರ ಒಂದು ಅಸ್ತಿತ್ವ ಶುದ್ಧಿಯನ್ನ ತೋರಿಸುತ್ತೆ. ಅದನ್ನ ಮನಸ್ಸಿನ ತಪಸ್ಸು ಅಂತಾರೆ. ಈ 3 ಸೇರಿದಾಗ ಅದನ್ನ ಸಾತ್ವಿಕ ತಪಸ್ಸು ಅಂತ ಕರೀತಾರೆ. ನಂತರ ಬರುವಂತದ್ದು ರಾಜಸಿಕ ತಪಸ್ಸು, ಉಪವಾಸ ಸತ್ಯಾಗ್ರಹಗಳನ್ನ ಮಾಡುವಂತದ್ದು. ಅಂದ್ರೆ ವಾಸ್ತವದಲ್ಲಿ ಉಪವಾಸ ಅಂತಂದ್ರೆ ಭಗವಂತನಿಗೆ ಹತ್ತಿರ ಆಗುವಂತದ್ದು. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಒಂದು ಉಪವಾಸ ಅಂತಂದ್ರೆ ಅವರು ಉಪವಾಸದ ಹೆಸರಿನಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ಉಪವಾಸದ ಹೆಸರಿನಲ್ಲಿ ಅವರು ಒಂದು ಹೆಸರನ್ನ ಗಳಿಸ್ಬೇಕು, ಕೀರ್ತಿಯನ್ನ ಗಳಿಸ್ಬೇಕು. ಮತ್ತೆ ಆ ರೀತಿ ಮಾಡೋದ್ರಿಂದ ಅವರಿಗೆ ಏನು ಲಾಭ ಸಿಗುತ್ತೆ ಅನ್ನುವಂತಹ ಒಂದು ವಿಚಾರದಿಂದ ಅವ್ರು ಮಾಡುವಂತಹ ಆ ಒಂದು ಉಪವಾಸಗಳು ಅಥವಾ ಪಾದಯಾತ್ರೆಗಳು ಅದೆಲ್ಲವೂ ಕೂಡ ರಾಜಕೀಯ ಕಾರಣಕ್ಕಾಗಿ ಮಾಡೋದ್ರಿಂದ ಅದನ್ನ ರಜೋಗುಣದ ತಪಸ್ಸು ಅಂತ ಹೇಳ್ತಾರೆ. ತಮೋ ಗುಣದ ತಪಸ್ಸು ಯಾವ ರೀತಿ ಇರುತ್ತೆ ಅಂತಂದ್ರೆ ಇಲ್ಲಿ ನಾವು ಚಿತ್ರದಲ್ಲಿ ನೋಡಿದ ಹಾಗೆ ಆ ಒಂದು ಭಸ್ಮಾಸುರ ಅವ್ರು ಮಾಡುವಂತಹ ತಪಸ್ಸು ಅದು ತಮೋ ಗುಣದ ತಪಸ್ಸು. ಎಲ್ಲೂ ಶಾಸ್ತ್ರಗಳಲ್ಲಿ ಅದರ ಉಲ್ಲೇಖ ಇರೋದಿಲ್ಲ. ಅವರು ಅವರ ದೇಹಕ್ಕೆ ಮತ್ತೆ ಆತ್ಮಕ್ಕೆ, ಪರಮಾತ್ಮನಿಗೆ, ಇತರರಿಗೆ ಎಲ್ಲರಿಗೂ ಕೂಡ ಕಷ್ಟಗಳನ್ನ ಕೊಡ್ತಾರೆ. ಅಂತಹ ತಪಸ್ಸುಗಳನ್ನ ಆಚರಣೆ ಮಾಡಿ ದೇವತೆಗಳಿಂದ ವರವನ್ನ ಪಡೆದು ದೇವತೆಗಳಿಗೆ ಅವರು ಕೊನೆಗೆ ಹಿಂಸೆಯನ್ನ ಕೊಡ್ತಾರೆ. ನಂತರ ಬರುವಂತದ್ದು 3 ಗುಣಗಳಲ್ಲಿ ಮಾಡಿದ ತಪಸ್ಸಾಯ್ತು. ಈಗ 3 ಗುಣಗಳಲ್ಲಿ ಮಾಡುವ ದಾನದ ಬಗ್ಗೆ ತಿಳ್ಕೊಂಡ್ವಿ. ಅಂದ್ರೆ ಸರಿಯಾದ ವ್ಯಕ್ತಿಗೆ ಸರಿಯಾದ ಕಾಲ, ದೇಶ, ಸಮಯ ನೋಡಿ ಮಾಡುವಂತಹ ಒಂದು ದಾನವನ್ನ ಸಾತ್ವಿಕ ದಾನ ಅಂತ ಕರೀತಾರೆ. ರಜೋಗುಣದ ದಾನ ಅಂದ್ರೆ ನಾನಿವತ್ತು ಇವರಿಗೆ ಇಷ್ಟು ಕೊಟ್ಟಿದ್ದೀನಿ, ನನ್ಗೆ ರಿಟರ್ನ್ ಗಿಫ್ಟ್ ಎಷ್ಟು ಬರ್ಬೋದು, ಅಥವಾ ನಾನು ಈ ಒಂದು ದಾನವನ್ನ ಮಾಡ್ತಾ ಇದ್ದೀನಿ, ಅದರಿಂದ ನನಗೆ ಎಂತಹ ಒಂದು ಹೆಸರು, ಕೀರ್ತಿ ಸಿಗ್ಬೋದು. ಈ ರೀತಿ ಒಂದು ಉದ್ದೇಶಗಳನ್ನ ಇಟ್ಕೊಂಡು ಮಾಡುವಂತಹ ದಾನ ರಜೋಗುಣದ ದಾನ. ತಮೋ ಗುಣದಲ್ಲಿ ಮಾಡುವಂತಹ ದಾನ ಅಂತಂದ್ರೆ ಅವರಿಗೆ ಸತ್ಪಾತ್ರರು ಅಲ್ಲ, ಮಾದಕ ದ್ರವ್ಯ ತಗೊಳ್ಳುವಂತವ್ರು, ಮತ್ತೆ ಮದ್ಯಪಾನ ಮಾಡುವಂತವ್ರು, ಇಂಥವರಿಗೆ ಸರಿಯಾದ ಕಾಲ, ದೇಶ, ವ್ಯಕ್ತಿ ಸರಿಯಾದ ವ್ಯಕ್ತಿ ಅಲ್ಲ ಅಂತವರಿಗೆ ದಾನಗಳನ್ನು ಕೊಟ್ಟಾಗ ಅವರ ಪಾಪದಲ್ಲಿ ನಮ್ಗೆ ಪಾಲು ಬರುತ್ತೆ. ಅದನ್ನ ತಮೋಗುಣದ ದಾನ ಅಂತ ಹೇಳ್ತಾರೆ. ಎಂತದೇ ದಾನ ಮಾಡಿ, ತಪಸ್ಸು ಮಾಡಿ ಅಥವಾ ಯಜ್ಞವನ್ನ ಮಾಡಿ ಕೊನೆಯಲ್ಲಿ ಅದನ್ನ
ಯಜ್ಞ ಪುರುಷ ಭಗವಂತನಿಗೆ ಅರ್ಪಿಸೋದು. ಅದನ್ನ ಇಲ್ಲಿ ಬ್ರಾಹ್ಮಣರು ಯಾವ ರೀತಿ ಅರ್ಪಿಸ್ತಾರೆ ಅಂದ್ರೆ ಓಂ ತತ್ಸತ್ ಅಂದ್ರೆ ಸರ್ವಂ ಕೃಷ್ಣಾರ್ಪಣಮಸ್ತು ಅಂತ ಹೇಳುವ ಹಾಗೆ ಓಂಕಾರದಿಂದ ಅಂದ್ರೆ ನಿರಾಕಾರ ಆ ನಾಮವನ್ನ ಭಗವಂತನ ನಾಮವನ್ನ ಹೇಳ್ತಾ, ತತ್ ಅಂತಂದ್ರೆ ನನಗೆ ಇದರಲ್ಲಿ ಏನು ತಪಸ್ಸು ದಾನ ಅಥವಾ ಯಜ್ಞ ಮಾಡ್ತಾ ಇದ್ದೀನಿ ಅದ್ರಲ್ಲಿ ನನಗೆ ಯಾವುದೇ ಐಹಿಕ ಇಚ್ಛೆ ಅನ್ನೋದಿಲ್ಲ. ನನಗೆ ಇರುವಂತದ್ದು ಅಂದ್ರೆ ಯಾರಿಗೋಸ್ಕರ ಅದನ್ನ ಮಾಡ್ತಾ ಇದಾರೆ ಅಂದ್ರೆ ಭಗವಂತನಿಗಾಗಿ ಮಾಡ್ತಾ ಇದಾರೆ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಆ ಒಂದು ಯಜ್ಞದಾನ ತಪಸ್ಸು ಅದು ದೇವೋತ್ತಮ ಪರಮ ಪುರುಷನ ಕುರಿತಾಗಿ ಮಾಡೋದ್ರಿಂದ ಶಾಶ್ವತವಾದ ಫಲಗಳನ್ನ ಅದು ನೀಡುತ್ತೆ ಅನ್ನೋದನ್ನ ಅಲ್ಲಿ ನಾವು ನಿನ್ನೆ ಅಧ್ಯಾಯದಲ್ಲಿ ನೋಡಿದೀವಿ. ಇವತ್ತಿನ ಅಧ್ಯಾಯದ ಹೆಸರು ನಾನು ಹೇಳಿದೆ ಮೋಕ್ಷ ಸನ್ಯಾಸ ಯೋಗ 18ನೇ ಅಧ್ಯಾಯ. ಇದು ಸ್ವಲ್ಪ ದೊಡ್ಡ ಅಧ್ಯಾಯ, ನಾನು ಸ್ವಲ್ಪ ಫಾಸ್ಟ್ ಆಗಿ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಭಗವಂತ ಏನ್ ಮಾಡ್ತಾನೆ ಅಂತಂದ್ರೆ, ಇಲ್ಲಿವರೆಗೂ ಏನೆಲ್ಲ ಹೇಳ್ದ ಮೊದಲನೇ ಅಧ್ಯಾಯದಿಂದ 17ನೇ ಅಧ್ಯಾಯದವರೆಗೆ ಆ ಎಲ್ಲ ವಿಷಯಗಳನ್ನ ಅವನು ಮತ್ತೆ ಇನ್ನೊಮ್ಮೆ ಅಂದ್ರೆ ಒಬ್ಬ ಸರಿಯಾದ ಉಪಾಧ್ಯಾಯ ಏನ್ ಮಾಡ್ತಾನೆ ಅಂದ್ರೆ ಎಲ್ಲವನ್ನು ಮತ್ತೆ ಮತ್ತೆ ರಿವಿಷನ್ ಮಾಡ್ತಾನೆ. ಹಾಗೆ ಇಲ್ಲಿ ಭಗವಂತ ಅವನು ಅರ್ಜುನನಿಗೆ ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಎಲ್ಲವನ್ನು ಕುರಿತಾಗಿ ಈಗ ಮತ್ತೊಮ್ಮೆ ಹೇಳ್ತಾನೆ. ಮೊದಲಿಗೆ ಅರ್ಜುನನ ಪ್ರಶ್ನೆಯೊಂದಿಗೆ ಈ ಅಧ್ಯಾಯ ಪ್ರಾರಂಭ ಆಗ್ತಿದೆ. ಅರ್ಜುನ ಉವಾಚ ಸನ್ಯಾಸಸ್ಯ ಮಹಾಬಾಹೋ ತತ್ವಂ ಇಚ್ಛಾಮಿ ವೇದಿತುಂ ತ್ಯಾಗಸ್ಯ ಚ ಹೃಷಿಕೇಶ ಪೃಥಕ್ ಕೇಶಿ ನಿಷೂದನ. ಅರ್ಜುನನು ಹೇಳಿದನು, ಮಹಾಬಾಹುವೆ, ಕೇಶಿ ರಾಕ್ಷಸನನ್ನು ಕೊಂದವನೇ, ಋಷಿಕೇಶನೇ, ತ್ಯಾಗ ಮತ್ತು ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ಅವನನ್ನ ಋಷಿಕೇಶ ಅಂತ ಕರಿತಾ ಇದ್ದಾನೆ. ಅಂದ್ರೆ ಇಲ್ಲಿ ಕೇಶಿ ರಾಕ್ಷಸ ಚಿತ್ರದಲ್ಲಿ ನೋಡ್ತಾ ಇದ್ವಿ, ಕುದುರೆಯ ಒಂದು ರೂಪದಲ್ಲಿದ್ದಂತಹ ಒಂದು ರಾಕ್ಷಸ, ಅವನನ್ನ ಕೃಷ್ಣ ವಧಿಸಿದ್ದ. ಆದ ಕಾರಣ ಇಲ್ಲಿ ಅರ್ಜುನ ಅವನನ್ನ ಕೇಶಿ ರಾಕ್ಷಸನನ್ನ ಕೊಂದವನೇ ಅಂತ ಹೇಳ್ತಾ ಇದ್ದಾನೆ. ಭಗವಂತನನ್ನ ಋಷಿಕೇಶ ಅಂತ ಕರೀತಾರೆ. ಋಷಿಕೇಶ ಅಂದ್ರೆ ಅವನು ಇಂದ್ರಿಯಗಳ ಒಡೆಯ ಅಂತ. ನಮ್ಮ ಇಂದ್ರಿಯಗಳು ಯಾವಾಗ ಭಗವಂತನ ಸೇವೆಯಲ್ಲಿ ತೊಡಗ್ತವೆ ಆಗ ಅವು ಸರಿಯಾದ ಮಾರ್ಗದಲ್ಲಿ ಇರ್ತವೆ, ಅಂದ್ರೆ ಅವು ಆತ್ಮದ ಒಂದು ಉದ್ಧಾರದ ಕೆಲಸದಲ್ಲಿ ತೊಡಗ್ತವೆ ಅಂತ. ಹಾಗೆ ಕೇಶಿ ರಾಕ್ಷಸನನ್ನ ಕೊಂದವನು ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಅರ್ಜುನನಲ್ಲಿ ಮೂಡುತ್ತಿರುವಂತಹ ಒಂದು ಪ್ರಶ್ನೆಗಳು ಅವು ರಾಕ್ಷಸರ ಹಾಗೆ ಒಂದಾದ ಮೇಲೆ ಒಂದು ಬರ್ತಾ ಇವೆ. ಅದಕ್ಕೆಲ್ಲದಕ್ಕೂ ಒಂದು ಸಮಾಧಾನ ಅದನ್ನ ಕೃಷ್ಣ ಋಷಿಕೇಶ ನೀಡ್ತಾ ಇದ್ದಾನೆ. ಆದ ಕಾರಣ ಅವನನ್ನ ಆದ್ರಿಂದ ಅವನನ್ನ ಋಷಿಕೇಶ, ಕೇಶಿ ರಾಕ್ಷಸನನ್ನ ಕೊಂದವನೇ ಅಂತ ಹೇಳ್ತಾ ಪ್ರಶ್ನೆನ ಮಾಡ್ತಾ ಇದ್ದಾನೆ. ಏನ್ ಪ್ರಶ್ನೆ ಮಾಡ್ತಾ ಇದ್ದಾನೆ? ತ್ಯಾಗ ಮತ್ತೆ ಸನ್ಯಾಸಗಳ ಉದ್ದೇಶವನ್ನು ತಿಳಿದುಕೊಳ್ಳಲು ನಾನು ಬಯಸುತ್ತೇನೆ. ತ್ಯಾಗ ಅಂದ್ರೆ ಏನು, ಸನ್ಯಾಸ ಅಂದ್ರೆ ಏನು ಅಂತ ಪ್ರಶ್ನೆಗಳನ್ನ ಪ್ರಾರಂಭ ಮಾಡಿದ್ದಾನೆ. ಅದಕ್ಕೆ ಭಗವಂತ ಉತ್ತರಗಳನ್ನ ನೀಡ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಶ್ರೀ ಭಗವಾನ್ ವಾಚ ಕಾಮ್ಯಾನಾಂ ಕರ್ಮಣಂ ನ್ಯಾಸಂ ಸನ್ಯಾಸಂ ಕವಯೋ ವಿದು ಸರ್ವಕರ್ಮ ಫಲತ್ಯಾಗಂ ರಾಹುಸ್ತ್ಯಾಗಂ ವಿಚಕ್ಷಣಃ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸ ಎಂದು ಕರೆಯುತ್ತಾರೆ. ಎಲ್ಲಾ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ. ಇಲ್ಲಿ ವಿದ್ವಾಂಸರ ಒಂದು ಅವರ ಒಂದು ದೃಷ್ಟಿಕೋನವನ್ನ ಅಥವಾ ಅವರ ಒಂದು ಮತವನ್ನ ಇಲ್ಲಿ ಭಗವಂತ ಫಸ್ಟ್ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಮಹಾವಿದ್ವಾಂಸರು ಯಾವ್ದನ್ನ ಸನ್ಯಾಸ ಅಂತ ಕರೀತಾರೆ ಅಂದ್ರೆ, ಆ ಒಂದು ಐಹಿಕ ಬಯಕೆ ಆಧಾರವಿರುವ ಕರ್ಮವನ್ನ ತ್ಯಜಿಸುವಂತದ್ದು. ಅಂದ್ರೆ ಯಾವ್ದೆಲ್ಲ ಕಾಮ್ಯ ಕರ್ಮಗಳಿದೆ ಅದನ್ನ ಬಿಡುವಂತದ್ದನ್ನ ಇಲ್ಲಿ ಸನ್ಯಾಸ ಅಂತ ಕರೀತಾ ಇದ್ದಾರೆ. 3 ರೀತಿಯ ಕರ್ಮಗಳ ಬಗ್ಗೆ ಹೇಳ್ತಾರೆ. ನಿತ್ಯ ಕರ್ಮ ಅಂತ ಹೇಳ್ತಾರೆ. ನಿತ್ಯ ಕರ್ಮ ಅಂತಂದ್ರೆ ಅದನ್ನ ಯಾರು ತ್ಯಜಿಸಲಿಕ್ಕೆ ಸಾಧ್ಯ ಇಲ್ಲ. ಸಂಧ್ಯಾ ವಂದನೆ ಮಾಡುವಂತದ್ದು, ಭಗವಂತನಿಗೆ ನೈವೇದ್ಯ ವನ್ನ ಅರ್ಪಿಸುವಂತದ್ದು, ಜಪ ಮಾಡುವಂತದ್ದು, ಇವೆಲ್ಲವೂ ಕೂಡ ಒಬ್ಬ ಸನ್ಯಾಸಿ ಆದವನು ಕೂಡ ಅದನ್ನ ಮಾಡ್ಲೇಬೇಕು. ನಿತ್ಯ ಕರ್ಮಗಳನ್ನ ಯಾರು ತ್ಯಜಿಸೋದಕ್ಕೆ ಸಾಧ್ಯ ಇಲ್ಲ. ನೈಮಿತ್ತಿಕ ಕರ್ಮಗಳು ಅಂತ ಹೇಳ್ತಾರೆ, ಅದನ್ನ ಪ್ರತಿದಿನ ಮಾಡೋದಿಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಮಾಡ್ತಾರೆ. ಅಂದ್ರೆ ಯಾವ್ದಾದ್ರು ಮಗುವಿನ ಜನನ ಆದಾಗ ಜಾತಕ ಕರ್ಮ ಅಂತ ಹೇಳ್ತಾರೆ. ನಂತರ ಯಾರ್ದಾದ್ರೂ ಮನೆಯಲ್ಲಿ ಸಾವಾದಾಗ ಆ ಒಂದು 11 ದಿನ ಆ ರೀತಿ ಒಂದು ಕರ್ಮಗಳನ್ನ ಮಾಡ್ತಾರೆ. ಅವು ಕೂಡ ನೈಮಿತ್ತಿಕ ಕರ್ಮಗಳು ಅಂತಾರೆ. ಮತ್ತೆ ಮದುವೆ ಸಂದರ್ಭದಲ್ಲಿ ಮಾಡುವಂತದ್ದು, ಆ ಎಲ್ಲವೂ ಕೂಡ ನೈಮಿತ್ತಿಕ ಕರ್ಮಗಳು. ಅವುಗಳನ್ನ ಯಾರು ತ್ಯಜಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಎಲ್ಲರೂ ಕೂಡ ಆಚರಣೆ ಮಾಡ್ಬೇಕಾಗುತ್ತೆ. ಅದನ್ನೆಲ್ಲರೂ ಕೂಡ ಮಾಡ್ಲೇಬೇಕಾಗತ್ತೆ. ಮತ್ತೆ ಬರುವಂತದ್ದು ಕಾಮ್ಯಕರ್ಮ. ಕಾಮ್ಯಕರ್ಮ ಅಂತಂದ್ರೆ ನಮ್ಮ ಐಹಿಕ ಇಚ್ಛೆಗಳನ್ನ ಇಟ್ಕೊಂಡು ಮಾಡುವಂತ ಕೆಲಸಗಳು. ಇಂತಹ ಕರ್ಮಗಳನ್ನ ಯಾರು ತ್ಯಜಿಸುತ್ತಾರೆ ಅದನ್ನೇ ಇಲ್ಲಿ ಸನ್ಯಾಸ ಅಂತ ಕರೀತಾರೆ ಅಂತ ಹೇಳ್ತಾ ಇದ್ದಾನೆ. ನಂತರ ಕರ್ಮ ಫಲಗಳನ್ನು ಬಿಟ್ಟು ಬಿಡುವುದೇ ವಿದ್ವಾಂಸರು ತ್ಯಾಗ ಅಂತ ಇದ್ದಾರೆ. ಅಂದ್ರೆ ನಿಜವಾದ ತ್ಯಾಗ ಅಂತಂದ್ರೆ ಏನು ಅಂತಂದ್ರೆ, ಕಾಮ್ಯ ಕರ್ಮಗಳನ್ನ ಬಿಡಬೇಕು, ಮತ್ತೆ ಕರ್ಮದ ಫಲಗಳನ್ನ ಬಿಡುವಂತದ್ದು.
ಕೆಲಸವನ್ನ ಮಾಡ್ಬೇಕು, ಜವಾಬ್ದಾರಿ ನಮಗೇನಿದೆ ಅದನ್ನ ಮಾಡ್ಬೇಕು. ಮೂಢ ಏನದು ವಿಮೂಢಾತ್ಮ ಮಿಥ್ಯಾಚಾರಿ ಅಂತ ಹೇಳೋ ಹಾಗೆ ಸನ್ಯಾಸಿಯ ದ್ವೇಷ ಧರಿಸಿ ಮನಸ್ಸಿನಲ್ಲಿ ಇನ್ನೂ ಆ ಒಂದು ಕಾಮ್ಯಕರ್ಮಗಳು ಇರುವಂತದ್ದು, ಆ ಕಾಮನೆಗಳು ಆಸೆಗಳು ಇಟ್ಕೊಳ್ಳುವಂತದ್ದು ಅದು ಸನ್ಯಾಸ ಅಲ್ಲ. ಆದ್ರೆ ಯಾವೊಬ್ಬ ವ್ಯಕ್ತಿ ಸಂಸಾರದಲ್ಲಿ ಇದ್ದುಕೊಂಡೆ ಅವನು ಎಲ್ಲಾ ಕರ್ತವ್ಯಗಳನ್ನ ಅಂದ್ರೆ ಎಲ್ಲಾ ಕೆಲಸಗಳನ್ನ ತನ್ನ ಕರ್ತವ್ಯ ಅಂತ ತಿಳ್ಕೊಂಡ್ ಮಾಡ್ತಾನೆ. ಆದ್ರೆ ಅವುಗಳ ಜೊತೆ ತನ್ನನ್ನ ಒಂದು ಬಂಧನ ಅಂದ್ರೆ ಅದರಲ್ಲಿ ಅವನಿಗೆ ಮೋಹ ಇಲ್ಲ, ಅದರ ಮೇಲೆ ಅತಿಯಾದ ಆಸಕ್ತಿ ಇಲ್ಲ. ಆ ಫಲಗಳನ್ನ ಅವನು ಭಗವಂತನಿಗೆ ಬಿಟ್ಟು ಬಿಡ್ತಾನೆ. ಅದನ್ನೇ ನಿಜವಾದ ತ್ಯಾಗ ಅಂತ ಹೇಳಿ ಭಗವಂತನು ಕೂಡ ತಿಳಿಸ್ತಾ ಇದ್ದಾನೆ. ತ್ಯಾಜ್ಯಂ ದೋಷವದ್ ಇತಿ ಏಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನ ತಪಃಕರ್ಮ ನಾತ್ಯಾಜ್ಯಂ ಇತಿ ಚಾಪರೆ. ಎಲ್ಲಾ ಬಗೆಯ ಕಾಮ್ಯಕರ್ಮಗಳು ದೋಷಯುಕ್ತ, ಅವುಗಳನ್ನು ಬಿಟ್ಟು ಬಿಡಬೇಕು ಎಂದು ಕೆಲವರು ವಿದ್ವಾಂಸರು ಹೇಳುತ್ತಾರೆ. ಇನ್ನು ಕೆಲವರು ಮಹಾಚಿಂತಕರು ಯಜ್ಞ ದಾನ ಮತ್ತು ತಪಸ್ಸುಗಳನ್ನು ಬಿಡಲೇಬಾರದು ಎಂದು ಹೇಳುತ್ತಾರೆ. ಅಂದ್ರೆ ಎಲ್ಲಾ ಕಾಮ್ಯಕರ್ಮಗಳು ನಾವು ಮಾಡುವಂತಹ ಒಂದು ಐಹಿಕ ಇಚ್ಛೆ ಇಟ್ಕೊಂಡು ಮಾಡುವಂತಹ ಎಲ್ಲಾ ಕೆಲಸಗಳು ಕೂಡ ಅದು ದೋಷಯುಕ್ತ, ಅದರಲ್ಲಿ ದೋಷ ಇದೆ ಅಂತ ಹೇಳಿ ಅವುಗಳನ್ನ ಬಿಡಬೇಕು ಅಂತ ವಿದ್ವಾಂಸರು ಹೇಳ್ತಾರೆ. ಆದ್ರೆ ಇನ್ನು ಕೆಲವರು ಏನಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ, ಯಜ್ಞದಾನ ತಪಸ್ಸನ್ನ ಮಾತ್ರ ಯಾವತ್ತು ಬಿಡಬಾರದು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ 4 ಕರ್ಮಗಳು ಅದರಲ್ಲಿ ದೋಷಯುಕ್ತ ಅಂತ ಯಾಕೆ ಹೇಳ್ತಾನೆ ಅಂದ್ರೆ ಬ್ರಾಹ್ಮಣ 4 ಆಶ್ರಮಗಳು ಬರುತ್ತೆ, ಅಂದ್ರೆ ವರ್ಣಗಳು, ಅದರಲ್ಲಿ ಬ್ರಾಹ್ಮಣ ಅವನು ಒಂದು ಯಜ್ಞಗಳನ್ನ ಆಚರಣೆ ಮಾಡ್ತಾನೆ, ಪೌರೋಹಿತ್ಯ ಮಾಡ್ತಾನೆ. ಆದ್ರೆ ಅವನನ್ನ ಕರೆದು ಪೌರೋಹಿತ್ಯ ಮಾಡಿಸ್ತಿರುವಂತವರು ರಜಗುಣದಲ್ಲಿ ಇರ್ತಾರೆ. ಅವರು ಆ ಒಂದು ಕಾಮ್ಯ ಕರ್ಮಗಳನ್ನ ಕುರಿತಾಗಿ ಅಂದ್ರೆ ದೇವತೆಗಳಿಂದ ಏನೋ ಒಂದು ಫಲಾಪೇಕ್ಷೆಯಿಂದಾಗಿ ಅವನನ್ನ ಕರೆಸಿ ಆ ಒಂದು ಯಜ್ಞವನ್ನ ಮಾಡಿಸ್ತಾರೆ. ಹಾಗಂದ ಮಾತ್ರಕ್ಕೆ ಅವನಿಗೆ ಗೊತ್ತಿದೆ ದೇವೋತ್ತಮ ಪರಮ ಪುರುಷನಿಗೆ ಮಾಡ್ಬೇಕು, ಯಜ್ಞದ ಪ್ರಭು ಅವನು, ಎಲ್ಲಾ ಯಜ್ಞದ ಭೋಕ್ತಾರ ಅವನು ಅಂತ ಹೇಳಿ ಅವನಿಗೆ ತಿಳಿದಿದೆ. ಆದ್ರೆ ಇವರು ದೇವತೆಗಳಿಗೆ ಆ ಯಜ್ಞವನ್ನ ಕುರಿತು ಮಾಡೋದಕ್ಕೆ ಹೇಳ್ತಿದ್ದಾರೆ ಅಂತಂದಾಗ ಅವನು ಆ ಪೌರೋಹಿತ್ಯವನ್ನ ಬಿಟ್ಟು ಬಿಡಬಾರ್ದು, ಅದನ್ನ ಅವನು ಮಾಡ್ಬೇಕು. ಯಾಕಂದ್ರೆ ಎಲ್ಲಾ ಕೆಲಸಗಳಲ್ಲೂ ಒಂದು ಏನಂತಾರೆ ಬೆಂಕಿಯ ಜೊತೆ ಹೊಗೆ ಹೇಗೆ ಬರುತ್ತೆ ಹಾಗೆ ಅದರಲ್ಲಿ ದೋಷ ಅನ್ನೋದಿರುತ್ತೆ. ಆದ್ರೆ ಅದಕ್ಕಂತ ನಾವು ನಮ್ಮ ಕರ್ತವ್ಯಗಳನ್ನ ನಿಯತ ಕರ್ತವ್ಯಗಳನ್ನ ಬಿಡಬಾರ್ದು ಅಂತ ಹೇಳಿ ಹೇಳ್ತಾರೆ. ಅವನು ಅದನ್ನ ಮಾಡ್ಲೇಬೇಕು. ಅದೇ ರೀತಿ ಕ್ಷತ್ರಿಯನಾದವನು ಯುದ್ಧ ಮಾಡುವಾಗ ಹಿಂಸೆ ಆಗುತ್ತೆ. ಆದ್ರೆ ಕ್ಷತ್ರಿಯನಾದವನು ಹಿಂಸೆ ಮಾಡ್ದಿರಾ ಒಂದು ಪ್ರಜೆಗಳ ರಕ್ಷಣೆಯನ್ನು, ದೇಶದ ರಕ್ಷಣೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಂತ ಹೇಳಿ ಅವನು ಈ ಅರ್ಜುನ ಹೇಗೆ ಯೋಚನೆ ಮಾಡ್ತಾನೆ ಆ ರೀತಿ ಅವನು ಕ್ಷತ್ರಿಯನಾದವನು ಯೋಚನೆ ಮಾಡಿ ಯುದ್ಧವನ್ನ ಬಿಡಬೇಕು ಅನ್ನುವಂಥದ್ದು ತಪ್ಪಾಗುತ್ತೆ. ನಂತರ ಬರುವಂತದ್ದು ವೈಶ್ಯರು ಅವರು ವ್ಯವಹಾರ ಮಾಡ್ಬೇಕಾದ್ರೆ ಏನಾಗುತ್ತೆ, ಆ ವೈಶ್ಯರು ವ್ಯವಹಾರ ಮಾಡುವಾಗ ಸುಳ್ಳು ಹೇಳ್ಬೇಕಾಗಿ ಬರುತ್ತೆ. ಅಂದ್ರೆ ಅವರು ಹೇಳ್ತಾರೆ, ವ್ಯಾಪಾರ ಮಾಡುವಾಗ ಹೇಳ್ತಾರೆ, ಅವರ ಒಂದು ವ್ಯಾಪಾರಿಗೆ ಏನಂತ ಹೇಳ್ತಾರೆ ಅಂದ್ರೆ, ನಾನು ಯಾವುದೇ ಒಂದು ಲಾಭಗಳನ್ನ ಇಟ್ಕೊಂಡಿಲ್ಲ, ನಾನು ಯಾವ ಒಂದು ಹಣಕ್ಕೆ ಇದನ್ನ ಪಡ್ಕೊಂಡಿದೀನಿ ಅದೇ ಹಣಕ್ಕೆ ನಿಮ್ಗೆ ಕೊಡ್ತಾ ಇದ್ದೀನಿ, ನಾವು ಒಂದು ಸ್ವಲ್ಪನೂ ಲಾಭ ಇಟ್ಕೊಂಡಿರ ನಿಮ್ಗೆ ಮಾರ್ತಾ ಇದ್ದೀನಿ ಅಂತ ಸುಳ್ಳು ಹೇಳ್ತಾರೆ. ಆ ರೀತಿ ವ್ಯಾಪಾರ ಮಾಡುವಾಗ ಸುಳ್ಳು ಹೇಳ್ಬೇಕಾಗುತ್ತೆ, ಅವರ ಒಂದು ಲಾಭವನ್ನ ಇತರರಿಂದ ಬಚ್ಚಿಡ್ಬೇಕಾಗುತ್ತೆ. ಅದು ದೋಷ ಅಂತ ಹೇಳಿ ವ್ಯಾಪಾರ ಮಾಡೋದನ್ನ ವೈಶ್ಯ ಅವನು ಬಿಡುವಂತಿಲ್ಲ. ಮತ್ತೆ ಯಾರು ಶೂದ್ರ ಇದ್ದಾನೆ ಅವನು 3 ವರ್ಗದ ಜನರಿಗೆ ಸಹಾಯ ಮಾಡ್ಬೇಕಾಗುತ್ತೆ. ಅಂತಹ ಸಂದರ್ಭದಲ್ಲಿ ಯಾರಿಗೆ ಅವನು ಸಹಾಯ ಮಾಡ್ತಾ ಇದ್ದಾನೆ, ಅವನ ಒಂದು ಒಡೆಯ ಯಾರಿದ್ದಾನೆ ಅವನು ಒಳ್ಳೆಯ ವ್ಯಕ್ತಿ ಆಗಿರದೇ ಇರ್ಬಹುದು, ಅವನು ಆ ಭಕ್ತನಾಗದೆ ಇರ್ಬೋದು, ಆದ್ರೆ ಅವನ ಒಂದು ಸೇವೆ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಿರ್ಬೋದು. ಹಾಗಂದ ಮಾತ್ರಕ್ಕೆ ಶೂದ್ರನಾದವನು ಅವನ ಕರ್ತವ್ಯಗಳನ್ನು ಬಿಟ್ಟು ಬಿಡುವ ಹಾಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಎಲ್ಲ ಕಾಮ್ಯ ಕರ್ಮಗಳು ದೋಷಯುಕ್ತ ಅಂತ ಹೇಳಿ ನಾವು ಅದನ್ನ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮತ್ತೆ ಇಲ್ಲಿ ಇನ್ನೊಂದ್ ಏನ್ ಹೇಳ್ತಾ ಇದಾರೆ, ಯಜ್ಞ ದಾನ ತಪಸ್ಸುಗಳನ್ನ ನಾವು ಯಾವತ್ತೂ ಬಿಡಬಾರದು ಅಂತ ಹೇಳ್ತಾರೆ. ಈ 3 ಯಜ್ಞ ದಾನ ತಪಸ್ಸು ಏನಿದೆ ಅದು ಈ ಒಂದು ತ್ರಿವಿಧ ಕ್ಲೇಶಗಳು ಅಂತ ಹೇಳ್ತಾರೆ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ತ್ರಿವಿಧ ಕ್ಲೇಶಗಳು ಅಂದ್ರೆ ಯಾವ್ದು ಅಂತ? ತ್ರಿವಿಧ ಕ್ಲೇಶಗಳು ಅಂತಂದ್ರೆ ಆದಿ ಭೌತಿಕ, ಆಧ್ಯಾತ್ಮಿಕ ಮತ್ತೆ ಆದಿ ದೈವಿಕ ಕ್ಲೇಶಗಳು ಅಂತ ಹೇಳ್ತಾರೆ. ಅಂದ್ರೆ ದೇವತೆಗಳಿಂದ ಬರುವಂತಹ ಒಂದು ಕಷ್ಟಗಳು, ನಮ್ಮ ದೇಹದಲ್ಲೇ ಉತ್ಪತ್ತಿಯಾಗುವಂತಹ ಕಷ್ಟಗಳು, ಮತ್ತೆ ಬೇರೆ ಜೀವಿಗಳಿಂದ ಬರುವಂತಹ ಕಷ್ಟಗಳು. ನಾವು ಯಾವಾಗ ಯಜ್ಞಗಳನ್ನ ಮಾಡ್ತೀವಿ, ಯಜ್ಞ ಪುರುಷ ಅವನು ಸಂತೃಪ್ತನಾದ ಅಂತಂದ್ರೆ ಯಸ್ಮಿನ್ ತುಷ್ಟೇ ಜಗತ್ತುಷ್ಟಃ ಅಂತ ಹೇಳಿದಾಗ ಎಲ್ಲ ದೇವತೆಗಳು ಸಂತೃಪ್ತರಾಗ್ತಾರೆ. ಅಂದ್ರೆ ಮರದ ಬೇರಿಗೆ ನೀರಿರಿದರೆ ಅದರ ಒಂದು ರೆಂಬೆ ಕೊಂಬೆಗಳಿಗೆ, ಎಲೆಗಳಿಗೆ, ಹೂಗಳಿಗೆ, ಕಾಯಿಗಳಿಗೆ, ಹಣ್ಣುಗಳಿಗೆ ಪ್ರತ್ಯೇಕವಾಗಿ ನೀರು ನೀಡುವಂತ ಅವಶ್ಯಕತೆ ಇಲ್ಲ. ಹಾಗೆ ಭಗವಂತ ಸುಪ್ರೀತನಾದ ಅಂತಂದ್ರೆ ದೇವೋತ್ತಮ ಪರಮ ಪುರುಷ, ಎಲ್ಲಾ ದೇವತೆಗಳು ಸುಪ್ರೀತರಾಗ್ತಾರೆ. ಈ ದೇವತೆಗಳು ಯಾವಾಗ ಅವರಿಗೆ ನಾವು ಈ ಯಜ್ಞಗಳನ್ನ ಮಾಡೋದಿಲ್ಲ, ಆಗ ಏನಾಗುತ್ತೆ, ನಮಗೆ ಕಾಲ ಕಾಲಕ್ಕೆ ಮಳೆ, ಗಾಳಿ, ಬೆಳಕು ಇವುಗಳು ನಮ್ಗೆ ಸರಿಯಾಗಿ ಸಿಗುವುದಿಲ್ಲ. ಅಂದ್ರೆ ಏನಂತ ಹೇಳ್ತಾರೆ, ಅತಿವೃಷ್ಟಿ ಆಗುವಂಥದ್ದು, ಅನಾವೃಷ್ಟಿ ಆಗುವಂಥದ್ದು, ಭೂಕಂಪಗಳು ಆಗುವಂಥದ್ದು, ಈ ತರ ಒಂದು
ಸುನಾಮಿ ಬರುವಂತದ್ದು, ಇವೆಲ್ಲವೂ ಕೂಡ ಆ ದೇವತೆಗಳ ಒಂದು ನಿಯಂತ್ರಣದಲ್ಲಿ ಇರುವಂತದ್ದು. ಆ ಯಜ್ಞವನ್ನ ಆಚರಣೆ ಮಾಡುವ ಮೂಲಕ ನಾವು ಆ ದೇವತೆಗಳನ್ನ ಪ್ರಸನ್ನಗೊಳಿಸುವುದಕ್ಕೆ ಸಾಧ್ಯ ಇದೆ. ದಾನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಇತರ ಜೀವಿಗಳಿಂದ ಅನೇಕ ಬಾರಿ ಕಷ್ಟಕ್ಕೆ ಈಡಾಗ್ತೀವಿ. ನಾಯಿ ಕಚ್ಚುವಂತದ್ದು ಅಥವಾ ಹಾವು ಕಚ್ಚುವಂತದ್ದು ಅಥವಾ ಆ ಸೊಳ್ಳೆ ಕಚ್ಚಿ ಡೆಂಗು ಬರುವಂತದ್ದು ಅಥವಾ ಕೊರೋನಾ ಸಮಯದಲ್ಲಿ ಕೂಡ ಅದು ಇತರ ಜೀವಿಯಿಂದ ನಮಗೆ ಬರುವಂತಹ ಕಾಯಿಲೆಗಳು. ಅಂತಹ ಕಾಯಿಲೆಗಳನ್ನ ನಾವು ಆ ತಡೆಯೋದಕ್ಕೆ ಇತರ ಜೀವಿಗಳಿಗೆ ದಾನಗಳನ್ನ ನೀಡಬೇಕಾಗುತ್ತೆ. ಅಂದ್ರೆ ಇತರ ಜೀವಿಗಳು ಅಂತಂದ್ರೆ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಕಾರಣಕ್ಕಾಗಿ ನೀಡುವಂತಹ ದಾನ. ಆ ರೀತಿ ದಾನಗಳನ್ನ ನೀಡೋದ್ರಿಂದ ನಾವು ಇಂತಹ ಒಂದು ಏನಂತ ಹೇಳ್ತಾರೆ ಆದಿ ಭೌತಿಕ ಕ್ಲೇಶಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆಧ್ಯಾತ್ಮಿಕ ಕ್ಲೇಶಗಳು ಅಂತಂದ್ರೆ ನಮ್ಮದೇ ದೇಹದಲ್ಲಿ ಅಥವಾ ನಮ್ಮದೇ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂತಹ ಕಾಯಿಲೆಗಳು, ಮಾನಸಿಕ ಕಾಯಿಲೆಗಳು ಮತ್ತೆ ದೈಹಿಕ ಕಾಯಿಲೆಗಳು. ಇದನ್ನ ತಪ್ಪಿಸ್ಬೇಕು ಅಂತಂದ್ರೆ ನಾವು ತಪಸ್ಸನ್ನ ಆಚರಣೆ ಮಾಡಬೇಕು. ಎಂತಹ ತಪಸ್ಸು ಅಂತಂದ್ರೆ ನಿಯಂತ್ರಕ ತತ್ವಗಳನ್ನ ಫಾಲೋ ಮಾಡುವಂತದ್ದು, ಮತ್ತೆ ಏಕಾದಶಿ ಉಪವಾಸಗಳನ್ನ ಮಾಡುವಂತದ್ದು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ಏನೆಲ್ಲ ಒಂದು ಬೇಡದ್ದು ಕಾಯಿಲೆ ತರುವಂತದ್ದು ಅಂದ್ರೆ ಹೆಚ್ಚಾಗಿ ನಾವು ತಿಂದಿರ್ತೀವಿ, ಅದು ದೇಹದಲ್ಲಿ ಸೇರಿರುತ್ತೆ. ಅದನ್ನ ನಾವು ಒಂದು ದಿನ ಉಪವಾಸ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆ ದೇಹ ಒಂದು ಹೆಚ್ಚಾಗಿ ಸೇರಿರುವಂತಹ ಒಂದು ಏನಂತ ಹೇಳ್ತಾರೆ ಕೊಲೆಸ್ಟ್ರಾಲ್ ಇರುತ್ತೆ, ಏನೋ ಒಂದು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿರುವಂತದ್ದು ಸಕ್ಕರೆ ಅಥವಾ ಉಪ್ಪಿನಾಂಶ, ಇದನ್ನೆಲ್ಲ ಅದು ಬಳಸ್ಕೊಳ್ಳುತ್ತೆ ಆ ದಿನ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಒಂದು ದೈಹಿಕ ಆರೋಗ್ಯ ಕೂಡ ಅದು ಉತ್ತಮಗೊಳ್ಳುತ್ತೆ. ಅದೇ ರೀತಿ ನಾವು ಪ್ರತಿದಿನ 16 ಸುತ್ತು ಜಪವನ್ನ ಗಮನ ಕೊಟ್ಟು ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮನಸ್ಸು ಅದು ನಿಗ್ರಹಕ್ಕೆ ಬರುತ್ತೆ. ಹೀಗೆ ಈ ತಪಸ್ಸು ಮಾಡೋದ್ರಿಂದ ನಾವು ಆಧ್ಯಾತ್ಮಿಕ ಕ್ಲೇಶಗಳನ್ನ, ನಮ್ಮದೇ ದೇಹದಲ್ಲಿ ಉತ್ಪತ್ತಿಯಾಗುವಂತಹ ಕಾಯಿಲೆಗಳಿಂದ ನಾವು ನಿವಾರಣೆಯನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಯಜ್ಞ ದಾನ ತಪಸ್ಸನ್ನು ಯಾರು ಬಿಡಬಾರದು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಯಜ್ಞದಾನ ತಪಕರ್ಮ ನಾತ್ಯಾಜ್ಯಂ ಕಾರ್ಯಂ ಏವ ತದ್ ಯಜ್ಞೋದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಯಜ್ಞ ದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞ ದಾನ ತಪಸ್ಸುಗಳು ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತವೆ. ಇಲ್ಲಿ ನಾವು ಒಂದು ಉದಾಹರಣೆ ನೋಡ್ತಾ ಇದ್ದೀವಿ. ಅದೇನು ಅಂತಂದ್ರೆ ಪ್ರಜಾಪತಿ ದಕ್ಷ ಅವನು ಒಂದು ಯಜ್ಞವನ್ನ ಆಚರಣೆ ಮಾಡ್ತಿರ್ತಾನೆ. ಆ ಯಜ್ಞದಲ್ಲಿ ಅವನು ತನ್ನ ಹಳಿಯ ಶಿವನನ್ನ ಮತ್ತೆ ತನ್ನ ಮಗಳು ಪಾರ್ವತಿಯನ್ನ ಅವನು ಆ ಯಜ್ಞಕ್ಕೆ ಆಹ್ವಾನ ಮಾಡಿರೋದಿಲ್ಲ. ಆದ್ರೆ ತಂದೆ ಕರೆದಿಲ್ಲ ಅಂದ್ರೂ ಕೂಡ ಮಗಳು ಹೋಗ್ತೀನಿ ಅಂತ ಹೇಳಿ ಶಿವ ತಡೆದ್ರು ಕೂಡ ನಿಲ್ಲದೆ ಹೋಗ್ತಾಳೆ. ಹೋದಾಗ ಏನಾಗುತ್ತೆ ಅಲ್ಲಿ ಅವನು ಉಪೇಕ್ಷೆ ಮಾಡ್ತಾನೆ, ಅಂದ್ರೆ ಶಿವನನ್ನ ಮತ್ತೆ ಪಾರ್ವತಿಯನ್ನ ಅವನು ನಿರ್ಲಕ್ಷಿಸ್ತಾನೆ. ಆಗ ಕೋಪಗೊಂಡಂತ ಪಾರ್ವತಿ ಏನ್ ಮಾಡ್ತಾಳೆ, ಆ ಯಜ್ಞಕುಂಡದಲ್ಲಿ ದೇಹತ್ಯಾಗ ಮಾಡ್ತಾಳೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಅವನು ದಕ್ಷನಿಗೆ ಅವನ ಕುತ್ತಿಗೆನ ಕತ್ತರಿಸ್ತಾನೆ. ಹೀಗೆ ಕೊನೆಗೆ ಆ ಯಜ್ಞ ಅರ್ಧಕ್ಕೆ ನಿಂತೋಗುತ್ತೆ. ಯಜ್ಞ ಪುರುಷನನ್ನ ಕುರಿತಾಗಿ ಮಾಡುವಂತದ್ದು ಆದ ಕಾರಣ ಎಲ್ಲ ದೇವತೆಗಳು ಅಲ್ಲಿ ಇರ್ತಾರೆ, ಅವರೆಲ್ಲರೂ ಕೂಡ ಬೇಡ್ಕೊಳ್ತಾರೆ. ಕೊನೆಗೆ ಶಿವ ಒಂದು ಆಡಿನ ತಲೆಯನ್ನ ಅವನಿಗೆ ಇಟ್ಟು ಆ ಯಜ್ಞವನ್ನ ಪರಿಪೂರ್ಣಗೊಳಿಸ್ತಾನೆ. ಅಂದ್ರೆ ಯಜ್ಞ ದಾನ ತಪಸ್ಸು ಅದು ಮಾಡುವುದು ಎಷ್ಟು ಅದರ ಪ್ರಾಮುಖ್ಯತೆ ಎಷ್ಟಿದೆ ಅಂತ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಏತಾನಿ ಅಪಿತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯ ನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಪ್ರಾರ್ಥನೆ ಎಲ್ಲ ಕರ್ಮಗಳನ್ನು ಆಸಕ್ತಿ ಇಲ್ಲದೆ ಮತ್ತು ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು, ಅವನು ಕರ್ತವ್ಯ ಎಂದು ಮಾಡಬೇಕು. ಇದು ನನ್ನ ಅಂತಿಮ ಅಭಿಪ್ರಾಯ. ಇದು ನಾವು ಕರ್ಮಯೋಗದಲ್ಲಿ ಮೊದಲನೇ ಅಂದ್ರೆ 3ನೇ ಅಧ್ಯಾಯ 5ನೇ ಅಧ್ಯಾಯದಲ್ಲಿ ಈ ಒಂದು ವಿಚಾರವನ್ನ ಕುರಿತು ಭಗವಂತ ಹೇಳಿರುವುದನ್ನ ಈಗ ಮತ್ತೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ, ನಾವು ಯಾವುದೇ ಕರ್ಮವನ್ನು ಮಾಡಿದ್ರು ಕೂಡ ಆ ಕರ್ಮದ ಫಲದ ಮೇಲೆ ಅಪೇಕ್ಷೆಯನ್ನು ಇಟ್ಕೊಳ್ಬಾರ್ದು. ಆ ಕರ್ಮವನ್ನ ಏನಂತ ತಿಳ್ಕೊಂಡ್ ಮಾಡ್ಬೇಕು, ನಮ್ಮ ಕರ್ತವ್ಯ ಅಂತ ತಿಳಿದು ಮಾಡ್ಬೇಕು. ಅದನ್ನೇ ಇಲ್ಲಿ ಭಗವಂತ ಹೇಳ್ತಿರುವಂತದ್ದು. ಇಲ್ಲಿ ಒಂದು ಪ್ರಾಣಿಯನ್ನ ಅಂದ್ರೆ ಒಂದು ಕರು ಅನ್ಕೋತೀನಿ, ಅದನ್ನ ಒಬ್ಬ ವ್ಯಕ್ತಿ ಆ ಒಂದು ನದಿಯಲ್ಲಿ ಹರಿದುಕೊಂಡು ಹೋಗ್ತಾ ಇರೋದನ್ನ ತನ್ನ ಪ್ರಾಣ ಕೊಟ್ಟು ಅದನ್ನ ಕಾಪಾಡ್ತಾ ಇದ್ದಾನೆ. ಆದ್ರೆ ಅವನು ಆ ರೀತಿ ಮಾಡೋದ್ರಿಂದ ಅವನಿಗೆ ಏನ್ ಲಾಭ ಸಿಗುತ್ತೆ ಆ ಕರುವಿನಿಂದ ಅಂತ ಆದ್ರೆ ಏನ್ ಲಾಭ ಸಿಗುತ್ತೆ ಅನ್ನುವಂಥದ್ದಲ್ಲ, ಒಂದು ಮುಗ್ಧ ಜೀವಿ ಅದನ್ನ ಕಾಪಾಡುವಂತಹ ಕೆಲಸವನ್ನ ಅವನು ಮಾಡ್ತಾ ಇದ್ದಾನೆ. ಆ ರೀತಿ ಮಾಡುವಾಗ ತನಗೇನಾಗುತ್ತೆ, ತನಗೇನು ನಷ್ಟ ಅಂದ್ರೆ ಎಷ್ಟೋ ಜನ ಪ್ರಾಣಿ ಹಿಂಸೆ ಮಾಡ್ತಾರೆ. ಹಾಗೆ ಅವನು ಯೋಚನೆ ಮಾಡಿದ್ರೆ ಇದು ಎಷ್ಟೋ ಜನ ಅದನ್ನ
ಆಹಾರವಾಗಿ ಬಳಸ್ತಾರೆ. ಆ ರೀತಿ ಇದು ಬಳಕೆ ಆಗಿದೆ, ಇಲ್ಲ ಒಂದು ಹೋಯ್ತು ವೇಸ್ಟ್ ಬಿಡು ಪರವಾಗಿಲ್ಲ ಅಂತ ಯೋಚನೆ ಮಾಡ್ದಿರಾ, ಅದು ಒಂದು ಜೀವ, ಅದಕ್ಕೆ ನೋವಾಗ್ತಿದೆ ಅಂತ ಅನ್ಕೊಂಡು ಅದ್ರ ಪ್ರಾಣವನ್ನ ನಾ ಕಾಪಾಡ್ಬೇಕು ಅಂತ ಹೇಳಿ ತಾನು ಪೂರ್ತಿ ಏನಂತಾರೆ ರಿಸ್ಕ್ ತಗೊಳ್ತಾ ಇದ್ದಾನೆ. ಅಲ್ಲಿ ಅವನು ಕೂಡ ಸಾಯ್ಬೋದು ಹರಿದುಕೊಂಡು ಹೋಗ್ತಾ ಇರೋ ನೀರಿನಲ್ಲಿ. ಆದ್ರೆ ಅದನ್ನೆಲ್ಲ ಲೆಕ್ಕಿಸದೆ ಅವನು ಅದನ್ನ ಕಾಪಾಡುವಂಥದ್ದು ಕರ್ತವ್ಯ ಅಂತ ತಿಳಿದು ಮಾಡುವಂಥದ್ದು, ಫಲದಲ್ಲಿ ಯಾವುದೇ ಅಪೇಕ್ಷೆ ಇಟ್ಕೊಂಡೇ ಮಾಡುವಂಥದ್ದು. ಅದನ್ನ ಇಲ್ಲಿ ನಿಜವಾದ ಕರ್ಮ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ಇಲ್ಲಿ 3 ರೀತಿಯ ಗುಣಗಳಲ್ಲಿ ಇರುವಂತಹ ಜನ ಅವರಿಗೆ ಹೇಳಿದಂತಹ ನಿಗದಿತ ಕರ್ತವ್ಯಗಳನ್ನ ಯಾವ ರೀತಿ ಅವರು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ತಮೋ ಗುಣದಲ್ಲಿ ಇರುವಂತಹ ಜನ ಯಾವ ಒಂದು ಗುಣಗಳನ್ನ ಹೊಂದಿರ್ತಾರೆ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅವರು ಸೋಂಬೇರಿಗಳಾಗಿರುತ್ತಾರೆ. ಹೌದು ಮಾತಾಜಿ, ಅವರು ಸೋಮಾರಿಗಳಾಗಿರ್ತಾರೆ, ಹೆಚ್ಚಾಗಿ ಅಜ್ಞಾನದಿಂದ ಇರ್ತಾರೆ. ಅಂದ್ರೆ ಅವ್ರಿಗೆ ಶಾಸ್ತ್ರದ ಜ್ಞಾನ ಇರೋದಿಲ್ಲ, ನಾವ್ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಅವ್ರಿಗೆ ತಿಳಿದಿರೋದ್ರಿಲ್ಲ. ಅದರಿಂದ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಏನಾದ್ರೂ ಒಂದು ನಿಗದಿತ ಕರ್ತವ್ಯ ಅಂತ ಹೇಳಿ ಕೊಟ್ರೆ ಹೇಳಿದ ಕೆಲಸನ ಸರಿಯಾಗಿ ಅವರು ಯಾವತ್ತೂ ಮಾಡೋರಲ್ಲ. ಹಾಗೆ ಅವರು ಅವರ ಒಂದು ಕರ್ತವ್ಯಗಳಲ್ಲಿ ವಿಫಲರಾಗ್ತಾರೆ, ಅವ್ರು ಮಾಡೋದಿಲ್ಲ. ರಜೋಗುಣದಲ್ಲಿ ಇರುವಂತವ್ರು, ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ ರಜೋಗುಣದಲ್ಲಿ ಇರುವಂತವ್ರ ಒಂದು ಗುಣ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ರಜೋಗುಣದಲ್ಲಿ ಇರೋರು ದೇವರು ಮತ್ತೆ ಶ್ರದ್ಧೆ ಭಕ್ತಿ. ಇಲ್ಲ ಮಾತಾಜಿ, ಅದು ಸತ್ವಗುಣ. ರಜೋಗುಣದಲ್ಲಿ ಇರುವಂತವ್ರು ಮಾತಾಜಿ, ರಜೋಗುಣದಲ್ಲಿದ್ದವ್ರಿಗೆ ತುಂಬಾ ಬೇಕು ಬೇಕು ಅಂತಿರುತ್ತೆ, ಅವ್ರಿಗೆ ತೃಪ್ತಿ ಅಂತಾನೆ ಇರಲ್ಲ. ಕೆಲಸ ಮಾಡಿ ಮಾಡಿ ಎಷ್ಟು ಹಣ ಬಂದ್ರು ಮಾಡ್ತಾನೇ ಇರ್ತಾರೆ ಮಾತಾಜಿ, ಅವರು ರಜೋಗುಣದವ್ರು. ಧನ್ಯವಾದಗಳು ಮಾತಾಜಿ. ಅಂದ್ರೆ ರಜಗುಣದಲ್ಲಿರೋರ್ಗೆ ಕಾಮನೆಗಳು ಜಾಸ್ತಿ, ಇಚ್ಛೆಗಳು ಜಾಸ್ತಿ, ಒಂದಾದ ಮೇಲೆ ಒಂದು ಅವರ ಒಂದು ಕಾಮ್ಯ ಕರ್ಮಗಳಲ್ಲೇ ತೊಡಗಿರ್ತಾರೆ. ಅವ್ರಿಗೆ ಏನ್ ಬೇಕೋ ಅದನ್ನೇ ಮಾಡ್ತಾ ಇರ್ತಾರೆ. ಯಾವ್ದಾದ್ರು ಒಂದು ಅವ್ರಿಗೆ ನಿಗದಿತ ಕರ್ತವ್ಯ ಅಂತ ಹೇಳಿ ಯಾವ್ದಾದ್ರು ಒಂದು ಭಕ್ತಿ ಕಾರ್ಯದಲ್ಲಿ ಅವರನ್ನ ಮುಂದುವರಿಯೋದಕ್ಕೆ ಏನಾದ್ರೂ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಅವ್ರು ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅವರು ಏನಂತಾರೆ ಮೂಢರು ಅಂತಂದ್ರೆ ಕತ್ತೆ ಹಾಗೆ ದುಡಿಯುವಂತವ್ರು. ಆದ್ರೆ ದುಡಿತಾರೆ, ಏನಕ್ಕಾಗಿ ದುಡಿತಾರೆ? ಆ ದೇಹದ ಒಂದು ಇಂದ್ರಿಯಗಳನ್ನ ತೃಪ್ತಿಪಡಿಸೋದಕ್ಕೆ ದುಡಿತಾರೆ ಹೊರತು ಭಗವತ್ ಕಾರ್ಯಗಳಲ್ಲಿ ಯಾವ್ದಾದ್ರು ಭಗವದ್ಗೀತೆ ಕ್ಲಾಸ್ಗೆ ಅವ್ರನ್ನ ಕರೆದ್ರೆ ನನಗೆ ಸಮಯ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗಿರುವಂತ ಎಲ್ಲಾ ಸಮಯವನ್ನು ಕೂಡ ಆ ಇಂದ್ರಿಯ ಭೋಗದಲ್ಲೇ ಅವರು ಕಳೀತಾ ಇರ್ತಾರೆ. ಸತ್ವಗುಣದಲ್ಲಿ ಇರುವಂತವ್ರು, ಅವರ ಕರ್ತವ್ಯ ಅಂದ್ರೆ ಅವರ ಗುಣಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವರು ಪೂರ್ಣ ಜ್ಞಾನವನ್ನ ಹೊಂದಿರ್ತಾರೆ. ಅವರು ಯಾವ್ದು ಮಾಡ್ತಾ ಇದ್ದಾರೆ ಅದನ್ನ ತಿಳಿದು ಯೋಚನೆ ಮಾಡಿ ಮಾಡ್ತಾರೆ. ಮತ್ತೆ ಯಾವುದು ಪ್ರಾಮುಖ್ಯತೆಯನ್ನ ಹೊಂದಿರುವಂತ ಕರ್ತವ್ಯ, ಯಾವುದಕ್ಕೆ ಅಂದ್ರೆ ನಂತರದ ಒಂದು ಪ್ರಾಮುಖ್ಯತೆಯನ್ನ ಕೊಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿ ಇಂದ್ರಿಯಗಳನ್ನ ಯಾವ ರೀತಿ ಅವರು ಬಳಸ್ತಾರೆ ಅಂತಂದ್ರೆ ಅವುಗಳಿಗೆ ಎಷ್ಟು ಅಗತ್ಯನೋ ಅಷ್ಟನ್ನೇ ನೀಡ್ತಾರೆ. ಮತ್ತೆ ಅವರು ಭಗವಂತನ ಕಾರ್ಯ ಅಥವಾ ಒಂದು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಸಮಯವನ್ನ ಕಳೆಯೋದ್ರಿಂದ ಅವ್ರಿಗೆ ಕೊಡುವಂತಹ ಕರ್ತವ್ಯಗಳು, ನಿಗದಿತ ಕರ್ತವ್ಯಗಳು ಅಥವಾ ಭಕ್ತಿ ಸೇವೆನ ಅವ್ರಿಗೆ ನೀಡಿದ್ರೆ ಅವ್ರು ಅದನ್ನ ಪರಿಪೂರ್ಣವಾಗಿ ಅದನ್ನ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಇದೀವಿ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ ಅಧಿಷ್ಠಾನಾಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟಾ ದೈವಂ ಚ ವಾತ್ರ ಪಂಚಮಂ. ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂತಂದ್ರೆ, ಯಾವ್ದಾದ್ರು ಒಂದು ಕಾರ್ಯ ನಡಿಬೇಕು ಅಂತಂದ್ರೆ ನಾವ್ ಅನ್ಕೊಳ್ತೀವಿ ಎಲ್ಲವನ್ನು ಕೂಡ ನಾನೇ ಮಾಡ್ತಿರುವಂತದ್ದು ಅಂತ. ಆದ್ರೆ ವಾಸ್ತವದಲ್ಲಿ ನಾವ್ ಏನನ್ನು ಮಾಡ್ತಾ ಇಲ್ಲ. ಆತ್ಮ ನಾ ಹೇಳಿದ ಹಾಗೆ ಅದಕ್ಕೆ ಮಾಡಕ್ಕೆ ಆಗುವಷ್ಟು ಸಾಮರ್ಥ್ಯ ಏನು ಅಂತಂದ್ರೆ ಬರೀ ಬಯಸುವಂತದ್ದು ಅಷ್ಟೇ. ಅದು ಬಯಸುತ್ತೆ ಅಷ್ಟೇ. ಆದ್ರೆ ಆ ಒಂದು ಪಂಚಭೂತಗಳು ಅಂದ್ರೆ ಪ್ರಕೃತಿ ಅದಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ಆತ್ಮಕ್ಕೆ ದೇಹ ಇಲ್ಲ ಅಂತಂದ್ರೆ ಅದು ತನ್ನ ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಆಸೆಗಳನ್ನ ಈಡೇರಿಸ್ಕೊಳ್ಳೋಕೆ ಪ್ರಕೃತಿಯ ಸಹಾಯ ಬೇಕು. ಪ್ರಕೃತಿ ಮಾತ್ರ ಅಲ್ಲ, ಪ್ರಕೃತಿಯ ಜೊತೆಯಲ್ಲಿ ಪರಮಾತ್ಮನ ಸಹಾಯ ಕೂಡ ಬೇಕು. ಪರಮಾತ್ಮ ಅವನು ಅನುಮತಿಯನ್ನ ನೀಡ್ತಾನೆ. ಕೊನೆಯಲ್ಲಿ ಅವನು ಅನುಮತಿ ನೀಡ್ಲಿಲ್ಲ ಅಂತಂದ್ರೆ ಯಾವುದೇ ಕಾರ್ಯಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿ 5 ಕಾರಣಗಳನ್ನ ಕೊಡ್ತಾ ಇದ್ದಾರೆ. ಯಾವ್ದೆಲ್ಲ 5 ಕಾರಣಗಳಂದ್ರೆ, ಇಲ್ಲಿ ಒಂದು ಕಟ್ಟಡ ನಿರ್ಮಾಣ ಆಗ್ಬೇಕು ಅಂತಂದ್ರೆ ನಮಗೆ ಆ ನಿರ್ಮಾಣ ಮಾಡೋದಕ್ಕೆ ಒಂದು ಜಾಗ ಬೇಕು. ಜಾಗ ಇದ್ರೆ ಸಾಲದು, ಆ ನಿರ್ಮಾಣ ಮಾಡೋದಕ್ಕೆ ಜನರ ಸಹಾಯ ಬೇಕು, ಜನರು ಬೇಕಾಗ್ತಾರೆ. ನಂತರ
ಆ ನಿರ್ಮಾಣ ಮಾಡೋದಕ್ಕೆ ಸಾಮಗ್ರಿಗಳು ಕೂಡ ಬೇಕಾಗುತ್ತೆ. ಆ ನಿರ್ಮಾಣ ಮಾಡೋದಕ್ಕೆ ಸಾಮಗ್ರಿಗಳು ಸಿಕ್ಕಿದೆ, ಜನ ಇದ್ದಾರೆ, ಜಾಗ ಇದೆ, ಎಲ್ಲ ಆದ್ಮೇಲೆ ಏನಾಗುತ್ತೆ, ಅಲ್ಲಿ ಭಗವಂತನ ಒಂದು ಅನುಮತಿ ಇಲ್ಲ ಅಂತಂದ್ರೆ ಆ ಕಟ್ಟಡ ಪರಿಪೂರ್ಣ ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಈ 5 ಕಾರಣಗಳು ಇದೆ ಅಂತ ಹೇಳ್ತಾರೆ. ನೋಡ್ತೀವಿ ಈಗ ಭಗವಂತ ಯಾವ್ದೆಲ್ಲ 5 ಕಾರಣಗಳು ಅಂತ ಹೇಳ್ತಾನೆ ಅಂತ. ಮಹಾಬಾಹುವಾದ ಅರ್ಜುನನೇ, ವೇದಾಂತಕ್ಕೆ ಅನುಗುಣವಾಗಿ ಎಲ್ಲಾ ಕಾಮ್ಯಕರ್ಮಗಳ ಸಿದ್ಧಿಗೆ 5 ಕಾರಣಗಳಿವೆ, ಅವನ್ನು ನನ್ನಿಂದ ತಿಳಿದುಕೋ. ಕರ್ಮಸ್ಥಳ, ಕರ್ಮಸ್ಥಳ ಅಂತಂದ್ರೆ ನಮಗೆ ಒಂದು ದೇಹ ಬೇಕು, ದೇಹ ಇಲ್ಲ, ಈ ಪ್ರಕೃತಿ ಕೊಟ್ಟಿರುವಂತಹ ದೇಹ ನಮ್ಮಲ್ಲಿ ಇಲ್ಲ ಅಂತಂದ್ರೆ ನಾವು ಇಚ್ಛಿಸಿದ್ದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕರ್ತ ಬೇಕು, ಬರೀ ದೇಹ ಇದ್ರೆ ಸಾಧು, ಆ ದೇಹದಲ್ಲಿ ಆತ್ಮನೂ ಇರಬೇಕು. ಆತ್ಮ ಇದೆ, ದೇಹ ಇದೆ, ಆದ್ರೆ ಇಂದ್ರಿಯಗಳು ಇಲ್ಲ, ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ, ಕಣ್ಣು ಕಾಣುದಿಲ್ಲ, ಕಿವಿ ಕೇಳುದಿಲ್ಲ, ಬಾಯಿ ಮಾತಾಡೋದಿಲ್ಲ ಅಂತಂದ್ರೆ ಮತ್ತೆ ನಾವೇನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಇಂದ್ರಿಯಗಳು ಕೂಡ ಅಷ್ಟೇ ಮುಖ್ಯವಾದವು. ಮತ್ತೆ ದೇಹ ಇದೆ, ಆತ್ಮ ಇದೆ, ಇಂದ್ರಿಯಗಳು ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಮತ್ತೆ ನಾವೇನಾದ್ರೂ ಒಂದು ಕೆಲಸ ಮಾಡ್ಬೇಕಂದ್ರೆ ವಿವಿಧ ಪ್ರಯತ್ನಗಳು, ನಾವು ಪ್ರಯತ್ನ ಮಾಡ್ಬೇಕು. ಎಲ್ಲ ಭಗವಂತನ ಒಂದು ಇಚ್ಛಾನುಸಾರ ನಡೆಯುತ್ತೆ ಅಂತ ಹೇಳಿ ನಾವು ಪ್ರಯತ್ನನೇ ಪಡ್ದಿರ ಇಲ್ಲ ಭಗವಂತನೇ ಮಾಡ್ತಾನೆ ಅಂತಂದ್ರೆ ಆ ರೀತಿ ನಡೆಯೋದಿಲ್ಲ. ನಾವು ಏನಾದ್ರೂ ಪ್ರಯತ್ನ ಮಾಡಿದ್ರೆ ಆಗ ಭಗವಂತ ನಮಗೆ ಆ ಒಂದು ಮಾಡ್ತಾ ಇರುವಂತಹ ಪ್ರಯತ್ನ ಅದು ಸರಿಯಾದ ಒಂದು ದಿಕ್ಕಿನಲ್ಲಿ ಇದೆ, ಸರಿಯಾದ ದಿಶೆಯಲ್ಲಿ ನಡೀತಿದೆ ಅಂತಂದಾಗ ಭಗವಂತ ನಾವೇನನ್ನ ಪ್ರಯತ್ನ ಪಡ್ತಾ ಇದೀವಿ ಅದಕ್ಕೆ ಅನುಮತಿಯನ್ನ ಕೊಡ್ತಾನೆ. ಆ ಒಂದು ಯೋಗ್ಯತೆ ನಮ್ಗಿಲ್ಲ, ನಾವ್ ಮಾಡ್ತಿರುವಂತಹ ಕೆಲಸ ಸರಿ ಇಲ್ಲ ಅಂತಂದಾಗ ಅವನು ಅನುಮತಿಯನ್ನ ಕೊಡೋದಿಲ್ಲ. ಅನುಮತಿಯನ್ನ ಅವ್ನು ಕೊಡ್ಲಿಲ್ಲ ಅಂತಂದ್ರೆ ಆ ಕೆಲಸ ಅದು ನಡೆಯೋದಿಲ್ಲ. ಹಾಗೆ ಪ್ರತಿಯೊಂದು ಕೆಲಸ ಆಗ್ಬೇಕು ಅಂತಂದ್ರೆ ಈ ಒಂದು 5 ಅಂಶಗಳು ಅಲ್ಲಿ ಇರ್ಲೇಬೇಕು. ಆ 5 ಅಂಶಗಳು ಇಲ್ಲ ಅಂತಂದ್ರೆ ಆ 5 ಅಂಶಗಳಲ್ಲಿ ಯಾವ್ದಾದ್ರು ಒಂದಿಲ್ಲ ಅಂದ್ರೂ ಕೂಡ ಆ ಒಂದು ಕಾರ್ಯ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಮಗೆ ದೇಹನೇ ಇಲ್ಲ ಅಂತಂದ್ರೆ ನಾವ್ ಏನನ್ನು ಮಾಡಕ್ಕಾಗಲ್ಲ, ಆತ್ಮದಿಂದ ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆತ್ಮ ಅದು ಬಯಸಿದ್ದನ್ನ ಈಡೇರಿಸೋದಕ್ಕೆ ನಮಗೆ ದೇಹ ಬೇಕಾಗುತ್ತೆ. ದೇಹ ಇದೆ, ಆದ್ರೆ ಅದರಲ್ಲಿ ಆತ್ಮ ಇಲ್ಲ ಅಂತಂದ್ರೆ ಅಲ್ಲಿ ಅದೊಂದು ಹೆಣ ಇದ್ದಾಗೆ, ಒಂದು ಜಡ ದೇಹದಿಂದ ಏನು ಮಾಡಕ್ಕಾಗಲ್ಲ. ಆ ಒಂದು ದೇಹ ಆತ್ಮ ಎರಡು ಇದ್ದು ಇಂದ್ರಿಯಗಳು ಸರಿ ಇಲ್ಲ ಅಂತಂದ್ರೂ ಕೂಡ ನಾವೇನು ಮಾಡೋದಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಎಲ್ಲ ಸರಿಗಿದೆ, ಈ ರಜೋಗುಣದಲ್ಲಿ ಅಂದ್ರೆ ತಮೋಗುಣದಲ್ಲಿ ಇರುವಂತವ್ರು ಅವರಿಗೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಅಂದ್ರೆ ದೇಹ ಕೊಟ್ಟಿದ್ದಾನೆ, ಆತ್ಮ ಕೊಟ್ಟಿದ್ದಾನೆ, ಇಂದ್ರಿಯಗಳನ್ನ ಕೊಟ್ಟಿದ್ದಾನೆ, ಆದ್ರೆ ಅವ್ರು ಮಾಡುವಂತಹ ಪ್ರಯತ್ನಗಳು ಮಾಡದೆ ಸೋಮಾರಿತನ ಅನ್ನುವಂಥದ್ದಿತ್ತು ಅಂದ್ರೆ ಯಾವ ಕೆಲ್ಸನೂ ಆಗೋದಿಲ್ಲ. ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇರುವಂತಹ ರಜೋಗುಣದಲ್ಲಿರುವಂತ ವ್ಯಕ್ತಿ ಆ ರೀತಿ ಕೆಲಸ ಮಾಡ್ತಾ ಇದ್ದಾನೆ, ಎಲ್ಲ ಮಾಡ್ತಿದ್ದಾನೆ ಅಂದ್ರೂ ಕೂಡ ಅವನ ಒಂದು ಕಾರ್ಯ ಅದು ಸಕ್ಸಸ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಪರಮಾತ್ಮನ ಒಂದು ಅನುಮತಿ ಬೇಕಾಗುತ್ತೆ. ಪರಮಾತ್ಮನ ಅನುಮತಿ ಇಲ್ಲ ಅಂತಂದ್ರೆ ಅದು ವ್ಯರ್ಥ. ಅದೇ ಉದಾಹರಣೆಯನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಅಂದ್ರೆ ಅನೇಕ ಬಾರಿ ಕೆಲವರಿಗೆ ಈ ಅನುಭವ ಆಗಿರುತ್ತೆ. ಅವ್ರ ಹತ್ರ ಹಣ ಇದೆ, ಜಾಗ ಇದೆ, ಕೆಲಸ ಮಾಡೋದಕ್ಕೆ ಜನ ಇದ್ದಾರೆ, ಆದ್ರೂ ಕೂಡ ಅನೇಕ ವರ್ಷಗಳೇ ಹಿಡಿತಾ ಇದೆ ಒಂದು ಮನೆಯನ್ನು, ಯಾವ್ದೋ ಒಂದು ಕಟ್ಟಡವನ್ನು ಪರಿಪೂರ್ಣಗೊಳಿಸೋದಕ್ಕೆ. ಎಷ್ಟೇ ಪ್ರಯತ್ನ ಪಟ್ರು ಕೂಡ ಅದು ಆಗ್ತಾ ಇಲ್ಲ. ಅಂದ್ರೆ ಪರಮಾತ್ಮನ ಅನುಮತಿ ಇಲ್ಲ ಅಂತಂದ್ರೆ ಅದು ನಡೆಯೋದಿಲ್ಲ. ಅದಕ್ಕೆ ಉದಾಹರಣೆಯಾಗಿ ಈ ಕೋವಿಡ್ ಸಮಯದಲ್ಲಿ ಆದಂತಹ ಮದುವೆಗಳನ್ನ, ಅಂದ್ರೆ ಆ ಸಂದರ್ಭದಲ್ಲಿ ಅನೇಕ ಒಂದು ಮದುವೆಗಳು ಅಥವಾ ಸಮಾರಂಭಗಳನ್ನ ಅವರು ಮಾಡ್ಬೇಕು ಅಂತ ಇಚ್ಛೆ ಇಟ್ಕೊಂಡಿರ್ತಾರೆ. ಆದ್ರೆ ಎಲ್ಲವನ್ನು ಮಾಡ್ತಾರೆ, ಅದಕ್ಕಾಗಿ ಏನೆಲ್ಲ ಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. ನೀನು ಆಯ್ತು ಮುಗ್ದೇ ಹೋಯ್ತು ಅನ್ನೋ ಸಮಯದಲ್ಲಿ ಅದು ನಿಂತೋಗುತ್ತೆ. ಆಗ ಅದು ಭಗವಂತನ ಒಂದು ಅನುಮತಿಯನ್ನ ಪಡೆದಿಲ್ಲ ಅಂತ ಅರ್ಥ. ಕಡೆಯದಾಗಿ 5ನೇ ಅಂಶ ನಾವ್ ಯಾವ್ದು ಪರಮಾತ್ಮ ಅಂತ ಹೇಳಿದ್ವಿ, ಅದು ಎಲ್ಲದಕ್ಕೂ ತುಂಬಾ ಮುಖ್ಯವಾದ ಒಂದು ಅಂಶ ಆಗಿದೆ. ಆ ಒಂದು ಅಂಶ ಅಲ್ಲಿ ಅನುಮತಿ ಭಗವಂತನದಿಲ್ಲ ಅಂದ್ರೆ ಏನು ನಡೆಯೋದಿಲ್ಲ. ತತ್ರೈವಂ ಸತಿ ಕರ್ತಾರಂ ಆತ್ಮನಂ ಕೇವಲಂ ತು ಯಃ ಪಶ್ಯತಿ ಅಕೃತ ಬುದ್ಧಿತ್ವಾನ್ ನಾಸಾ ಪಶ್ಯತಿ ದುರ್ಮತಿ. ಆದುದರಿಂದ ಈ 5 ಅಂಶಗಳನ್ನು ಪರಿಗಣಿಸದೆ ನಾನೊಬ್ಬನೇ ಕರ್ತ ಎಂದು ಯೋಚಿಸುವವನು ನಿಶ್ಚಯವಾಗಿ ಬಹುಬುದ್ಧಿವಂತನಲ್ಲ. ಅವನು ವಸ್ತುಸ್ಥಿತಿಯನ್ನು ಕಾಣಲಾರ. ಯಾರಾದ್ರೂ ಅನ್ಕೊಂಡ್ರೆ ಎಲ್ಲ ನನ್ನಿಂದ ಆಗುತ್ತೆ, ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ, ನನ್ನ ಹತ್ರ ಅಷ್ಟು ದುಡ್ಡಿದೆ, ನನ್ನ ಹತ್ರ ಅಷ್ಟು ಜನ ಇದ್ದಾರೆ, ನನ್ನ ಹತ್ರ ಅಷ್ಟೊಂದು ಪವರ್ ಇದೆ ಅಂತೆಲ್ಲ ಅನ್ಕೊಂಡು ನಾನು ಏನ್ ಬೇಕಾದ್ರೂ ಮಾಡ್ಬೋದು, ನನ್ನನ್ನು ಯಾರು ತಡೆಯೋರಿಲ್ಲ ಅಂತ ಯಾರೆಲ್ಲ ಅನ್ಕೊಂತಾ ಇದ್ದಾರೆ ಅವರನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಬುದ್ಧಿವಂತರಲ್ಲ. ಅವನು ವಾಸ್ತವ ಸ್ಥಿತಿಯನ್ನು ಅವನು ತಿಳ್ಕೊಂಡಿಲ್ಲ. ಪರಮಾತ್ಮ ಎಲ್ಲದಕ್ಕಿಂತ ದೊಡ್ಡವನು, ಅವನ ಒಂದು ಅನುಮತಿ ಇಲ್ಲದೆ ಯಾವುದೂ ನಡೆಯೋದಿಲ್ಲ. ಜ್ಞಾನಂ ಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮ ಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧ ಕರ್ಮ ಸಂಗ್ರಹ.
ಜ್ಞಾನ, ಜ್ಞೇಯ ಮತ್ತು ಜ್ಞಾನಿ. ಇವು ಮೂರು ಕರ್ಮವನ್ನು ಪ್ರೇರೇಪಿಸುವ ಅಂಶಗಳು. ಇಂದ್ರಿಯಗಳು, ಕರ್ಮ ಮತ್ತು ಕರ್ತ, ಇವು ಕರ್ಮದ ಮೂರು ಘಟಕಗಳು. ಅಂದ್ರೆ ನಾವೇನಾದ್ರೂ ಒಂದು ಕೆಲಸ ಮಾಡ್ಬೇಕಂದ್ರೆ ನಮ್ಗೆ ಎಲ್ಲಿಂದ ಪ್ರೇರಣೆ ಸಿಗ್ತಾ ಇದೆ? ನಮಗೆ ಮೊದಲಿಗೆ ಏನು ನಮ್ಮ ಒಂದು ಜೀವನದ ಗುರಿ? ಜ್ಞೇಯ ಅಂತಂದ್ರೆ ಅದು ಜ್ಞಾನದ ಗುರಿ. ನನಗೆ ಏನೋ ಒಂದು ಬೇಕು, ಆ ಒಂದು ಏನು ಬೇಕು ಅದನ್ನ ಜ್ಞೇಯ ಅಂತ ಹೇಳ್ತಾರೆ. ಜ್ಞಾನ ಅಂದ್ರೆ ಅದನ್ನ ನಾನು ಹೇಗೆ ಪಡ್ಕೊಳ್ಬಹುದು ಅನ್ನುವಂತಹ ಒಂದು ಪ್ಲಾನ್ ಇರುತ್ತೆ ಅವ್ರಿಗೆ, ಅದನ್ನ ಇಲ್ಲಿ ಜ್ಞಾನ ಅಂತ ಹೇಳ್ತಾರೆ. ಜ್ಞಾನಿ ಅಂದ್ರೆ ಯಾರಿಗೆ ಈ ಇಚ್ಛೆ ಬರ್ತಾ ಇದೆ, ಏನನ್ನೋ ಪಡಿಬೇಕು, ಅದನ್ನ ನಾನು ಯಾವ ರೀತಿ ಪಡಿಬೇಕು ಅಂತ ಏನನ್ನ ಅವನು ಯೋಚನೆ ಮಾಡ್ತಾ ಇದ್ದಾನೆ, ಅವನನ್ನ ಜ್ಞಾನಿ ಅಂತ ಹೇಳ್ತಾ ಇದ್ದಾರೆ. ಈ ಮೂರು ಕರ್ಮವನ್ನ ಪ್ರೇರೇಪಿಸುವ ಅಂಶಗಳು. ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿಗೆ ಏನನ್ನ ಪಡಿಬೇಕು ಅನ್ನುವಂತ ಇಚ್ಛೆ ಇದೆ, ಮತ್ತೆ ಅದನ್ನ ಹೇಗೆ ಪಡ್ಕೋಬೇಕು ಅನ್ನೋಂಥದ್ದು ತಿಳಿದಿದೆ, ಆಗ ಆ ಅಂಶಗಳು ಏನೋ ಒಂದು ಕೆಲಸವನ್ನ ಮಾಡೋದಕ್ಕೆ ಪ್ರೇರಣೆನ ನೀಡ್ತಾ ಇದೆ. ಮತ್ತೆ ಇಂದ್ರಿಯಗಳು, ಅದನ್ನ ಪಡ್ಕೊಳ್ಳೋದಕ್ಕೆ ನಮ್ಗೆ ಇಂದ್ರಿಯಗಳು ಬೇಕು. ಮತ್ತೆ ಕರ್ತ, ಆತ್ಮನು ಬೇಕು. ದೇಹದಲ್ಲಿ ಆತ್ಮ ಇಲ್ಲ ಅಂತಂದ್ರೆ ಅದು ಜಡದೇಹ, ಹೆಣ ಅಂತ ಕರಿತೀವಿ. ಅದ್ರಲ್ಲಿ ಆತ್ಮ ಇದೆ, ಆದ್ರೆ ಇಂದ್ರಿಯಗಳು ಕೆಲಸ ಮಾಡ್ತಾ ಇಲ್ಲ. ಅಂದ್ರೆ ವಿಕಲಚೇತನರು ಅಂತ ಹೇಳ್ತಾರೆ. ಅವರು ಕೂಡ ಅಲ್ಲಿ, ಅಂದ್ರೆ ಇಂದ್ರಿಯಗಳು ಕೂಡ ಕರ್ಮ ಮತ್ತೆ ಕರ್ತ, ಈ ಮೂರು ಕೂಡ ಕರ್ಮದ ಮೂರು ಘಟಕಗಳು. ಅಂದ್ರೆ ಒಂದು ಕೆಲಸ ನಡಿಬೇಕಂತಂದ್ರೆ ಈ ಮೂರು ಕೂಡ ಬೇಕಾಗುತ್ತೆ. ಅಂದ್ರೆ ಕೆಲಸ ಮಾಡುವಂತವನು ಬೇಕಾಗುತ್ತೆ, ಅವನಿಗೆ ಇಂದ್ರಿಯಗಳು ಇರ್ಬೇಕಾಗುತ್ತೆ, ಆ ಒಂದು ಕರ್ಮ ಮಾಡೋದಕ್ಕೆ ಅವನಿಗೆ ಒಂದು ಜ್ಞಾನನು ಕೂಡ ತಿಳಿದಿರ್ಬೇಕಾಗುತ್ತೆ, ಹೇಗೆ ಮಾಡ್ಬೇಕು ಅಂತ ಗೊತ್ತಿರ್ಬೇಕಾಗುತ್ತೆ. ಈ ಮೂರನ್ನು ಕೂಡ ಇಲ್ಲಿ ಕರ್ಮದ ಮೂರು ಘಟಕಗಳು ಅಂತ ಕರೀತಿದ್ದಾರೆ. ಈಗ ಒಂದು ಪೆನ್ ಅಥವಾ ಒಂದು ಪೇಪರ್ ಅನ್ನ ತಗೊಳ್ಳಿ. ಕೊನೆಯ ದಿನ ನಿಮ್ಮದೇ ಒಂದು ಎಕ್ಸಾಮ್, ಸಣ್ಣ ಎಕ್ಸಾಮ್. ಅಂದ್ರೆ ನಿಮಗೆ ನೀವೇ ಮಾರ್ಕ್ಸ್ ಕೊಡುವಂತದ್ದು. ನಂತರ ನನಗೆ ಹೇಳುವ ಅಗತ್ಯ ಇಲ್ಲ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿತ್ತು ಅಂತ. ಆದ್ರೆ ನೀವು 18 ದಿನ ಕ್ಲಾಸ್ ಕೇಳಿ ನಿಮ್ಮ ಜೀವನದಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆಯಾ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಯಾವ ರೀತಿ ಮಾರ್ಕ್ಸ್ ಕೊಡ್ಬೇಕು ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಕೊಡ್ಬೇಕು ಅಂತಂದ್ರೆ, ಈ ಕೆಳಗಿನ ಶ್ಲೋಕದ ಆಧಾರದ ಮೇಲೆ ನಿಮಗೆ ನೀವೇ 1 ರಿಂದ 3ರವರೆಗೆ ಅಂಕಗಳನ್ನು ನೀಡಿ. 1 ಅತ್ಯಂತ ಕಡಿಮೆ ಮತ್ತು 3 ಅತಿ ಹೆಚ್ಚು. ಕೊನೆಯಲ್ಲಿ ಅದನ್ನೆಲ್ಲ ಆಡ್ ಮಾಡಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಕ್ಕಿದೆ ಅಂತ ನೀವು ಚೆಕ್ ಮಾಡ್ಬೋದು. ಕೃಷ್ಣ. ಐಹಿಕ ಪ್ರಕೃತಿಯ 3 ಗುಣಗಳಿಗೆ ಅನುಗುಣವಾಗಿ 3 ವಿಧದ ಜ್ಞಾನ. ನಿಮ್ಮ ಜ್ಞಾನ ಯಾವ ಗುಣದಲ್ಲಿ ಇದೆ, ನಿಮ್ಮ ಜ್ಞಾನ ನೀವು ಯಾವ ಗುಣದಲ್ಲಿ ಇದ್ದೀರಿ ಅನ್ನೋದನ್ನ ಈಗ ನೀವೇ ಮೌಲ್ಯಮಾಪನ ಮಾಡ್ಕೊಳ್ಳುವಂಥದ್ದು. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು, ಆದರೂ ಅವುಗಳೆಲ್ಲವುಗಳಲ್ಲಿ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಬಲ್ಲವನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಳ್ಳಬೇಕಾದ್ರೆ, ನೀವು ಯಾವಾಗಾದ್ರೂ ಏನನ್ನಾದ್ರೂ ನೋಡಿದ್ರೆ, ಅಂದ್ರೆ ಜೀವಿಗಳನ್ನ ನೋಡಿದಾಗ ಆ ಜೀವಿಗಳಲ್ಲಿ, ಅಂದ್ರೆ ಭಗವಂತ ಹೇಳ್ತಾನೆ, ಪಂಡಿತ ವಿದ್ವಾಂಸನಾದವನು ಹೇಗೆ ಇತರ ಜೀವಿಗಳನ್ನ ಕಾಣ್ತಾನೆ ಅಂದ್ರೆ ಎಲ್ಲಾ ಒಂದು ಜೀವಿಗಳಲ್ಲೂ ಕೂಡ ಆತ್ಮನನ್ನ ಮತ್ತೆ ಪರಮಾತ್ಮನನ್ನ ಕಾಣ್ತಾನೆ. ಆ ರೀತಿ ಅವನು ತನ್ನ ಹಾಗೆ ಇನ್ನೊಂದು ಆತ್ಮ ಅಲ್ಲಿದೆ, ಅದರ ಒಂದು ಕರ್ಮಾನುಸಾರ ಅದಕ್ಕೆ ಅಂತಹ ಒಂದು ರೂಪ ಸಿಕ್ಕಿದೆ. ಆದ್ರೆ ಆ ಆತ್ಮದಲ್ಲೂ ಕೂಡ ಆತ್ಮನ ಜೊತೆಯಲ್ಲಿ ಪರಮಾತ್ಮ ಇದ್ದಾನೆ ಅನ್ನುವಂತಹ ಒಂದು ಮನಸ್ಥಿತಿಯಿಂದ ನೀವು ಈ ತರ ಜೀವಿಗಳನ್ನ ಕಾಣ್ತಾ ಇದ್ದೀರಿ ಅಂತಂದ್ರೆ ನಿಮ್ಮದು ಸಾತ್ವಿಕ ಜ್ಞಾನ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಆ ರೀತಿ ನೀವು ನೋಡ್ದಿರಾ ಯಾವ ಜ್ಞಾನದ ಕಾರಣದಿಂದ ಪ್ರತಿಯೊಂದು ಬೇರೆ ದೇಹದಲ್ಲಿಯೂ ಬೇರೆ ಬೇರೆಯ ಜೀವಿಯನ್ನು ಮನುಷ್ಯನು ಕಾಣುತ್ತಾನೋ ಆ ಒಂದು ಜ್ಞಾನವು ರಾಜಸ ಎಂದು ತಿಳಿ. ಅಂದ್ರೆ ನೀವು ಇವಾಗ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಒಂದು ರೂಪ ಇದೆ, ಅದ್ರಲ್ಲಿ ನೀವು ಏನ್ ಮಾಡ್ತೀರಾ, ಅಲ್ಲಿ ಇರುವಂತಹ ಒಂದು ಜೀವಿಯಾಗಿ ಅಷ್ಟೇ ಕಾಣ್ತೀರಾ. ಅಂದ್ರೆ ನಾಯಿನ ನಾಯಿ ಅಂತಾನೆ ನೋಡ್ತೀರಾ, ಅಥವಾ ಒಂದು ಹಸುವನ್ನ ಹಸು ಅಂತಾನೆ ನೋಡ್ತೀರಾ. ಅದರಲ್ಲಿ ಒಂದು ಆತ್ಮ ಇದೆ, ಅದರಲ್ಲಿ ಒಂದು ಪರಮಾತ್ಮ ಇದ್ದಾನೆ. ಒಂದು ದಿನ ನಾನು ಇಂತಹ ಒಂದು ರೂಪವನ್ನ ಪಡೆದಿದ್ದೆ, ಈಗ ನಾನು ಹೀಗೆ ಮನುಷ್ಯ ಜನ್ಮವನ್ನ ಪಡೆದಿದ್ದೀನಿ. ಇಂತಹ ಒಂದು ಯೋಚನೆಗಳು ನಿಮ್ಗೆ ಬರೋದಿಲ್ಲ. ನಾಯಿನ ನಾಯಿ ತರಾನೇ ಕಾಣ್ತೀರಿ, ಹಸುವನ್ನ ಹಸುವಿನ ತರಾನೇ ಕಾಣ್ತೀರಿ. ಆದ್ರೆ ಇಷ್ಟು ದಿನ ನೀವು ಎಲ್ಲಾ ಜೀವಿಗಳನ್ನ ಯಾವ ರೀತಿ ನೋಡ್ತಾ ಇದ್ರಿ ಹಾಗೆ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮ್ದು ಅದು ರಜೋಗುಣದ ಜ್ಞಾನ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆ ಇಲ್ಲದೆ ಒಂದು ಬಗೆಯ ಕರ್ಮವೇ ಸರ್ವಸ್ವ ಎಂದು ಭಾವಿಸುತ್ತೇವೆಯೋ, ಯಾವ ಜ್ಞಾನವು ಅಲ್ಪವಾದದ್ದೋ ಅದು ತಾಮಸ ಗುಣದಲ್ಲಿ ಇದೆ ಎಂದು ಹೇಳುತ್ತಾರೆ. ಅಂದ್ರೆ ಈ ತಾಮೋ ಗುಣದಲ್ಲಿ ಇರುವಂತವರಿಗೆ ಯಾವುದೇ ಜ್ಞಾನ ಅನ್ನೋದು ಇರೋದಿಲ್ಲ, ತಿಳುವಳಿಕೆ ಇರೋದಿಲ್ಲ. ಅವರು ಅಜ್ಞಾನದಲ್ಲಿ ಇರ್ತಾರೆ. ಅವ್ರಿಗೆ ಇಷ್ಟ ಬಂದದ್ದನ್ನ ಮಾಡ್ತಾ ಇರ್ತಾರೆ. ಮತ್ತೆ ಅದರಿಂದ ಇತರರಿಗೆ ನೋವಾದ್ರೂ ಕೂಡ ಅವರಿಗೆ ಯಾವುದೇ ಒಂದು ಬೇಸರ ಇಲ್ಲ. ಅಂದ್ರೆ ಅವರು ಅಷ್ಟೆಲ್ಲ ಯೋಚನೆ ಮಾಡೋದಿಲ್ಲ. ನಾನ್ ಮಾಡ್ತಾ ಇರೋ ಕಾರ್ಯದಿಂದ ಬೇರೊಬ್ರಿಗೆ ನೋವಾಗುತ್ತಾ, ನಾ ಮಾಡ್ತಿರೋದೇ ಸರಿನಾ ತಪ್ಪಾ
ಯಾವುದೋ ಒಂದು ತಿಳುವಳಿಕೆ ಇರೋದಿಲ್ಲ. ತಮ್ಮ ಮನಸ್ಸೋ ಇಚ್ಛೆ ಕರ್ಮಗಳನ್ನ ಮಾಡ್ತಾ ಇರ್ತಾರೆ. ಅವರ ಜ್ಞಾನ ಅದು ತುಂಬಾ ಅಲ್ಪವಾದದ್ದು. ಅದರಲ್ಲಿ ತಮೋಗುಣದಲ್ಲಿ ಇರುವಂತಹ ಜ್ಞಾನ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ಜ್ಞಾನಿ ಅಂದ್ರೆ ಇಲ್ಲಿ ಜ್ಞಾನ ಅಂತಂದ್ರೆ ಒಬ್ಬ ಕಳ್ಳ ಏನಿದಾನೆ ಕಳ್ಳತನ ಮಾಡ್ತಾನೆ. ಅದನ್ನ ಕಳ್ಳತನ ಮಾಡೋದಕ್ಕೂ ಅವನ ಹತ್ರ ಒಂದು ಪ್ಲಾನ್ ಇರುತ್ತೆ. ಆ ಜ್ಞಾನ ಅವನ್ಗೆ ಗೊತ್ತಿರುತ್ತೆ. ಆದ್ರೆ ಆ ರೀತಿ ಒಂದು ಮಾಡೋದ್ರಿಂದ ನಾನು ಯಾರಿಗೋ ಒಬ್ರಿಗೆ ಮೋಸ ಆಯ್ತು, ಬೇರೆ ಯಾರಿಗೋ ಒಂದು ಅನ್ಯಾಯ ಆಯ್ತು, ಅದನ್ನೆಲ್ಲ ಯೋಚನೆ ಮಾಡೋದಿಲ್ಲ. ಅದನ್ನ ಇಲ್ಲಿ ತಮೋಗುಣದ ಜ್ಞಾನ ಅಂತಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ಅವನು ಉಪಯೋಗಿಸುವಂತಹ ಒಂದು ಬುದ್ಧಿಯನ್ನ. ಇಂತಹ ಒಂದು ಜ್ಞಾನ ಅಥವಾ ಮನಸ್ಥಿತಿ ನಿಮ್ಮದಾಗಿತ್ತು ಅಂತಂದ್ರೆ ನಿಮಗೆ ನೀವೇ ಅಂಕಗಳನ್ನ ಕೊಟ್ಕೋಬಹುದು. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಕರ್ಮಗಳು. ಈ 3 ಗುಣಗಳಲ್ಲಿ ಇರುವಂತವ್ರು ಮಾಡುವಂತ ಕರ್ಮಗಳ ಬಗ್ಗೆ ಹೇಳ್ತಾ ಇದ್ದಾರೆ. ನಿಯತವಾಗಿ ಯಾವ ಮೋಹವಿಲ್ಲದೆ, ರಾಗ ದ್ವೇಷಗಳಿಲ್ಲದೆ ಮತ್ತು ಕರ್ಮಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವನ್ನು ಸಾತ್ವಿಕ ಎಂದು ಹೇಳಲಾಗುತ್ತದೆ. ಅಂದ್ರೆ ಏನನ್ನೇ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಅದರಲ್ಲಿ ನಿಮ್ಗೆ ರಾಗ ದ್ವೇಷಗಳು ಇಲ್ಲ. ಅಂದ್ರೆ ನನಗೆ ಇದಿಷ್ಟ, ನನಗೆ ಇದಿಷ್ಟ ಇಲ್ಲ ಅಂತಲ್ಲ, ನೀವು ಯಾವುದೇ ಒಂದು ಭೇದ ಭಾವ ಮಾಡ್ತಿಲ್ಲ. ನಿಮಗೆ ಕೊಟ್ಟಿರುವ ಕೆಲಸವನ್ನ ಅದರಿಂದ ಏನು ಫಲ ಸಿಗುತ್ತೆ ಅದರ ಮೇಲೆ ಕೂಡ ನಿಮ್ಗೆ ಯಾವುದೇ ಒಂದು ಆಸಕ್ತಿ ಇಲ್ಲ. ಆದ್ರೆ ಅದನ್ನ ಕರ್ತವ್ಯ ಅಂತ ತಿಳಿದು ನೀವು ಒಂದು ಕರ್ಮವನ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಸಾತ್ವಿಕ ಗುಣದಲ್ಲಿ ಇದ್ದೀರಾ, ಸತ್ವ ಗುಣದಲ್ಲಿ ಮಾಡ್ತಿರುವಂತಹ ಕರ್ಮ ಅದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದರೆ ತನ್ನ ಕಾಮನೆಗಳ ತೃಪ್ತಿಯನ್ನು ಬಯಸುವ ಮನುಷ್ಯರು ಮಾಡಿದ ಮತ್ತು ಮಿಥ್ಯಾಹಂಕಾರದಿಂದ ಕೂಡಿದ ಕರ್ಮವನ್ನು ರಾಜಸ ಕರ್ಮ ಎಂದು ಕರೀತಾರೆ. ಅಂದ್ರೆ ರಜಗುಣದಲ್ಲಿ ಇರುವಂತವ್ರು ಫಲಾಪೇಕ್ಷೆ ಇರುವಂತ ಕರ್ಮಗಳನ್ನೇ ಮಾಡ್ತಾರೆ. ನಾನು ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಸ್ಯಾಲರಿ ಸಿಗುತ್ತೆ, ನನ್ ಸಂಬಳ ಇಷ್ಟಿರುತ್ತೆ, ಅದರಿಂದ ನಾನು ಇಂದ್ರಿಯ ಭೋಗವನ್ನ ಮಾಡ್ತೀನಿ. ಆ ಒಂದು ಏನು ನನಗೆ ಆ ಕರ್ಮದ ಫಲ ಸಿಕ್ತಿದೆ, ಆ ಕರ್ಮದ ಫಲ ಸಿಕ್ಲಿಲ್ಲ ಅಂತಂದ್ರೆ, ಈಗ ನಾನು ಕೇಳಿದ್ರೆ ಹೇಳ್ತೀರಾ ಯಾರಾದ್ರೂ, ಅಂದ್ರೆ ನೀವು ಕೆಲ್ಸಕ್ಕೆ ಹೋಗ್ತಾ ಇದ್ರೆ ನಾಳೆಯಿಂದ ನಿಮ್ಗೆ ಸಂಬಳ ಸಿಗೋದಿಲ್ಲ ಅಂದ್ರೆ ಆ ಕೆಲ್ಸಕ್ಕೆ ಯಾರಾದ್ರೂ ಹೋಗ್ತೀರಾ? ಹರೇ ಕೃಷ್ಣ. ನಾಳೆ ಇಲ್ಲ ನೀವು ಮಾತಾಜಿ, ಹೋಗಲ್ಲ. ನಾವ್ಯಾರು ಹೋಗೋದಿಲ್ಲ. ನಾವು ಹೋಗ್ತಾ ಇರೋದೇ ಅಲ್ಲಿ ಹಣ ಸಂಪಾದನೆ ಮಾಡೋದಕ್ಕೆ. ಅದೇ ಸಿಗ್ಲಿಲ್ಲ ಅಂತಂದ್ರೆ ಮತ್ತೆ ಏನಕ್ಕೆ ಹೋಗ್ತೀವಿ ಅಂತ. ಹಾಗೆ ಆದ್ರೆ ಯಾರು ಭಕ್ತರಿರ್ತಾರೆ ಅವರು ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ನಾವು ಒಂದು ಕೆಲಸಕ್ಕೆ ಹೋಗಿ ಎಷ್ಟು ಶ್ರಮ ಪಡ್ತೀವಿ ಅದಕ್ಕಿಂತ ಹೆಚ್ಚು ಶ್ರಮ ಪಡ್ತಾರೆ. ಆದ್ರೆ ಅದರಿಂದ ಅವ್ರಿಗೆ ಏನ್ ಸಿಗುತ್ತೆ ಲಾಭ, ಅದರಿಂದ ಅವ್ರಿಗೆ ಏನು ಪ್ರತಿಫಲ ಸಿಗುತ್ತೆ ಅಂತ ಯೋಚನೆ ಮಾಡಿದಿರ ಭಕ್ತರು ಭಕ್ತಿ ಸೇವೆನ ಮಾಡ್ತಾರೆ. ಆದ್ರೆ ರಜಗುಣದಲ್ಲಿ ಇರುವಂತವ್ರು ಆ ಫಲಕ್ಕೆ ಅಂಟ್ಕೊಂಡಿರ್ತಾರೆ. ಆದ ಕಾರಣ ಅವರು ರಜಗುಣದಲ್ಲಿ ಕೆಲಸಗಳನ್ನ ಮಾಡ್ತಾರೆ. ಮಾಯಾವಶನಾಗಿ ಧರ್ಮಗ್ರಂಥಗಳನ್ನು ಅಲಕ್ಷಿಸಿ ಮುಂದಿನ ಬಂಧನವನ್ನಾಗಲಿ ಹಿಂಸೆಯನ್ನಾಗಲಿ ಇತರರಿಗೆ ಉಂಟಾಗುವ ಯಾತನೆಯನ್ನಾಗಲಿ ಲಕ್ಷಿಸದೆ ಮಾಡಿದ ಕರ್ಮವನ್ನು ತಾಮಸ ಕರ್ಮ ಎಂದು ಕರೆಯುತ್ತಾರೆ. ಅಂದ್ರೆ ಇವರು ಮಾಡುವಂತ ಕೆಲಸಗಳೆಲ್ಲ ಆ ರೀತಿ ಇರುತ್ತೆ. ತಮೋ ಗುಣದಲ್ಲಿ ಇರುವಂತವ್ರು ಅವರು ಶಾಸ್ತ್ರಕ್ಕೆ ಅನುಗುಣವಾದ ಕೆಲಸಗಳನ್ನ ಅವರು ಮಾಡುದಿಲ್ಲ. ಅವ್ರು ಮಾಡುವಂತಹ ಕೆಲಸ ಏನಿರುತ್ತೆ ತಮೋ ಗುಣದಲ್ಲಿ ಈಗ ಉದಾಹರಣೆಯಾಗಿ ಅವರು ಮಾದಕ ದ್ರವ್ಯ ತಗೋತಾ ಇದ್ದಾರೋ ಅಥವಾ ಮದ್ಯಪಾನ ಮಾಡ್ತಾ ಇದ್ದಾರೋ ಅಂತ ಕೆಲಸಗಳಲ್ಲಿ ತೊಡಗಿರುವಂತವ್ರು. ಅವ್ರು ಮಾಡ್ತಾ ಇರುವಂತದ್ದು ಕೆಲಸ ಅವರನ್ನ ಯಾವಾಗ ಒಬ್ಬ ವ್ಯಕ್ತಿ ಈ ರೀತಿ ತನ್ನ ಒಂದು ದೇಹದ ಮೇಲೆ ಮನಸ್ಸಿನ ಮೇಲೆ ನಿಯಂತ್ರಣವನ್ನ ಕಳೆದುಕೊಳ್ತಾನೆ, ಆ ನಿಯಂತ್ರಣ ತಪ್ಪಿದಂತಹ ಸಮಯದಲ್ಲಿ ಅವ್ನು ಮಾಡೋ ಪ್ರತಿಯೊಂದು ಕೆಲಸಗಳ ಮೇಲೆ ಅವನಿಗೆ ಯಾವುದೇ ಒಂದು ತಿಳುವಳಿಕೆ ಇರೋದಿಲ್ಲ. ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಇತರರಿಗೂ ಕೂಡ ಹಿಂಸೆ ಆಗುತ್ತೆ. ಮತ್ತೆ ತಾನು ಮತ್ತೆ ಮಾಡಿದಂತ ಪಾಪ ಕಾರ್ಯಕ್ಕೆ ಅವನು ಕರ್ಮ ಬಂಧನದಲ್ಲಿ ಸಿಕ್ಕಾಕೊಳ್ತಾನೆ. ಅವನ ಒಂದು ಮಾಡಿದ ತಪ್ಪು ಕರ್ಮಗಳು ಏನಿದೆ, ಅದು ಬೇಡದ ಕರ್ಮಗಳೇನಿದೆ, ಅದಕ್ಕೆ ಒಂದು ಪ್ರತಿಫಲಗಳು ಅನ್ನೋದು ಇರುತ್ತೆ. ಆ ಒಂದು ಬಂಧನದಲ್ಲಿ ಅವನು ಸಿಕ್ಕಾಕೊಳ್ತಾನೆ. ಅದರಿಂದ ಇತರರಿಗೆ ಬೇರೊಬ್ರಿಗೂ ಅವನು ಯಾತನೆಗಳನ್ನ ಕಷ್ಟಗಳನ್ನ ಕೊಡ್ತಾನೆ. ಮತ್ತೆ ತನಗೂ ತಾನು ತನ್ನ ಆತ್ಮಕ್ಕೂ ತಾನು ಅವನು ಗ್ಲಾನಿಯನ್ನ ಮಾಡ್ಕೊಳ್ತಾನೆ. ಈ ರೀತಿ ಲಕ್ಷಿಸದೆ ಮಾಡಿದ ಕರ್ಮವನ್ನ ತಾಮಸ ಕರ್ಮ ಅಂತ ಇಲ್ಲಿ ಕರೀತಾ ಇದ್ದಾರೆ. ಸಾತ್ವಿಕ ಅಂದ್ರೆ 3, ರಾಜಸ ಅಂದ್ರೆ 2, ರಜೋಗುಣ ಅಂದ್ರೆ ತಾಮಸ ಅಂತಂದ್ರೆ 1. ಐಹಿಕ ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಕರ್ತೃ, ಅಂದ್ರೆ ಯಾವ ಯಾವ ಗುಣದಲ್ಲಿ ಕರ್ತೃ ಯಾವ ರೀತಿ ಕೆಲಸಗಳನ್ನ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಐಹಿಕ ಪ್ರಕೃತಿಯ ಗುಣಗಳ ಸಂಘವಿಲ್ಲದೆ, ದುರಾಂಕಾರವಿಲ್ಲದೆ, ಜಯ ಅಪಜಯಗಳಲ್ಲಿ ವಿಚಲಿತನಾಗದೆ, ದೃಢ ನಿಶ್ಚಯ ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನು ಸಾತ್ವಿಕ ಕರ್ತ ಎಂದು ಹೇಳಲಾಗುತ್ತದೆ. ಅಂದ್ರೆ ಅವರಿಗೆ ಪ್ರಕೃತಿಯ ಗುಣಗಳ ಸಂಘ ಇಲ್ಲ ಅಂತಂದ್ರೆ ಶುದ್ಧ ಸತ್ವದಲ್ಲಿದ್ದಾನೆ. ಅಂದ್ರೆ ರಜೋಗುಣ ತಮೋಗುಣ ಅದನ್ನ ಮೀರುವಂತಹ ಒಂದು ಸ್ಥಿತಿಗೆ ಬಂದಿರ್ತಾನೆ. ಮತ್ತೆ ಅವನಲ್ಲಿ ಅಹಂಕಾರ ಇಲ್ಲ, ಎಲ್ಲ ನಾನೇ ಮಾಡ್ತಾ ಇದ್ದೀನಿ ಅಂತ ಅವನು ಯಾವತ್ತೂ ಹೇಳೋದಿಲ್ಲ. ಯಾಕೆಂದ್ರೆ ಸತ್ವಗುಣದಲ್ಲಿರುವಂತವ್ರು ಜ್ಞಾನಿ ಆಗಿದ್ದಾನೆ. ಎಲ್ಲವೂ ನನ್ನಿಂದ ನಡೆಯುವಂತದ್ದು ಯಾವುದು ಅಂತ ಅವನಿಗೆ ಗೊತ್ತಿದೆ. ಅಂದ್ರೆ ನಾನು ಇಚ್ಛಿಸ್ತೀನಿ, ಆದ್ರೆ ಅದು ಏನು ನಡೀತಿದೆ ಅದೆಲ್ಲವೂ ಕೂಡ
ಪರಮಾತ್ಮ ಮತ್ತೆ ಪ್ರಕೃತಿಯ ಸಹಾಯ ಇಲ್ಲದೆ ಅದು ನಡೆಯುವಂತದ್ದಲ್ಲ. ಹಾಗೆ ಅವನು ತಾನ್ ಮಾಡ್ತಾ ಇದ್ದೀನಿ ಅನ್ನುವಂತಹ ಅಹಂಕಾರ ಅವನಲ್ಲಿ ಇರೋದಿಲ್ಲ. ಮತ್ತೆ ಒಂದು ಕೆಲಸ ಅವನು ಕರ್ತವ್ಯ ಅಂತ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಜಯವೂ ಸಿಗ್ಬೋದು, ಅಪಜಯವೂ ಸಿಗ್ಬೋದು. ಅದನ್ನೇ ಅಲ್ಲಿ ಭಗವಂತ ಹೇಳ್ತಾರೆ, ನೀನು ಗೆದ್ದರೆ ರಾಜ್ಯ, ಸತ್ತರೆ ಸ್ವರ್ಗ ಅಂತ. ಹಾಗೆ ಅದರಲ್ಲಿ ಜಯ ಸಿಗುತ್ತೋ ಅಪಜಯ ಸಿಗುತ್ತೋ ಅದರಲ್ಲಿ ಅವನಿಗೆ ಯಾವುದೇ ಒಂದು ಆಸಕ್ತಿ ಇಲ್ಲ. ಯಾವ್ದಾದ್ರೂ ಸಿಗ್ಲಿ, ಆದ್ರೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ, ಅದನ್ನ ನಾನು ಕರ್ತವ್ಯ ಅಂತ ತಿಳಿದು ಮಾಡ್ತಾ ಇದ್ದೀನಿ, ಅದ್ರ ಫಲದ ಮೇಲೆ ಅಪೇಕ್ಷೆ ಇಟ್ಕೊಂಡಿರ ಮಾಡ್ತಾ ಇದ್ದೀನಿ. ಆದ್ರೆ ಮಾಡೋವಾಗ ಫಲದ ಮೇಲೆ ಅಪೇಕ್ಷೆ ಇಲ್ಲ ಅಂತ ಹೇಳಿದ್ಮೇಲೆ ಅದನ್ನ ಒಂಥರ ಏನಂತ ಹೇಳ್ತಾರೆ, ಬೇಕಾಬಿಟ್ಟಿಯಾಗಿ ಮಾಡ್ತಾರೆ ಅಂತ ಹೇಳ್ತಾರೆ. ಆ ರೀತಿ ಮಾಡೋದಿಲ್ಲ, ಅವನು ದೃಢ ನಿಶ್ಚಯದಿಂದ ಮಾಡ್ತಾ ಇದ್ದಾನೆ. ಅದನ್ನ ಕಾಯ ವಚ ಮನಸ್ಸ ಅದು ಸರಿಯಾದ ತನ್ನ ಒಂದು ಶಕ್ತಿಯನ್ನ ಪರಿಪೂರ್ಣವಾಗಿ ಅಂದ್ರೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದಾನೆ. ಮತ್ತು ಉತ್ಸಾಹದಿಂದ ತನ್ನ ಕರ್ತವ್ಯವನ್ನು ಮಾಡುವವನನ್ನ ಸಾತ್ವಿಕ ಕರ್ತ ಅಂತ ಹೇಳಿ ಕರಿತಾ ಇದ್ದಾರೆ. ಕರ್ಮ ಮತ್ತು ಕರ್ಮ ಫಲಗಳಿಗೆ ಅಂಟಿಕೊಂಡು ಆ ಫಲಗಳನ್ನು ಸವಿಯಲು ಬಯಸುವವನು ಲೋಭಿ, ಸದಾ ಅಸೂಯ ಪರ, ಕೊಳಕ, ಸುಖ ದುಃಖಗಳಿಂದ ವಿಚಲಿತನಾಗುವವನು. ಇಂತಹ ಮನುಷ್ಯನು ರಾಜಸ ಸ್ವಭಾವದವನು ಎಂದು ಹೇಳ್ತಾ ಇದ್ದಾರೆ. ಯಾರು ಕೆಲಸಗಳನ್ನ ಮಾಡುವಾಗ ಅದರ ಫಲಕ್ಕೆ ಅಂಟ್ಕೊಳ್ತಾರೆ, ಅಂದ್ರೆ ನಾನು ಈ ಫಲ ಸಿಕ್ಕೋದಿಲ್ಲ ಅಂದ್ರೆ ಆ ಕೆಲಸನ ಮಾಡೋದಿಲ್ಲ. ಆ ಒಂದು ಫಲ ಸಿಕ್ಕಿದ ಮೇಲೆ ಅವನಿಗೆ ಇನ್ನ ಬೇಕು, ಮತ್ತೆ ಮತ್ತೆ ಜಾಸ್ತಿ ಬೇಕು, ಅದಕ್ಕೆ ಇನ್ನ ಹೆಚ್ಚು ಪ್ರಯತ್ನಗಳನ್ನ ಪಡ್ತಾನೆ. ಮತ್ತೆ ಅದರಿಂದ ಸಿಕ್ಕಿದಾಗ ಅವನ್ಗೆ ಇನ್ನ ಬೇಕು ಅನ್ನುವಂತಹ ಲೋಭ, ಆ ರೀತಿ ಅವನು ಆ ಒಂದು ಕೆಲಸದಲ್ಲಿ ಹೆಚ್ಚು ಹೆಚ್ಚು ಪ್ರಯತ್ನ ಪಟ್ಟು ಹೆಚ್ಚು ಹೆಚ್ಚು ಲಾಭ ಗಳಿಸ್ಬೇಕು ಅಂತ ನೋಡ್ತಾನೆ. ಮತ್ತೆ ಅವನು ಅಸೂಯ ಪರ ಅಂತಂದ್ರೆ ಅವನಿಗೆ ಕಾಂಪಿಟೇಟರ್ಸ್ ಜಾಸ್ತಿ ಇರ್ತಾರೆ. ಆಗ ಅವನ್ ಏನ್ ಮಾಡ್ತಾನೆ, ಇನ್ನೊಬ್ಬರಿಗೂ ಸಿಗ್ತಾ ಇದೆ ಅಂದ್ರೆ ತನಗಿಂತ ಜಾಸ್ತಿ ಸಿಗ್ತಾ ಇದೆಯೋ, ಇನ್ನೊಬ್ಬರು ನನ್ನ ಜೊತೆ ಕಾಂಪಿಟೇಷನ್ ಬಂದಿದ್ದಾರೆ ಅಂದ್ರೆ ಅವ್ರ ಮೇಲೆ ಒಂದು ದ್ವೇಷ, ಅಸೂಯೆ, ಅದು ಅಂತಹ ಒಂದು ಮನಸ್ಥಿತಿಯನ್ನ ಇಟ್ಕೊಂಡಿರ್ತಾನೆ. ಮತ್ತೆ ಅವನು ಕೊಳಕ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ಸುಖ ದುಃಖಗಳು, ಅವನಿಗೆ ಸುಖ ಬಂದಾಗ ಸಂತೋಷ ಪಡ್ತಾನೆ, ದುಃಖ ಬಂದಾಗ ಅವನು ದುಃಖಿಸ್ತಾನೆ. ಈ ರೀತಿ ಯಾರು ವಿಚಲಿತರಾಗ್ತಾರೆ ಅವರ ಒಂದು ಮಾನಸಿಕ ಸ್ಥಿತಿ ಅದು ಬದಲಾಗ್ತಾ ಇರುತ್ತೆ. ಇಂಥವನನ್ನ ರಾಜಸ ಸ್ವಭಾವದ ಕರ್ತ ಅಂತ ಹೇಳಿ ಕರೀತಾ ಇದ್ದಾರೆ. ಧರ್ಮ ಗ್ರಂಥಗಳ ಆದೇಶಗಳಿಗೆ ವಿರುದ್ಧವಾಗಿಯೇ ಯಾವಾಗಲೂ ಕೆಲಸ ಮಾಡುವವನು, ಪ್ರಾಪಂಚಿಕ ಮನೋಧರ್ಮದವನು, ಹಠಮಾರಿಯು, ಮೋಸ ಮಾಡುವವನು, ಇತರರಿಗೆ ಅವಮಾನ ಮಾಡುವುದರಲ್ಲಿ ನಿಪುಣನು, ಸೋಮಾರಿಯು, ಸದಾ ವಿಷಾದದಲ್ಲಿ ಇರುವವನು, ಮಾಡಬೇಕಾದ ಕೆಲಸವನ್ನು ಮುಂದಕ್ಕೆ ಹಾಕುವವನು ಆದ ಕರ್ತನನ್ನು ತಾಮಸ ಗುಣದ ಕರ್ತ ಅಂತ ಹೇಳಿ ಕರೀತಾ ಇದ್ದಾರೆ. ಅಂದ್ರೆ ಸೋಮಾರಿ ಅಂತಂದ್ರೆ ಏನ್ ಮಾಡ್ತಾರೆ, ಈಗ ಒಂದ್ 2 ನಿಮಿಷದಲ್ಲಿ ಅಥವಾ ಒಂದು 10 ನಿಮಿಷ ಸಮಯ ಕೊಟ್ರೆ ಆ ಕೆಲಸ ಆಗುತ್ತೆ, ಅದನ್ನ ಮುಂದೆ ಮುಂದೆ ಆಗ್ತಾ ಹೋಗುವಂಥದ್ದು. ನಾಳೆ ಮಾಡ್ತೀನಿ ಅಂತ, ಆದ್ರೆ ಕೊನೆಗೆ ಅವನು ಏನು ಮಾಡೋದು ಇಲ್ಲ. ಆ ಮಾಡದೇ ಇದ್ದಾಗ ಏನಾಗುತ್ತೆ, ಅದರಿಂದ ಅವನ್ಗೆ ಯಾವುದೇ ಒಂದು ಫಲಗಳು ಸಿಗೋದಿಲ್ಲ. ಆಗ ಅವನು ಏನ್ ಮಾಡ್ತಾನೆ, ಅವನು ಯಾವಾಗ್ಲೂ ವಿಷಾದದಲ್ಲಿ ಇರ್ತಾನೆ. ಅಂದ್ರೆ ಯಾವಾಗ್ಲೂ ಒಂದು ವಿಷಾದ ಅಂತಂದ್ರೆ ಇದು ನನಗೆ ಸಿಕ್ಲಿಲ್ಲ ಅಂತ ಬೇಜಾರಲ್ಲೇ ಇರ್ತಾನೆ. ಪ್ರಯತ್ನ ಪಟ್ರೆ ಸಿಗುತ್ತೆ, ಪ್ರಯತ್ನನೇ ಪಟ್ಟಿಲ್ಲ ಅಂದ್ರೆ ಎಲ್ಲಿಂದ ಸಿಗುತ್ತೆ ಅಂತ. ಹಾಗೆ ಅವ್ರು ಏನ್ ಮಾಡ್ತಾರೆ, ಅಂತ ಜನ ಬೇರೊಬ್ಬರಿಗೆ ಅವಮಾನ ಮಾಡೋದು, ಅಂದ್ರೆ ಬುದ್ಧಿವಂತಿಕೆ, ಕೂತಲ್ಲಿ ಅವ್ರು ಏನ್ ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಬುದ್ಧಿ ಇದೆ, ಬೇರೊಬ್ಬರನ್ನ ಹಂಗಿಸುವಂತದ್ದು, ಮತ್ತೆ ಅವ್ರು ಮಾಡಿರೋದನ್ನ ಸರಿ ಅಂತ ವಾದ ಮಾಡುವಂಥದ್ದು, ಮತ್ತೆ ಹಠಮಾರಿಗಳಿರ್ತಾರೆ, ಮತ್ತೆ ಅವರು ಪ್ರಾಪಂಚಿಕ ಮನೋಧರ್ಮದವರು ಆಗಿರ್ತಾರೆ. ಅಂದ್ರೆ ಅವ್ರಿಗೆ ಒಂದು ದೈಹಿಕ ಅಥವಾ ಇಂದ್ರಿಯ ಭೋಗದಲ್ಲಿ ಆಸಕ್ತಿ ಜಾಸ್ತಿ ಇರುತ್ತೆ. ಅಂದ್ರೆ ಸುಖ ಅನ್ನೋದನ್ನ ಹುಡುಕ್ತಾ ಇರ್ತಾರೆ. ಈ ಮದ್ಯಪಾನ ಮಾದಕ ದ್ರವ್ಯಗಳನ್ನ ಸೇವನೆ ಮಾಡುವಂತವ್ರು ಅವರಿಗೆ ಅದರಲ್ಲಿ ಒಂದು ಸುಖ ಇದೆ ಅಂತ ಅನ್ಕೊಂತಾರೆ. ಆದ್ರೆ ಅದು ವಾಸ್ತವದಲ್ಲಿ ಎಷ್ಟು ಹೊತ್ತು ಇರುತ್ತೆ ಅನ್ನೋದು ಅವರು ಅದ್ರ ಬಗ್ಗೆ ಅವ್ರಿಗೆ ಒಂದು ಯೋಚನೆ ಇರೋದಿಲ್ಲ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಬುದ್ಧಿ, ಯಾವ ಗುಣದಲ್ಲಿದ್ರೆ ಅವರ ಬುದ್ಧಿಶಕ್ತಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಪ್ರಾರ್ಥನೆ, ಏನನ್ನು ಮಾಡಲೇಬೇಕು ಮತ್ತು ಏನನ್ನು ಮಾಡಬಾರದು, ಯಾವುದಕ್ಕೆ ಭಯಪಡಬೇಕು ಮತ್ತು ಯಾವುದಕ್ಕೆ ಭಯಪಡಬಾರದು, ಯಾವುದು ಬಂಧಿಸುತ್ತದೆ ಮತ್ತು ಯಾವುದು ಬಿಡುಗಡೆ ಮಾಡುತ್ತದೆ ಎನ್ನುವುದನ್ನು ತಿಳಿಸಿಕೊಡುವ ಬುದ್ಧಿ ಸಾತ್ವಿಕ ಗುಣದಲ್ಲಿದೆ. ಸತ್ವ ಗುಣದಲ್ಲಿರುವಂತವ್ರಿಗೆ ಗೊತ್ತಿದೆ, ಏನ್ ಗೊತ್ತಿದೆ, ನಾವು ಯಾವುದಕ್ಕೆ ಪ್ರಾಮುಖ್ಯತೆನ ಹೆಚ್ಚು ಕೊಡಬೇಕು. ಇಂದ್ರಿಯ ಭೋಗಕ್ಕೆ ಅವರು ಹೆಚ್ಚು ಪ್ರಾಮುಖ್ಯತೆನ ಕೊಡೋದಿಲ್ಲ. ಇಂದ್ರಿಯಗಳು ಇರುವಂತದ್ದು ನಮ್ಮ ಕೆಲಸ ಮಾಡೋದಕ್ಕೆ, ಅವು ನಮ್ಮ ದಾಸರ ಹಾಗೆ ಕೆಲಸ ಮಾಡ್ಬೇಕೆ ಹೊರತು ಅವು ಒಡೆಯರ ಹಾಗೆ ನಮಗೆ ಒಡೆಯರಾಗ್ಬಿಟ್ರು ಅಂತಂದ್ರೆ ನಾವು ಮತ್ತೆ ಆತ್ಮದ ಒಂದು ಬಂಧನಕ್ಕೆ ಅದು ಕಾರಣ ಆಗುತ್ತೆ. ಅದಕ್ಕೆ ನಾವು ಯಾವುದಕ್ಕೆ ಭಯಪಡಬೇಕು, ಯಾವುದಕ್ಕೆ ಭಯಪಡಬಾರದು. ಯಾವುದಕ್ಕೆ ಭಯಪಡಬೇಕು, ಇಂದ್ರಿಯ ಭೋಗ ಮಾಡೋದಕ್ಕೆ ಭಯಪಡಬೇಕು. ಯಾವುದಕ್ಕೆ ಭಯಪಡಬಾರದು, ನಾವು ಯಾವಾಗ ಇಂದ್ರಿಯಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ತೀವಿ, ಯಾವಾಗ ನಾವು ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ, ಯಾವಾಗ ಭಗವಂತನಿಗೆ ಶರಣಾಗತಿ ನಾವು ಹೊಂದುತ್ತೀವಿ, ಆಗ ನಮ್ಮಲ್ಲಿ ಆ ಅಭಯ ಅನ್ನುವಂಥದ್ದು ಬರುತ್ತೆ. ಭಗವಂತನ ಮತ್ತೆ ಗುರುಗಳ ಒಂದು
ಅವರ ಒಂದು ಆಶ್ರಯದಲ್ಲಿ ಇದ್ದಾಗ ನಮ್ಗೆ ಆ ಒಂದು ಭಯ ಅನ್ನುವಂಥದ್ದು ಇರೋದಿಲ್ಲ. ಮತ್ತೆ ನಾವು ಯಾವ್ದು ಬಂಧಿಸುತ್ತೆ, ನಮ್ಮನ್ನ ಯಾವ್ದು ಕರ್ಮ ಬಂಧನಕ್ಕೆ ಸಿಲುಕಿಸುತ್ತೆ, ನಮ್ಮ ಇಂದ್ರಿಯ ಭೋಗ ಮಾಡೋದ್ರಿಂದ ನಾವು ಕರ್ಮ ಬಂಧನಕ್ಕೆ ಸಿಲುಕ್ತೀವಿ. ಆ ಒಂದು ಕಾರಣಕ್ಕಾಗಿ ಈಗ ನಾವು ಭೌತಿಕ ಜಗತ್ತಿನಲ್ಲಿ ಬಂಧನದಲ್ಲಿ ಇದ್ದೀವಿ. ಅದನ್ನ ಬಿಡುಗಡೆ ಹೇಗೆ ಆಗೋದು? ಯಾವ್ದು ಬಿಡುಗಡೆ ಮಾಡುತ್ತೆ? ಭಕ್ತಿ ಕಾರ್ಯಗಳು, ಭಗವಂತನಿಗೆ ಶರಣಾಗತಿ ಹೊಂದುವಂಥದ್ದು, ಸರಿಯಾದ ಗುರುಗಳ ಆಶ್ರಯ ಪಡೆಯುವಂಥದ್ದು, ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಯುವಂಥದ್ದು, ಇದೆಲ್ಲವೂ ಕೂಡ ನಮ್ಮ ಬಿಡುಗಡೆಗೆ ಕಾರಣ ಆಗುತ್ತೆ. ಇದನ್ನ ತಿಳಿಸ್ಕೊಡುವಂತ ಬುದ್ಧಿಯನ್ನ ಇಲ್ಲಿ ಸಾತ್ವಿಕ ಗುಣದಲ್ಲಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಪ್ರಾರ್ಥನೆ, ಧರ್ಮ ಅಧರ್ಮಗಳ ನಡುವೆ, ಮಾಡಬಹುದಾದ ಮತ್ತು ಮಾಡಬಾರದ ಕಾರ್ಯಗಳ ನಡುವೆ ವ್ಯತ್ಯಾಸವನ್ನು ಗ್ರಹಿಸದ ಬುದ್ಧಿಯು ರಾಜಸ ಗುಣದಲ್ಲಿದೆ. ರಜೋಗುಣದಲ್ಲಿ ಇರುವವರಿಗೆ ಅವರ ಬುದ್ಧಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದ್ರೆ, ಅವರ ಬುದ್ಧಿ ಅದು ಹೈಜಾಕ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಇಂದ್ರಿಯಗಳು ಅವರ ಬುದ್ಧಿಯನ್ನ ಅಪಹರಿಸಿ ಬಿಟ್ಟಿದೆ ಅಂತ. ಆ ಇಂದ್ರಿಯಗಳು ಏನನ್ನ ಹೇಳುತ್ತೆ ಅದನ್ನೇ ಮಾಡ್ತಾ ಇರ್ತಾರೆ. ಅದು ಧರ್ಮನೋ ಅಧರ್ಮನೋ, ಸರಿನೋ ತಪ್ಪೋ, ಅದನ್ನ ಮಾಡ್ಬೇಕು ಮಾಡಬಾರ್ದು ಅನ್ನೋಂಥದ್ದನ್ನ ಅವರು ಯೋಚನೆನೇ ಮಾಡ್ದಿರಾ ಕೆಲಸಗಳನ್ನ ಮಾಡ್ತಾರೆ. ಅಂತವ್ರನ್ನ ಇಲ್ಲಿ ರಜೋಗುಣದಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು ಬುದ್ಧಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾರ್ಥನೆ, ಮಾಯೆ ಮತ್ತು ಕತ್ತಲುಗಳ ಪ್ರಭಾವದಿಂದ ಅಧರ್ಮವನ್ನು ಧರ್ಮವೆಂದು, ಧರ್ಮವನ್ನು ಅಧರ್ಮವೆಂದು ತಿಳಿಯುವ ಬುದ್ಧಿಯು ತಾಮಸಿಕವಾದದ್ದು. ಅಂದ್ರೆ ಈ ತಮೋಗುಣದಲ್ಲಿರುವಂತವ್ರು ಏನು ಕೆಲಸ ಮಾಡಿಲ್ಲ ಅಂದ್ರೂ ಕೂಡ ಬುದ್ಧಿ ಚೆನ್ನಾಗಿ ಚುರುಕಾಗಿರುತ್ತೆ. ಅಂದ್ರೆ ಅವರು ಸೋಮಾರಿತನ, ಅವರು ಏನು ಮಾಡ್ಲಿಲ್ಲ, ಅವ್ರಿಗೆ ವಿಷಾದ ಇದೆ, ಅವ್ರಿಗೇನು ಫಲಗಳು ಸಿಕ್ಕಿಲ್ಲ, ಕಷ್ಟಪಟ್ಟಿಲ್ಲ ಅಂದ್ರೆ ಏನು ಫಲ ಬರೋದಿಲ್ಲ, ಫಲಗಳು ಸಿಕ್ಕಿಲ್ಲ ಆದ್ರೂ ಕೂಡ ಅವರು ನಾನೇ ಸರಿ, ನಾ ಮಾಡಿದ್ದೆ ಕರೆಕ್ಟು ಅನ್ನೋ ತರ ಅವರು ಮಾತಾಡ್ತಾ ಇರ್ತಾರೆ. ಅಂದ್ರೆ ಅವ್ರು ಮಾಡ್ತಾ ಇರೋದು ಅಧರ್ಮನೇ ಆಗಿದ್ರು ಕೂಡ ಆ ಧರ್ಮದ ಮಾರ್ಗದಲ್ಲಿ ಯಾವನ್ ನಡೀತಾ ಇದ್ದಾನೆ ಅವನನ್ನ ಅವರು ಹೀಯಾಳಿಸ್ತಾರೆ. ಅವನಿಗೆ ಹೇಳ್ತಾರೆ, ನೀನೇನು ಮಾಡಿದ್ದೆ, ಅದು ನೀನ್ ಮಾಡ್ತಾ ಇರುವಂತದ್ದು ಸರಿನೇ ಇಲ್ಲ, ನಾ ಮಾಡ್ತಿರೋದು ಎಲ್ಲ ಕರೆಕ್ಟ್ ಅಂತ ಹೇಳೋ ಅಷ್ಟು ಅವರೊಂದು ವಾದ ವಿವಾದಕ್ಕೆ ಇಳಿತಾರೆ. ಅಂತಹ ಬುದ್ಧಿಯಲ್ಲಿ ತಾಮಸಿಕ ಬುದ್ಧಿ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅನುಗುಣವಾಗಿ ನಿಮ್ಗೆ ಒಂದು ಮಾರ್ಕ್ಸ್ ಸಿಗುತ್ತೆ. ಪ್ರಾರ್ಥನೆ, ಮುರಿಯಲಾಗದ ಸಂಕಲ್ಪ. ಶ್ರೀಕೃಷ್ಣ ಹೆಡ್ಡಿಂಗ್ ಏನಿದೆ? ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಸಂಕಲ್ಪಗಳು, ಅವ್ರು ಮಾಡ್ಕೊಳ್ಳುವಂತಹ ಸಂಕಲ್ಪಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸ, ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಅಂದ್ರೆ ಮುರಿಯಲಾಗದ ಸಂಕಲ್ಪ, ಇದಕ್ಕೆ 17 ಜನ ಇಲ್ಲಿ ಯಾರೆಲ್ಲ ಕ್ಲಾಸಲ್ಲಿ ಇದೀವಿ ನಾವೆಲ್ಲ ಈ 18 ದಿನವನ್ನ ಪರಿಪೂರ್ಣವಾಗಿ ಮುಗಿಸ್ತಾ ಇರೋದ್ರಿಂದ ನಿಮ್ಮೆಲ್ಲರಿಗೂ ಇಲ್ಲಿ 3 ಮಾರ್ಕ್ಸೇ ತಗೋಬೇಕಾಗುತ್ತೆ. ಯಾಕಂದ್ರೆ ನಿಮ್ಮ ಸಂಕಲ್ಪ ಅದು ಕಂಟಿನ್ಯೂಸ್ ಆಗಿ ಬಂದಿರುವಂತದ್ದು, ಅದು ಇಂದ್ರಿಯ ಭೋಗದ ವಿಷಯಗಳಲ್ಲಿ ಬರ್ತಾ ಇರುವಂತದ್ದಲ್ಲ, ಭಗವಂತನ ಭಕ್ತಿ ಕಾರ್ಯದಲ್ಲಿ ತೊಡಗಿರುವಂತದ್ದು. ಇದು ಕೂಡ ಒಂದು ಯಜ್ಞ ಅಂತ ಹೇಳ್ತಾರೆ. ಭಗವದ್ಗೀತೆನ ಪರಿಪೂರ್ಣವಾಗಿ ಅಧ್ಯಯನ ಮಾಡುವಂತದ್ದು. ಈ ಯಜ್ಞದಲ್ಲಿ ನೀವು ಪಾಲ್ಗೊಂಡ ಕಾರಣ ನಿಮ್ಮದೊಂದು ದೃಢ ಸಂಕಲ್ಪ ಅಂತಾನೆ ಹೇಳ್ಬೇಕಾಗುತ್ತೆ. ನಂತರ ಬರುವಂತದ್ದು ಅರ್ಜುನನೇ. ಧರ್ಮದಲ್ಲಿ, ಆರ್ಥಿಕ ಬೆಳವಣಿಗೆಯಲ್ಲಿ ಮತ್ತು ಇಂದ್ರಿಯ ಭೋಗಕ್ಕಾಗಿ ಕರ್ಮಫಲಕ್ಕೆ ಬಲವಾಗಿ ಅಂಟಿಕೊಂಡಿರುವ ದೃಢ ಸಂಕಲ್ಪ. ಇವರು ಕೂಡ ದೃಢ ಸಂಕಲ್ಪ ಮಾಡ್ತಾರೆ. ಯಾವುದಕ್ಕೆ? ಒಂದು ಭಕ್ತಿ ಕಾರ್ಯಕ್ಕಾಗಿ ಅಥವಾ ಮನಸ್ಸನ್ನ ಅಥವಾ ಇಂದ್ರಿಯಗಳನ್ನ ನಿಯಂತ್ರಿಸೋದಕ್ಕಾಗಿ ಮಾಡ್ತಿರುವಂತಹ ಸಂಕಲ್ಪ ಅಲ್ಲ. ಇವ್ರು ಮಾಡ್ತಾ ಇರುವಂತದ್ದು ಆ ಇಂದ್ರಿಯ ಭೋಗ ಮಾಡುವಂತಹ ಒಂದು ಸಂಕಲ್ಪ, ಇಂದ್ರಿಯಗಳನ್ನ ಒಂದು ಸಂತೋಷ ಪಡಿಸೋದಕ್ಕಾಗಿ ಅವರು ಮಾಡುವಂತಹ, ಕಷ್ಟಪಟ್ಟು ಮಾಡುವಂತ ಕೆಲಸಗಳು. ಅಂತಹ ಒಂದು ದೃಢ ಸಂಕಲ್ಪವನ್ನ ಇಲ್ಲಿ ರಾಜಸವಾದದ್ದು ಅಂತ ಹೇಳಿ ಕರೀತಾರೆ. ಪ್ರಾರ್ಥನೆ, ಕನಸು ಕಾಣುವುದು, ಭಯ, ಶೋಕ, ವಿಷಾದ ಮತ್ತು ಮಾಯೆ ಇವುಗಳಾಚೆ ಹೋಗಲಾರದ ಮೂರ್ಖ ಸಂಕಲ್ಪವು ತಾಮಸಿಕವಾದದ್ದು. ಇವ್ರು ಮಾಡುವಂತಹ ಸಂಕಲ್ಪರೇ ಅಂತ ಕರೆಸ್ಕೊಳ್ಳೋದಿಲ್ಲ. ಅವ್ರು ಕೂತಲ್ಲಿಯೇ ಕನಸು ಕಾಣ್ತಾ ಇರ್ತಾರೆ, ಇದಾಗ್ಬೇಕು, ಮತ್ತೆ ಇದಾಗಿಲ್ಲ ಅಂತಂದ್ರೆ ಹೆದರ್ಕೊಳ್ಳುವಂಥದ್ದು. ಮೊದ್ಲಿಗೆ ಎದ್ದು ಮಾಡ್ಲಿಲ್ಲ, ಸುಮ್ನೆ ಕನಸು ಕಂಡಿದ್ದಾಯ್ತು, ಆಮೇಲೆ ಹೆದರ್ಕೊಳ್ಳುವಂಥದ್ದು ಮುಂದೆ ಏನು ಅಂತ. ಅದರಿಂದ ಶೋಕ, ವಿಷಾದ ಮತ್ತೆ ಮಾಯೆ, ಅಂದ್ರೆ ಅವರ ಒಂದು ಜ್ಞಾನ, ಬುದ್ಧಿಶಕ್ತಿ ಏನಿದೆ ಅದು ಒಂದು ಮಾಯೆಯಿಂದ ಅಪಹರಿಸಲ್ಪಟ್ಟಿದೆ ಅಂತ ಹೇಳ್ತಾರೆ. ಇಂತಹ ಒಂದು ಮೂರ್ಖರನ್ನ ಏನಂತ ಕರೀತಾರೆ? ಅವರು ಮಾಡುವ ಸಂಕಲ್ಪವನ್ನ ತಾಮಸಿಕ ಅಂತ ಹೇಳ್ತಾರೆ. ಅಂದ್ರೆ ಕನಸು ಕಾಣ್ತಾ ಇರ್ತಾರೆ, ಇದ ಮಾಡ್ಬೇಕು, ಅದ್ ಮಾಡ್ಬೇಕಂತಂದ್ರೆ ಮಾಡೋದಿಲ್ಲ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 3 ರೀತಿಯ ಸುಖಗಳು. ಈಗ ಸುಖದ ಬಗ್ಗೆ ಹೇಳ್ತಾ ಇದ್ದಾನೆ. ಯಾವುದು ಪ್ರಾರಂಭದಲ್ಲಿ ವಿಷದಂತಿದ್ದು ಕಡೆಗೆ ಅಮೃತದಂತೆ ಆಗುತ್ತದೆಯೋ, ಯಾವುದು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಜಾಗೃತಗೊಳಿಸುವುದೋ ಅದನ್ನು ಸಾತ್ವಿಕ ಸುಖ ಎಂದು ಕರೀತಾರೆ. ಅಂದ್ರೆ ಈಗ 18 ದಿನಗಳು ಈ 17 ಜನ ನಾವು ಬಂದು ಒಂದು 2 ಗಂಟೆವರೆಗೂ ಸಮಯ ಕೊಟ್ಟು ಕೂತು ಇದನ್ನ ಕೇಳ್ತಾ ಇದೀವಿ. ಆ ಒಂದು 2 ಗಂಟೆಯಲ್ಲಿ ನಾವು ಯಾವ್ದಾದ್ರು ಒಂದು 4 ಸೀರಿಯಲ್ ಆದ್ರೂ ನೋಡಿರ್ತಾ ಇದ್ವೇನೋ, ಅದನ್ನ ಬಿಟ್ಟು ಅಂದ್ರೆ
ಇಲ್ಲಿ ನಮ್ಗೆ ಮೊದಲಿಗೆ ಇಂತಹ ಒಂದು ತ್ಯಾಗ ಮಾಡ್ಬೇಕು ಅಂತಂದ್ರೆ ನಮ್ಗೆ ಕಷ್ಟ ಅಂತ ಅನಿಸ್ಬೋದು. ಆದ್ರೆ ಕೊನೆಯಲ್ಲಿ ನಾವು ಇದನ್ನ ಪರಿಪೂರ್ಣಗೊಳಿಸಿದ್ವಿ ಅಂತಂದಾಗ ಅಮೃತದಂತೆ, ಅಂದ್ರೆ ನಿಮ್ಗೆ ಅದರಿಂದ ಒಂದು ಆನಂದ ಸಿಗುತ್ತೆ, ಅಂತಹ ಒಂದು ಜ್ಞಾನ ಸಿಕ್ಕಿದೆ, ಮತ್ತೆ ಭಗವಂತನ ಆಶೀರ್ವಾದ ಇರುತ್ತೆ, ಮತ್ತೆ ಅದನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೂ ಕೂಡ ನಿಮ್ಗೆ ಅದು ನಿಮ್ಮ ಜೀವನದಲ್ಲಿ ಆ ಒಂದು ಆಧ್ಯಾತ್ಮಿಕ ಪಯಣ ಅನ್ನೋದು ಪ್ರಾರಂಭ ಆಗುತ್ತೆ. ಸ್ವಲ್ಪರಾದ್ರೂ ಭಗವದ್ಗೀತೆಯನ್ನ ಕೇಳುವಂತಹ ಒಂದು ಪ್ರಯತ್ನ ಪಟ್ಟವರಿಗೆ ಪ್ರಭುಪಾದ್ರೆ ಹೇಳುವ ಹಾಗೆ ಸ್ವಲ್ಪಮಪ್ಪೀಸ ಧರ್ಮಸ್ಯ, ಆದ್ರೆ ನೀವು ಮತ್ತೆ ಇದನ್ನ ಮುಂದುವರಿಸೋದಕ್ಕೆ ಭಗವಂತ ನಿಮ್ಗೆ ಮನುಷ್ಯ ಜನ್ಮವನ್ನೇ ಕೊಡ್ತಾನೆ. ಯಾಕಂದ್ರೆ ಪ್ರಾಣಿ ಜನ್ಮವನ್ನ ಪಡ್ಕೊಂಡ್ರೆ ನಮಗೆ ಈ ಜ್ಞಾನ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ಒಂದು ಸಂಕಲ್ಪ ನೀವು ಏನ್ ಕಷ್ಟಪಟ್ರಿ, ಈ 18 ದಿನ ನೀವೇನು ಇಷ್ಟು 2 ಗಂಟೆ ಸಮಯ ಇದಕ್ಕಾಗಿ ಇಟ್ರಿ, ಅದು ನಿಮ್ಗೆ ಫಸ್ಟ್ ಕಷ್ಟ ಇದ್ದಿರ್ಬೋದು ಕೂತ್ಕೊಳ್ಳಕ್ಕೆ ಕೇಳೋದಕ್ಕೆ, ಆದ್ರೆ ಅದನ್ನ ಪರಿಪೂರ್ಣಗೊಳಿಸಿದ್ರಿಂದ ನಿಮ್ಗೆ ಅದು ಕೊಟ್ಟಂತಹ ಒಂದು ಫಲ ಏನಿದೆ ಅದು ಸಾತ್ವಿಕ ಸುಖ. ಆ ಸುಖ ಅನ್ನುವಂಥದ್ದು ಜನ್ಮಾಂತರಕ್ಕೆ ಮುಂದುವರಿಯುತ್ತೆ ಅಂತಲ್ಲಿ ಹೇಳ್ತಾರೆ. ಒಂದು ಬಗೆಯ ಸುಖವು ಇಂದ್ರಿಯಗಳು ತಮ್ಮ ವಸ್ತುವಿನೊಡನೆ ಸಂಪರ್ಕ ಪಡೆಯುವುದರಿಂದ ಉಂಟಾಗುತ್ತದೆ. ಇದು ಪ್ರಾರಂಭದಲ್ಲಿ ಅಮೃತದಂತಿದ್ದು ಕಡೆಗೆ ವಿಷವಾಗುತ್ತದೆ. ಇದು ರಾಜಸ ಗುಣದ ಸುಖ ಎಂದು ಹೇಳುತ್ತಾರೆ. ಅಂದ್ರೆ ಇದಕ್ಕೆ ಒಂದು ಉದಾಹರಣೆ ಕೊಡ್ಬೇಕಂತಂದ್ರೆ, ಹೆಚ್ಚಾಗಿ ಸ್ವೀಟ್ ತಿನ್ಬೇಕು, ಅದು ಸುಖ ಚೆನ್ನಾಗಿದೆ ಅನ್ಸುತ್ತೆ. ಮತ್ತೆ ಅವ್ರಿಗೆ ಇಷ್ಟವಾದಂತಹ ಒಂದು ಪದಾರ್ಥಗಳನ್ನ ಹೋಟೆಲ್ಗೆ ಹೋಗಿ ಅವ್ರಿಗೆ ಇಷ್ಟ ಆದಂತಹ ಒಂದು ಪದಾರ್ಥಗಳನ್ನ ಆಗಾಗ ತಿನ್ನುವಂಥದ್ದು, ಅದು ನಮ್ಗೆ ಮೊದಲಿಗೆ ಸುಖವನ್ನ ಕೊಡ್ತಾ ಇದೆ, ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತೀವಿ. ಕ್ರಮೇಣ ಏನಾಗುತ್ತೆ, ಅದರಿಂದ ಕಾಯಿಲೆಗಳು ಬರೋದ್ರಿಂದ ಏನಾಗುತ್ತೆ, ಮತ್ತೆ ಅವರು ದುಃಖಕ್ಕೆ ಈಡಾಗ್ತಾರೆ. ಅಥವಾ ನಾವು ಏನೋ ಒಂದು ಪಡ್ಕೋಬೇಕು ಅನ್ನೋಂಥದ್ದು ರಾಜಸಿಕ ಗುಣದವರಲ್ಲಿ ಇರುತ್ತೆ, ಅದಕ್ಕಾಗಿ ಅವರು ತುಂಬಾ ಕಷ್ಟ ಪಡ್ತಾರೆ, ಅದನ್ನ ಪಡ್ಕೊಳ್ತಾರೆ, ಆದ್ರೆ ಅದು ತುಂಬಾ ದಿನ ಅವ್ರ ಹತ್ರ ಉಳಿದಿರ ಹೋದ್ರೆ ಆಗ ಅವ್ರಿಗೆ ಅದು ದುಃಖವನ್ನ ಕೊಡುತ್ತೆ. ಒಂದಲ್ಲ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗ್ಬೇಕು, ಇದು ಯಾವ್ದು ಕೂಡ ನಮ್ಮದಲ್ಲ. ಹಾಗೆ ಅವರು ಬಿಟ್ಟು ಹೋಗುವಾಗ ಅವ್ರಿಗೆ ತುಂಬಾ ನೋವು ಕೊಡುವಂಥದ್ದು, ಆದ ಕಾರಣ ಅದನ್ನ ರಜೋಗುಣದ ಸುಖ ಅಂತೇಳಿ ಹೇಳ್ತಾ ಇದ್ದಾರೆ. ಆತ್ಮ ಸಾಕ್ಷಾತ್ಕಾರಕ್ಕೆ ಕುರುಡಾದ ಮೊದಲಿಂದ ಕಡೆಯವರೆಗೆ ಭ್ರಾಂತಿಯೇ ಆದ ಸೋಮಾರಿತನ ಮತ್ತು ಮಾಯೆಯಿಂದ ಉದ್ಭವವಾಗುವ ಸುಖವನ್ನು ತಾಮಸಿಕ ಎಂದು ಹೇಳುತ್ತಾರೆ. ನಾ ಆಗ್ಲೇ ಹೇಳ್ದ ಹಾಗೆ ಮಾದಕ ದ್ರವ್ಯ ಅಥವಾ ಮದ್ಯಪಾನ ಮಾಡುವವರಿಗೆ ಅದರಲ್ಲಿ ಒಂದು ಸುಖ ಇದೆ ಅಂತ ಅವರು ಭ್ರಮೆಯಲ್ಲಿ ಇರ್ತಾರೆ. ಅದನ್ನ ಅವರು ತಗೊಂಡ್ಮೇಲೆ ಅವರು ಮೈ ಮರಿತಾರೆ. ಆ ಒಂದು ಮೈ ಮರೆತ ಒಂದು ಕ್ಷಣವನ್ನ ಅವರು ಆನಂದ, ಅದೇ ನಿಜವಾದ ಪ್ರಪಂಚದಲ್ಲಿ ಇರುವಂತಹ ನಿಜವಾದ ಸುಖ ಅಂತ ತಿಳಿತಾರೆ. ಆದ್ರೆ ಆ ಮೈ ಮರೆತವ್ರು ಏನೆಲ್ಲ ಮಾಡಿದ್ದಾರೆ ಬೇಡದ ಕಾರ್ಯಗಳು, ಅವ್ರು ಮತ್ತೆ ಆ ಪ್ರಜ್ಞೆಗೆ ಬಂದಾಗ ಅದರ ಫಲವನ್ನ ಅವರು ಅನುಭವಿಸ್ಬೇಕಾಗುತ್ತೆ. ಮತ್ತೆ ಅದನ್ನ ಆ ರೀತಿ ಮಾಡ್ತಿರ್ಬೇಕಾದ್ರೆ ಏನಾಗುತ್ತೆ, ಅವರ ಆರೋಗ್ಯ ಹಾಳಾಗುತ್ತೆ. ಅದಕ್ಕಾಗಿ ಅವ್ರು ಕಷ್ಟಪಟ್ಟು ಹಣ ಸಂಪಾದನೆ ಮಾಡ್ಬೇಕಾಗುತ್ತೆ. ಹಣ ಸಂಪಾದನೆ ಮಾಡ್ಲಿಲ್ಲ ಅಂತಂದ್ರೆ ಬೇರೊಬ್ಬರ ಒಂದು ಹಣವನ್ನ ಕಸಿದುಕೊಳ್ಳುವಂಥದ್ದು, ಕಳ್ಳತನ ಮಾಡುವಂಥದ್ದು, ಮೋಸ ಮಾಡುವಂಥದ್ದನ್ನ ಮಾಡ್ತಾರೆ. ಆ ರೀತಿ ಮಾಡಿ ಆ ಸುಖವನ್ನ ಅನುಭವಿಸೋ ಪ್ರಯತ್ನ ಪಡ್ತಾರೆ. ಅದರಿಂದ ಏನಾಗುತ್ತೆ, ಅವ್ರು ಮಾಡಿದಂತಹ ಒಂದು ಕರ್ಮ ಏನಿದೆ, ಅದು ಕರ್ಮದ ಫಲವಾಗಿ ಅವರು ಅದೋ ಲೋಕಗಳಿಗೆ, ನರಕ ಲೋಕಗಳಿಗೆ ಹೋಗಿ ಒಂದು ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ. ಯಾರು ಮದ್ಯಪಾನ ಮಾಡ್ತಾರೆ ಅವರಿಗೆ ನರಕ ಲೋಕದಲ್ಲಿ ಒಂದು ಕಬ್ಬಿಣವನ್ನ ಕಾಯಿಸಿ ಅವರ ಬಾಯಿಗೆ ಸುರಿತಾರೆ ಅಂತ ಹೇಳ್ತಾರೆ. ಅಲ್ಲೂ ಕೂಡ ನೋವಾಗುತ್ತೆ, ಆರೋಗ್ಯ ಕೆಡತ್ತೆ. ಇಲ್ಲಿದ್ರೆ ಮತ್ತೆ ಅವಾಗ ಡಾಕ್ಟರ್ಗೆ ಹೋಗಿ ಕಾಸನ್ನ ಇಡ್ತಾರೆ, ಅಲ್ಲೂ ಕೂಡ ಹಣದ ವೆಚ್ಚ ಆಗುತ್ತೆ. ಈ ಹಣವನ್ನ ಸಂಪಾದನೆ ಮಾಡೋದಕ್ಕೆ ಅವ್ರು ಕಷ್ಟ ಪಡ್ಬೇಕಾಗುತ್ತೆ. ಮತ್ತೆ ಆ ಒಂದು ಅಭ್ಯಾಸಕ್ಕೆ ಚಟಕ್ಕೆ ಬಿದ್ರು ಅಂತಂದ್ರೆ ಅದರಿಂದ ಬರಕ್ಕೆ ಆಗೋದಿಲ್ಲ, ಮತ್ತೆ ಅದನ್ನೇ ಮಾಡ್ತಾರೆ. ಈ ರೀತಿ ತಮೋಗುಣದಲ್ಲಿ ಮಾಡುವಂತಹ ಸುಖ ಅದು ಪ್ರಾರಂಭದಲ್ಲೂ ಕಷ್ಟ ಕೊಡುತ್ತೆ, ಕೊನೆಯವರೆಗೂ ಅಲ್ಲಿ ಕಷ್ಟಗಳೇ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಫಲಿತಾಂಶ ಈಗ ನೀವು ಮಾರ್ಕ್ಸ್ ಏನ್ ಕೊಟ್ಟಿದ್ದೀರಿ ಅದರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಗೆ ಸಿಕ್ಕಿರುವಂತ ಮಾರ್ಕ್ಸ್ 18ಕ್ಕೆ ಹತ್ತಿರ ಇದ್ರೆ, ಅಥವಾ 6 ಅಂಕಗಳಿಗೆ ಹತ್ತಿರ ಇದ್ರೆ, ಅಥವಾ 12 ಅಂಕಗಳಿಗೆ ಹತ್ತಿರ ಇದ್ರೆ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 18 ಅಂಕಗಳಿಗೆ ಹತ್ತಿರ ಇದ್ರೆ ನೀವು ತೇರ್ಗಡೆ ಆಗಿದ್ದೀರಾ, ಯಾಕಂದ್ರೆ ನೀವು ಸಾತ್ವಿಕ ಗುಣಕ್ಕೆ ಬಂದಿದ್ದೀರಾ ಅಂತ. ನೀವು 6 ಮಾರ್ಕ್ಸ್ ಹತ್ತಿರ ಇದ್ದೀರಾ ಅಂತಂದ್ರೆ ನೀವು ತಮೋಗುಣದಲ್ಲೇ ಇದ್ದೀರಾ, ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳಿ, ಸತ್ವಗುಣಕ್ಕೆ ಬರೋ ಪ್ರಯತ್ನ ಮಾಡಿ ಅಂತ. 12ಕ್ಕೆ ಹತ್ತಿರ ಇದ್ದೀರಾ ಅಂದ್ರೆ ನೀವು ಎಲ್ಲರೂ ಕೂಡ ಈ 90% ಇರುವಂತವ್ರು ಎಲ್ಲರೂ ಕೂಡ ಎಲ್ಲ ರಜಗುಣದಲ್ಲೇ ಇರುವವರು ಈ ಭೌತಿಕ ಜಗತ್ತಿನಲ್ಲಿ ಅಂತ ನಾವು ನೋಡಿದೀವಿ. ಹಾಗೆ ನೀವು ಇನ್ನು ರಜಗುಣದಲ್ಲೇ ಇದ್ದೀರಿ ಅಂತ ಅರ್ಥ. ಪ್ರಯತ್ನ ಪಡಿ 18 ಮಾರ್ಕ್ಸ್ ಹತ್ರ ಬರೋದಕ್ಕೆ ಅಂತ ಅಲ್ಲಿ ಹೇಳ್ತಾ ಇದ್ದೀನಿ. ಈಗ ಭಗವಂತ ಏನ್ ಹೇಳ್ತಾ ಇದ್ದಾನೆ ನೋಡೋಣ ಫಾಸ್ಟ್ ಆಗಿ. ಸರ್ವಭೂತೇಷು ಏನೈಕಂ ಭಾವಂ ಅವ್ಯಯಂ ಈಕ್ಷತೆ ಅವಿಭಕ್ತಂ ವಿಭಕ್ತೇಷು ಯಜ್ಞಾನಂ ವಿದ್ಧಿ ಸಾತ್ವಿಕಂ. ಜೀವಿಗಳಲ್ಲಿ ಅಸಂಖ್ಯಾತ ರೂಪಗಳು ಆದರೂ ಅವುಗಳಲ್ಲೆಲ್ಲ ಒಂದೇ ಅಭಿನ್ನ ಆಧ್ಯಾತ್ಮಿಕ ಸ್ವಭಾವವನ್ನು ಕಾಣಿಸಬಲ್ಲ ಜ್ಞಾನವೆಂದರೆ ಸಾತ್ವಿಕ ಎಂದು ನೀನು ಅರ್ಥ ಮಾಡಿಕೊಡಬೇಕು. ಸಾತ್ವಿಕ ಜ್ಞಾನ ಅಂದ್ರೆ ಏನು ಅಂತಂದ್ರೆ, ಈ ಒಂದು ವಿದ್ವಾಂಸ ಪಂಡಿತನಾದವನು ಅವನು ಯಾವುದೇ ಜೀವಿಯನ್ನ ನೋಡಿದ್ರು ಕೂಡ ಅದರಲ್ಲಿರುವಂತಹ ಆತ್ಮ ಮತ್ತೆ ಪರಮಾತ್ಮನನ್ನ ಕಾಣ್ತಾನೆ.
ಅಂದ್ರೆ ಅದನ್ನ ಹೋಗಿ ಆ ರೀತಿ ಅವನು ಟ್ರೀಟ್ ಮಾಡ್ತಾನೆ ಅಂತಲ್ಲ, ಆ ಒಂದು ಜ್ಞಾನ ಅವನಲ್ಲಿ ಇದೆ. ಅಂದ್ರೆ ಈ ಎಲ್ಲ ಜೀವಿಗಳು ಏನಿದೆ ಅವೆಲ್ಲ ಕೂಡ ಭಗವಂತನ ವಿಭಿನ್ನ ಅಂಶಗಳು. ಅವುಗಳ ಒಂದು ಕರ್ಮಾನುಸಾರ ಅವುಗಳಿಗೆ ಈ ರೂಪ ಸಿಕ್ಕಿದೆ. ಆ 84 ಲಕ್ಷ ಯೋನಿಗಳನ್ನ ದಾಟಿ ನಾನೀಗ ಭೂಮಿ ಮೇಲೆ ಅಂದ್ರೆ ಮನುಷ್ಯ ಜನ್ಮವನ್ನ ಪಡೆದಿದ್ದೀನಿ, ಮನುಷ್ಯ ರೂಪವನ್ನ ಪಡೆದಿದ್ದೀನಿ. ಆ ಒಂದು ಸಂದರ್ಭ ಇವುಗಳಿಗೂ ಕೂಡ ಸಿಗುತ್ತೆ. ಯಾಕಂದ್ರೆ ನಾನು ಕೂಡ ಒಂದಿನ ಈ ಒಂದು ರೂಪಗಳಲ್ಲಿ ಇದ್ದಿದ್ದೀನಿ ಅನ್ನೋದನ್ನ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಧೃತ್ಯಾಯಯಾ ಧಾರಯತೆ ಮನ ಪ್ರಾಣೇಂದ್ರಿಯ ಕ್ರಿಯಃ ಯೋಗೇನ ಅವ್ಯಭಿಚಾರಿಣ್ಯಾ ಧೃತಿ ಸಾ ಪಾರ್ಥ ಸಾತ್ವಿಕಿ. ಮುರಿಯಲಾಗದ ಸಂಕಲ್ಪ, ಒಂದೇ ಸಮನೆ ನಡೆಸುವ ಯೋಗಾಭ್ಯಾಸವು, ಎತ್ತಿ ಹಿಡಿಯುವ ಸಂಕಲ್ಪ, ಹೀಗೆ ಮನಸ್ಸು ಪ್ರಾಣ ಮತ್ತು ಇಂದ್ರಿಯಗಳ ಕರ್ಮಗಳನ್ನು ನಿಯಂತ್ರಿಸುವ ಸಂಕಲ್ಪ, ಇಂತಹ ಸಂಕಲ್ಪವು ಸಾತ್ವಿಕವಾದದ್ದು. ಇಲ್ಲಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಪ್ರಭುಪಾದರ ಒಂದು ಸಂಕಲ್ಪ 69ನೇ ವಯಸ್ಸಿನಲ್ಲಿ, ಅಷ್ಟೊಂದು ಇಳಿ ವಯಸ್ಸಿನಲ್ಲಿ ನಾವೆಲ್ಲರೂ ರಿಟೈರ್ಡ್ ಆಗಿ ಸೋಫಾ ಮೇಲೆ ಮಲ್ಕೊಂಡು ಟಿವಿ ನೋಡ್ತಾ ಕಾಲ ಕಳೀತಾರೆ. ಇಷ್ಟು ವರ್ಷ ಇಷ್ಟು ಜೀವನ ಪರ್ಯಂತ ಕಷ್ಟಪಟ್ಟಿದ್ದೀನಿ, ದುಡ್ದಿದ್ದೀನಿ, ಈಗ ಸಾಕು ಆಯ್ತು, ನಾನು ಇನ್ನೇನು ಮಾಡೋದಿಲ್ಲ, ಈಗ ನಂದು ರಿಟೈರ್ಡ್ ಲೈಫ್ ಅಂತಂದ್ರೆ ನಾನು ರೆಸ್ಟ್ ಅಲ್ಲಿ ಇರ್ತೀನಿ ಅಂತ. ಆದ್ರೆ ಅಂತಹ ಒಂದು ಏಜ್ ಅಲ್ಲಿ ಕೂಡ ಅವರು ಒಂದು ದಿನ ಒಂದು ದೇಶದಲ್ಲಿದ್ರೆ ಇನ್ನೊಂದು ದಿನ ಇನ್ನೊಂದು ದೇಶದಲ್ಲಿ ಇರ್ತಾರೆ. ಅವರ ಒಂದು ಯಾವ ರೀತಿ ಇತ್ತು ಅವರ ಜೀವನ ಕ್ರಮ ಅಂತ ನೋಡ್ತಾ ಇದ್ವಿ. ಬೆಳಗಿನ ಜಾವ 6 ಗಂಟೆಯಲ್ಲಿ ಅವರು ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ರು. ವಾಕ್ ಮಾಡೋವಾಗ್ಲೂ ಕೂಡ ಸುಮ್ನೆ ಮಾಡ್ತಿರ್ಲಿಲ್ಲ, ಜಪ ಮಾಡ್ತಿದ್ರು. ಮತ್ತೆ ಬೇರೊಬ್ಬರ ಜೊತೆ ಭಗವಂತನ ಕುರಿತಾಗಿ ಒಂದು ವಿಚಾರ ವಿಮರ್ಶನೆ ಮಾಡ್ತಿದ್ರು. ಅಂದ್ರೆ ಅವರಿಗೆ ಆ ಜ್ಞಾನವನ್ನ ತಿಳಿಸ್ತಾ ಇದ್ರು ಶಿಷ್ಯರಿಗೆಲ್ಲ. ಮತ್ತೆ ಅವರು 8 ಗಂಟೆಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಭಾಗವತ ಪ್ರವಚನಗಳನ್ನ, ಅಂದ್ರೆ ಅವರು ಸಾಯುವ ಸಂದರ್ಭದಲ್ಲೂ ಕೂಡ ಆ ಒಂದು ಕ್ಷಣದಲ್ಲೂ ಕೂಡ ಭಾಗವತ ಪ್ರವಚನವನ್ನ ಅವರ ಶಿಷ್ಯಂದಿರಿಗೆ ಮಾಡ್ತಾ ಇದ್ರು. ಮತ್ತೆ ಇಲ್ಲಿ 5 ಗಂಟೆ ಸಂಜೆ ಆ ಸಮಯದಲ್ಲಿ ಯಾರೆಲ್ಲ ಒಬ್ಬ ಪತ್ರಿಕರ್ತರು ಇರ್ತಾರೆ, ಇನ್ಯಾರಾದ್ರೂ ಇರ್ತಾರೆ, ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿರ್ತಾರೆ, ಅವ್ರ ಹತ್ರ ಕೂಡ ಅವರು ಕೂತು ಭಗವಂತನ ವಿಚಾರಗಳನ್ನೇ ಹೆಚ್ಚು ಮಾತಾಡ್ತಿದ್ರು. ಮತ್ತೆ ಅವರು ರಾತ್ರಿ 1 ಗಂಟೆನಲ್ಲೂ ಕೂಡ ಭಗವದ್ಗೀತೆಗಳಿಗೆ ಒಂದು ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲೇಷನ್ ಅನುವಾದಗಳನ್ನ ಮಾಡ್ತಿದ್ರು. ಹೀಗೆ ಅವರ ಒಂದು ಸಂಕಲ್ಪ ಅನ್ನುವಂಥದ್ದು ಅದು ಯಾರು ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅವರು ಜೀವನ ಕ್ರಮ ಹೇಗಿತ್ತು ಅಂತಂದ್ರೆ, ಅವರು ಪ್ರತಿದಿನ ಅವ್ರು ಮಲಗ್ತಾ ಇದ್ದಿದ್ದು ರಾತ್ರಿ 10 ಗಂಟೆಯಿಂದ 12 ಗಂಟೆ 2 ಗಂಟೆ ಮಾತ್ರ. ಮತ್ತೆ 12 ಗಂಟೆಯಿಂದ 5 ಗಂಟೆವರೆಗೂ ಭಗವದ್ಗೀತೆ ಭಾಗವತಗಳಿಗೆ ಒಂದು ಟ್ರಾನ್ಸ್ಲೇಷನ್ಸ್ ನ ಅನುವಾದಗಳನ್ನ ಮಾಡ್ತಿದ್ರು. ಮತ್ತೆ ಬೆಳಿಗ್ಗೆ ಮತ್ತೆ ಇದೇ ಕೆಲಸ, ಅಂದ್ರೆ ಅವರು ವಾಕಿಂಗ್ ಹೋಗ್ತಾ ಇದ್ರು, ಭಾಗವತ ಮಾಡ್ತಿದ್ರು, ನಂತರ ಬೇರೆಯವರನ್ನೆಲ್ಲ ಭೇಟಿ ಮಾಡ್ತಿದ್ರು, ಅವ್ರ ಜೊತೆ ಅದ್ರ ಬಗ್ಗೆ ಮಾತಾಡ್ತಿದ್ರು. ಅಂದ್ರೆ ಅವರು ಭಕ್ತರು ಅಂತಂದ್ರೆ ಅನ್ಕೊಂತಾರೆ ಸೋಮಾರಿಗಳು ಅಂತ. ಆದ್ರೆ ಭಕ್ತರಷ್ಟು ಆಕ್ಟಿವ್ ಆಗಿ ಬೇರೆ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ನಾವ್ ಯಾರಾದ್ರೂ ಭಕ್ತಿಯಲ್ಲಿ ತೊಡಗಿದಾಗ ಗೊತ್ತಾಗುತ್ತೆ ನಮ್ಗೆ 24 ಗಂಟೆ ಸಾಲ್ತಾ ಇಲ್ಲ. ಭಗವಂತ ಯಾಕೆ ಬರೀ 24 ಗಂಟೆ ಇಟ್ಟ ಒಂದು ದಿನದಲ್ಲಿ, ನನ್ಗೆ ಅದು ಸಾಲೋದೇ ಇಲ್ಲ ಅಂತ ಅನಿಸ್ತಾ ಇರುತ್ತೆ. 2 ಗಂಟೆ ಜಪ ಮಾಡ್ಬೇಕು, 2 ಗಂಟೆ ಭಗವದ್ಗೀತೆ ಭಾಗವತಗಳನ್ನ ಕೇಳ್ಬೇಕು. ಅಂದ್ರೆ ಪ್ರಭುಪಾದರು ಅವ್ರ ಆಚಾರ್ಯರು ನಮಗೆ ಕೊಟ್ಟಿರುವಂತ ಸಾಧನೆಯಲ್ಲಿ ಮತ್ತೆ ಭಗವಂತನ ಆರತಿ ಪೂಜೆ ಮತ್ತೆ ಭಗವಂತನ ನೈವೇದ್ಯ, ಹೀಗೆ ಆ ದಿನದಲ್ಲಿ ಒಂದು 8 ಗಂಟೆ ಭಗವಂತನಿಗಾಗಿ ಆದ್ರೂ ಕೊಡ್ಬೇಕಾಗುತ್ತೆ. ಅದನ್ನ ಕೊಟ್ಟು ಮತ್ತೆ ನಮ್ಮ ಒಂದು ಜೀವನ ಅಂದ್ರೆ ನಮ್ಮ ಒಂದು ಸಂಸಾರದ ಕಾರ್ಯಗಳಲ್ಲಿ ತೊಡಗೋದು, ಮತ್ತೆ ಯಾರಾದ್ರೂ ಕೆಲಸಕ್ಕೆ ಹೋಗೋರಿದ್ರೆ ಹೊರಗಡೆನೂ ಅವ್ರು ಮಾಡ್ಬೇಕಾಗುತ್ತೆ. ಇದೆಲ್ಲವೂ ಕೂಡ ತುಂಬಾ ಒಂದು ಕಷ್ಟ ಸಾಧ್ಯ ಆಗುತ್ತೆ. ಆದ್ರೆ ಮಾಡುವಂತ ಸಂಕಲ್ಪ ದೃಢವಾದದ್ದು ಆಗಿದ್ರೆ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಶಾಂತಿ ಸ್ವಭಾವ, ಆತ್ಮ ಸಂಯಮ. ಭೌತಿಕ ಪ್ರಕೃತಿಯ ಗುಣಗಳ ಆಧಾರದ ಮೇಲೆ 4 ಆಶ್ರಮಗಳು ಅಂತಂದ್ರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸಿ. ಶಾಂತಿ ಸ್ವಭಾವ, ಆತ್ಮ ಸಂಯಮ, ತಪಸ್ಸು, ಸಹನೆ, ಪ್ರಾಮಾಣಿಕತೆ, ಜ್ಞಾನ, ವಿವೇಕ ಮತ್ತು ಆಸ್ತಿಕ್ಯ, ಈ ಸಹಜ ಗುಣಗಳಿಂದ ಬ್ರಾಹ್ಮಣರು ಕರ್ಮವನ್ನು ಮಾಡುತ್ತಾರೆ. ಓಕೆ, ಇದು ಆಶ್ರಮಗಳು ಅಲ್ಲ, ವರ್ಣಗಳು ಅಂತಂದ್ರೆ ಬ್ರಾಹ್ಮಣ, ಕ್ಷತ್ರಿಯ ಮತ್ತೆ ವೈಶ್ಯ, ಶೂದ್ರ. ಇಲ್ಲಿ ಬ್ರಾಹ್ಮಣನ ಒಂದು ಗುಣಗಳನ್ನ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಅವನಿಗೆ ಶಾಂತಿ ಸ್ವಭಾವ ಇರಬೇಕು, ಆತ್ಮ ಸಂಯಮ ಅಂದ್ರೆ ಇಂದ್ರಿಯ ಮತ್ತು ಮನಸ್ಸಿನ ಮೇಲೆ ಅವನಿಗೆ ಒಂದು ನಿಗ್ರಹ ಅನ್ನುವಂಥದ್ದು ಇರಬೇಕು. ಅವನ ಜೀವನ ಅದು ತಪಸ್ಸು ಅಂತಂದ್ರೆ ಅವನು ದೇಹವನ್ನ ಮತ್ತೆ ಮನಸ್ಸನ್ನ ದಂಡಿಸ್ತಾನೆ ಒಂದು ಉತ್ತಮ ಕಾರಣಕ್ಕಾಗಿ. ಮತ್ತೆ ಸಹನೆ, ಅವನಿಗೆ ಆ ಒಂದು ಭಕ್ತಿಯಲ್ಲಿ ತೊಡಗುವಾಗ ಅವನಲ್ಲಿ ಸಹನೆ ಅನ್ನೋದು ಕೂಡ ಇರ್ಬೇಕಾಗುತ್ತೆ. ಪ್ರಾಮಾಣಿಕತೆ ಅತಿ ಮುಖ್ಯವಾಗಿ ಇರ್ಬೇಕಾಗುತ್ತೆ. ಅಂದ್ರೆ ತೋರಿಕೆಗಾಗಿ ಮಾಡುವಂತದ್ದಲ್ಲ, ಅದನ್ನ ಪ್ರಾಮಾಣಿಕವಾಗಿ ಮಾಡುವಂಥದ್ದು. ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು, ಗುರುಗಳ ಒಂದು ಸೇವೆಯನ್ನ ಮಾಡಿ ಅವರಿಂದ ನಮ್ರತೆಯಿಂದ ಪ್ರಶ್ನೆಗಳನ್ನ ಮಾಡಿ ಅವರಿಂದ ತಿಳ್ಕೊಳ್ಳುವಂಥದ್ದು. ವಿವೇಕ ಅಂತಂದ್ರೆ ಆ ಒಂದು ಬುದ್ಧಿಶಕ್ತಿ. ಮತ್ತೆ ಆಸ್ತಿಕ್ಯ ಅಂದ್ರೆ ಅವ್ರಿಗೆ ಭಗವಂತನಲ್ಲಿ ಒಂದು ಶ್ರದ್ಧೆ ಅನ್ನುವಂಥದ್ದು ಇರುತ್ತೆ. ಇದೆಲ್ಲವೂ ಕೂಡ ಬ್ರಾಹ್ಮಣನ ಒಂದು
ಗುಣಗಳು. ಮತ್ತೆ ಇಲ್ಲಿ ಕ್ಷತ್ರಿಯ ಯಾವ ರೀತಿ ಇರ್ತಾನೆ ಅಂದ್ರೆ ಅವನಲ್ಲಿ ಶೌರ್ಯ, ಅಂದ್ರೆ ಅವನು ಯುದ್ಧ ಮಾಡೋದಕ್ಕೆ ಅವನು ಶೂರನಾಗಿರ್ಬೇಕು. ಅವನಲ್ಲಿ ಶೂರ್ಯನಾಗಿದ್ದ ಅಂದ್ರೆ ಅವನಲ್ಲಿ ಒಂದು ತೇಜಸ್ ಇರುತ್ತೆ. ಅವನನ್ನ ಕಂಡ ಕೂಡಲೇ ಅವನ ಒಂದು ಆ ನೋಡಿದ ಕೂಡಲೇ ನಮಗೆ ಅನ್ಸುತ್ತೆ ಅವನು ಎಷ್ಟು ಶೂರ ಆಗಿದ್ದಾನೆ ಅಂತ. ಮತ್ತೆ ದೃಢ ಸಂಕಲ್ಪ, ಅಂದ್ರೆ ಅವನು ಯುದ್ಧಕ್ಕೆ ಹೋಗ್ತಾನೆ ಅಂತಂದ್ರೆ ಅವನು ದೃಢ ಸಂಕಲ್ಪ ಮಾಡ್ಕೊಂಡು ಹೋಗ್ತಾನೆ. ಒಂದು ಗೆಲ್ಲಬೇಕು, ಇಲ್ಲ ಅಂತಂದ್ರೆ ಅಲ್ಲಿ ನಾನ್ ಸಾಯ್ಬೇಕು, ಅದಕ್ಕೆ ಅವನು ಸಿದ್ಧನಾಗಿ ಹೋಗ್ತಾನೆ. ದಕ್ಷತೆ ಅಂತಂದ್ರೆ ಆ ಯುದ್ಧ ಕಲೆಯಲ್ಲಿ ಅವನು ಒಂದು ನಿಪುಣನಾಗಿರ್ಬೇಕು. ಯುದ್ಧದಲ್ಲಿ ಧೈರ್ಯ, ಆ ಯುದ್ಧ ಮಾಡ್ಬೇಕಂದ್ರೆ ಮೊದಲಿಗೆ ಅವನಿಗೆ ಧೈರ್ಯ ಬೇಕು. ಮತ್ತೆ ಔದಾರ್ಯ ಕೂಡ ಬೇಕು. ಔದಾರ್ಯ ಅಂತಂದ್ರೆ ಯಾರಾದ್ರೂ ಶರಣಾಗತರಾದ್ರೆ ಅವರನ್ನ ಕ್ಷಮಿಸುವಂತದ್ದು, ಮತ್ತೆ ಅವರಿಗೆ ಒಂದು ಅವರಿಗೆ ಒಂದು ಮತ್ತೆ ಇನ್ನೊಂದು ಏನಂತ ಹೇಳ್ತಾರೆ, ಕ್ಷಮಿಸಿ ಅವರಿಗೆ ಶರಣಾಗತರಾದವರನ್ನ ಅವನು ಸಾಮಂತರಾಜರನ್ನಾಗಿ ಮಾಡ್ಕೊಂತಾನೆ. ಆ ರೀತಿ ಒಂದು ಉದಾರ ಮನಸ್ಸು ಕೂಡ ಅವನಲ್ಲಿ ಇರಬೇಕು. ಮತ್ತೆ ನಾಯಕತ್ವ, ಇಲ್ಲಿ ಈಗಿನ ಕಾಲದಲ್ಲಿ ಯಾರೆಲ್ಲ ಯುದ್ಧ ಅಂತಂದ್ರೆ ಯಾರು ಅದಕ್ಕೆ ಸೇನಾಧಿಪತಿ ಆಗಿರ್ತಾರೆ ಅಂತವರೆಲ್ಲ ಏನ್ ಮಾಡ್ತಾರೆ, ಅವರು ದೂರ ಕುತ್ಕೊಂಡು ಇಂಟರ್ನೆಟ್ ಅಲ್ಲಿ ಅಥವಾ ಇನ್ಯಾವ್ದ್ರೆಲ್ಲ ನೋಡ್ಕೊಂಡು ಅವ್ರಿಗೆ ಹೇಳ್ತಾ ಇರ್ತಾರೆ, ಅಂದ್ರೆ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ, ಇಲ್ಲಿ ಹೋಗಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ಆದ್ರೆ ಮೊದಲೆಲ್ಲ ಹೇಗಿತ್ತು ಅಂತಂದ್ರೆ ರಾಜನಾದವನು ಮುಂದೆ ನಿಂತ್ಕೊಂಡು ಯುದ್ಧಕ್ಕೆ ಮುಂದೆ ಹೋಗ್ತಾ ಇದ್ದ, ನಾಯಕತ್ವ ಅನ್ನೋದಿತ್ತು. ಹಿಂದೆಗಡೆ ಅವರ ಸೈನಿಕರು ಯುದ್ಧಕ್ಕೆ ಬರ್ತಾ ಇದ್ರು. ಈ ರೀತಿ ಕ್ಷತ್ರಿಯರು ಇರ್ತಾರೆ, ಅವರ ಗುಣಗಳಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇತರರಿಗೆ ಕೃಷಿ, ಗೋರಕ್ಷಣೆ ಮತ್ತು ವಾಣಿಜ್ಯ, ಅಂದ್ರೆ ಇಡೀ ಸಮಾಜಕ್ಕೆ ಆಹಾರವನ್ನ ಒದಗಿಸುವಂತ ಕೆಲಸ. ಕೃಷಿ ಅಂತಂದ್ರೆ ಬೆಳೆಗಳನ್ನ, ಧಾನ್ಯಗಳನ್ನ ಬೆಳೆಯುವಂತದ್ದು. ಮತ್ತೆ ಗೋರಕ್ಷಣೆ ಅಂತಂದ್ರೆ ಹಾಲು, ಮೊಸರು, ತುಪ್ಪ ಏನ್ ಬೇಕೋ ಅದನ್ನ ಗೋವುಗಳ ರಕ್ಷಣೆ ಮಾಡಿ ಅವರು ಪಡಿತಿದ್ರು. ಮತ್ತೆ ಅವರಲ್ಲಿ ಹೆಚ್ಚಾದಾಗ ಅದನ್ನ ಅವರು ವಾಣಿಜ್ಯ ಅಂತಂದ್ರೆ ಇತರರಿಗೆ ಅವರು ಅದನ್ನ ಮಾರುವಂತ ಕೆಲಸ, ವ್ಯಾಪಾರ ಮಾಡ್ತಾ ಇದ್ರು. ಮತ್ತೆ ಇವು ವೈಶ್ಯರಿಗೆ ಸಹಜವಾದ ಕೆಲಸ. ಶ್ರಮ ಮತ್ತು ಸೇವೆ ಇವು ಶೂದ್ರರಿಗೆ ಸಹಜವಾದದ್ದು. ಶ್ರಮ ಅಂತ ಈಗ ನಾವೆಲ್ಲರೂ ಕೂಡ ಶೂದ್ರರೇ, ಅಂದ್ರೆ ಯಾರೆಲ್ಲ ಒಂದು ಸಂಪಾದನೆ ಮಾಡೋದಕ್ಕೆ ಅಂದ್ರೆ ಸಂಬಳಕ್ಕಾಗಿ ಕೆಲಸ ಮಾಡ್ತೀವಿ, ಸ್ಯಾಲರಿಗೋಸ್ಕರ ಕೆಲಸ ಮಾಡ್ತೀವಿ, ಅವರೆಲ್ಲರನ್ನು ಶೂದ್ರರು ಅಂತ ಕರೀತಾರೆ. ಅದಕ್ಕೆ ಇಲ್ಲಿ ನಾವು ಹೇಳುವಂತದ್ದು ಶೂದ್ರ ಸಂಭವ, ಅಂದ್ರೆ ಕಲಿಯುಗದಲ್ಲಿ ಎಲ್ಲರೂ ಶೂದ್ರರೇ ಅಂತ. ಎಲ್ಲರೂ ಕೂಡ ಆ ಸ್ಯಾಲರಿಗೋಸ್ಕರನೇ ಕೆಲಸ ಮಾಡುವಂತದ್ದು. ಆಗ ನಮಗೆ ಯಾರಾದ್ರೂ ಒಬ್ಬ ಬಾಸ್ ಇರ್ತಾನೆ, ಅವನು ಬ್ರಾಹ್ಮಣನಾಗಿರ್ಬೋದು, ಕ್ಷತ್ರಿಯನಾಗಿರ್ಬೋದು ಅಥವಾ ವೈಶ್ಯನಾಗಿರ್ಬೋದು, ಅವನ ಸೇವೆ ಮಾಡಿ ನಾವು ಆ ಒಂದು ಹಣವನ್ನು ಗಳಿಸುವಂತದ್ದು. ಯಥಾ ಪ್ರವೃತ್ತಿ ಭೂತಾನಾಂ ಏನಾ ಸರ್ವಂ ಇದಂ ತತಂ ಸ್ವಕರ್ಮಣ ತತ್ ಅಭ್ಯರ್ಚ್ಯ ಸಿದ್ಧಿಂ ವಿದಂತಿ ಮಾನವಃ. ಪ್ರಭು ಸರ್ವ ಜೀವಿಗಳ ಮೂಲ ಮತ್ತು ಸರ್ವವ್ಯಾಪಿ. ಅವನನ್ನು ಪೂಜಿಸುವುದರಿಂದ ಮತ್ತು ತನ್ನ ಕರ್ಮವನ್ನು ಮಾಡುವುದರಿಂದ ಮನುಷ್ಯನು ಸಿದ್ಧಿಯನ್ನು ಪಡೆಯಬಹುದು. ಅಂದ್ರೆ ಇಲ್ಲಿ ಒಂದು ವರ್ಣಾಶ್ರಮ ಧರ್ಮ ಅನ್ನುವಂಥದ್ದು, ಅದು ನಾವು ನೋಡಿದೀವಿ. ಜಾತಿ ಪದ್ಧತಿಯನ್ನು ಕೃಷ್ಣ ಮಾಡ್ಲಿಲ್ಲ, ಅವನು ಅವರವರ ಗುಣದ ಮೇಲೆ ಮತ್ತೆ ಅವರವರ ಕರ್ಮದ ಅನುಸಾರ ಈ ಒಂದು ವರ್ಣಗಳು ಅದು ಸೃಷ್ಟಿಯಾಗಿದೆ. ಮತ್ತೆ ಅಲ್ಲಿ ಅವರವರಿಗೂ ಕೂಡ ಒಂದೊಂದು ಕರ್ತವ್ಯ ಕೊಟ್ಟಿದ್ದಾನೆ. ಬ್ರಾಹ್ಮಣನಾದವನು ಸಮಾಜಕ್ಕೆ ಜ್ಞಾನವನ್ನು ಕೊಡ್ತಾನೆ, ಕ್ಷತ್ರಿಯನಾದವನು ಅಂತಹ ಒಂದು ಸಮಾಜದ ರಕ್ಷಣೆ ಮಾಡ್ತಾನೆ, ಮತ್ತೆ ವೈಶ್ಯನಾದವನು ಆ ಸಮಾಜಕ್ಕೆ ಬೇಕಾಗಿರುವಂತಹ ಅಗತ್ಯವಾದ ಒಂದು ಆಹಾರವನ್ನ ಒದಗಿಸ್ತಾನೆ, ಮತ್ತೆ ಶೂದ್ರನಾದವನು ಅವನು ಎಲ್ಲರ ಒಂದು ಸಹಾಯದಲ್ಲಿ ತೊಡಗ್ತಾನೆ. ಈ ರೀತಿ ಮಾಡುವ ಮೂಲಕ ನಾವು ಏನನ್ನ ಮಾಡ್ತಾ ಇದೀವಿ ಅಂತಂದ್ರೆ ಆ ಜ್ಞಾನವನ್ನ ಬ್ರಾಹ್ಮಣ ಏನ್ ಕೊಡ್ತಾ ಇದ್ದಾನೆ, ಆ ಭಗವಂತನ ಜ್ಞಾನವನ್ನ, ಆ ದಿವ್ಯ ಜ್ಞಾನವನ್ನ, ಅದನ್ನ ನಾವು ತಿಳ್ಕೊಳ್ತಾ ಇದೀವಿ. ಆ ದಿವ್ಯ ಜ್ಞಾನವನ್ನ ಪಡೆದು ಯಾರು ಆಧ್ಯಾತ್ಮಿಕವಾಗಿ ಮುಂದುವರಿತಿದ್ದಾರೆ ಅಂತ ಸಮಾಜಕ್ಕೆ ಕ್ಷತ್ರಿಯನಾದವನು ಅವನು ರಕ್ಷಣೆಯನ್ನ ಕೊಡ್ತಾ ಇದ್ದಾನೆ. ಆ ಒಂದು ಭಕ್ತಿ ಕಾರ್ಯದಲ್ಲಿ ಮುಂದುವರಿಯುವಂತವರಿಗೆ ಬೇಕಾಗುವ ಅಗತ್ಯತೆಗಳನ್ನ ಈ ವೈಶ್ಯ ಪೂರೈಸ್ತಾ ಇದ್ದಾನೆ. ಮತ್ತೆ ಶೂದ್ರ ಆ ಒಂದು 3 ವರ್ಗದ ಜನರ ಸೇವೆಯಲ್ಲಿ ತೊಡಗ್ತಾನೆ. ಈ ರೀತಿ ನಾವು ವರ್ಣಾಶ್ರಮ ಧರ್ಮದ ಮೂಲಕ ಕೂಡ ಭಗವಂತನ ಕಾರ್ಯದಲ್ಲಿಯೇ ತೊಡಗಿರುವಂತದ್ದು, ಭಗವಂತನ ಸೇವೆನೆ ಮಾಡ್ಬೇಕಾಗಿರುವಂತದ್ದು. ಆದ್ರೆ ವಾಸ್ತವದಲ್ಲಿ ನಾವು ಇವಾಗ ಅದನ್ನ ಮಾಡ್ತಿಲ್ಲ, ಯಾಕಂದ್ರೆ ನಾವೆಲ್ಲರೂ ಕೂಡ ಇಂದ್ರಿಯ ದಾಸರಾಗಿದ್ದೀವಿ, ಅದರ ಒಂದು ಸೇವೆಯಲ್ಲಿ ತೊಡಗಿದ್ದೀವಿ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವ ಅನುಷ್ಠಿತಾತ್ ಸ್ವಭಾವ ನಿಯತಂ ಕರ್ಮ ಕುರ್ವನ್ ನಾಪ್ನೋತಿ ಕಿಲ್ಬಿಷಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳು ಆಗುವುದಿಲ್ಲ. ಅಂದ್ರೆ ಅವರವರ ಧರ್ಮಕ್ಕೆ, ಅಂದ್ರೆ ಅವರವರ ಸ್ವಭಾವಕ್ಕೆ ಮತ್ತೆ ಅವರವರ ಗುಣಕ್ಕೆ ತಕ್ಕ ಹಾಗೆ ಕೆಲಸಗಳನ್ನು ನಾವು ಮಾಡ್ಬೇಕು. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾನೆ, ಫಸ್ಟ್ ಟು ಕ್ಲೈಂಬ್ ದ ಟ್ರೀ ವಿನ್ಸ್ ಅಂತ. ಇವನು ಕಾಂಪಿಟೇಷನ್ ಇಟ್ಟಿದ್ದಾನೆ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯಾರು ಈ ಮರವನ್ನ ಬೇಗ ಏರಿ ಕುತ್ಕೋತೀರಾ ಅಂತ. ಇಲ್ಲಿ ಕಾಗೆ ಹಾರ್ಕೊಂಡೋಗಿ ಕೂತ್ಕೋಬಹುದು, ಮಂಗ ಕೂಡ
ಅದು ಮರವನ್ನ ಏರ್ಬೋದು. ಆದ್ರೆ ಇಲ್ಲಿರುವಂತ ಪೆಂಗ್ವಿನ್ ಆಗ್ಲಿ, ಆನೆ ಆಗ್ಲಿ, ಮರದ ಮೇಲೆ ಕುತ್ಕೊಳ್ಳಿಕ್ಕೆ, ಅಥವಾ ಒಂದು ಮೀನಾಗ್ಲಿ, ಅಥವಾ ಒಂದು ಸೀಲ್ ಅನ್ನುವಂತ ಪ್ರಾಣಿ, ಅದು ಜಲಚರ ಪ್ರಾಣಿ, ಮತ್ತೆ ಒಂದು ನಾಯಿ ಆಗ್ಲಿ ಮರವನ್ನ ಏರೋದಕ್ಕೆ ಅವುಗಳಿಗೆ ಸ್ವಲ್ಪ ಕಷ್ಟ, ಸ್ವಲ್ಪ ಅಂದ್ರೆ ಪೂರ್ತಿಯಾಗಿ ಕಷ್ಟ ಆಗುತ್ತೆ ಮೀನಿಗೆಲ್ಲ. ಆದ್ರೆ ಇಂತಹ ಒಂದು ಕೆಲಸವನ್ನ ನಾವು ಮಾಡಬಾರ್ದು. ಅವರವರ ಗುಣಕ್ಕೆ ಅನುಗುಣವಾಗಿ ನಾವು ಮಾಡ್ಬೇಕು. ಅಂದ್ರೆ ಮೀನು ಅದು ನೀರಿನಲ್ಲಿ ಇರುವಂತದ್ದು, ಅದಕ್ಕೆ ಈಜಲಿಕ್ಕೆ ಸುಲಭ, ಅದು ಹಾರಿ ಹೋಗಿ ಮರದ ಮೇಲೆ ಕುತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ನಮ್ಮ ಒಂದು ಗುಣಗಳಿಗೆ ಅನುಸಾರವಾಗಿ ನಾವು ನಮ್ಮ ಕರ್ತವ್ಯಗಳನ್ನ ಮಾಡಬೇಕು. ಬ್ರಾಹ್ಮಣನಾದವನು ಬ್ರಾಹ್ಮಣನ ಗುಣಗಳ ಇದ್ದಾಗ ಅವನು ಬ್ರಾಹ್ಮಣ್ಯವನ್ನ ಮಾಡ್ತಾನೆ, ಕ್ಷತ್ರಿಯನಾದವನು ಯುದ್ಧ ಮಾಡ್ತಾನೆ. ಹಾಗೆ ವೈಶ್ಯ ಮತ್ತೆ ಶೂದ್ರ ಕೂಡ ಅವರವರ ಒಂದು ಕರ್ತವ್ಯಗಳನ್ನ ಅವ್ರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಹೋಗಿ ವೈಶ್ಯನಾದವನ ಹತ್ರ ಹೋಗಿ ನೀನು ಬ್ರಾಹ್ಮಣನ ಕಾರ್ಯವನ್ನ ಮಾಡು ಅಂತಂದ್ರೆ ಅವನಿಗೆ ಕೃಷಿ ಗೋರಕ್ಷಣೆ ಗೊತ್ತಿದೆ, ಅವನು ಹೋಗಿ ಏನು ಬ್ರಾಹ್ಮಣ್ಯವನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅವನಿಗೆ ಆ ದಿವ್ಯ ಜ್ಞಾನ ತಿಳಿದಿಲ್ಲ, ಅವನಿಗೆ ಹೇಗೆ ಸಮಾಜಕ್ಕೆ ಆ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ನೀಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಅದೇ ರೀತಿ ಶೂದ್ರನಾದವನನ್ನ ಕರೆದ್ಬಿಟ್ಟು ನೀನ್ ಯುದ್ಧ ಮಾಡು ಅಂತಂದ್ರೆ ಅವನಲ್ಲಿ ಆ ಗುಣಗಳು ಇರ್ಲಿಲ್ಲ, ಮತ್ತೆ ಅವನು ಅದನ್ನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ನಾವು ಯಾವ ಗುಣದಲ್ಲಿ ಇದ್ದೀವಿ ಆ ಗುಣದಲ್ಲಿ ನಾವು ಕೆಲಸಗಳನ್ನ ಮಾಡ್ಬೇಕು. ಈಗ ಕೆಲವರು ಮಕ್ಕಳು ಇರ್ತಾರೆ, ತಂದೆ ತಾಯಿ ತುಂಬಾ ಫೋರ್ಸ್ ಮಾಡ್ತಾರೆ, ಓದ್ಲಿಲ್ಲ ನನ್ ಮಗು ಅಂತ. ಆದ್ರೆ ಅವ್ರಿಗೆ ಇನ್ಯಾವುದೋ ಒಂದು ಟ್ಯಾಲೆಂಟ್ ಅನ್ನ ಭಗವಂತ ಕೊಟ್ಟಿರ್ತಾರೆ. ಅಂದ್ರೆ ಅವರು ಸಿಂಗರ್ ಇರ್ಬೋದು, ಅಥವಾ ಡ್ಯಾನ್ಸರ್ ಇರ್ಬೋದು, ಇನ್ನೇನೋ ಒಂದು ಅವ್ರಿಗೆ ಒಂದು ಕಲೆಯಲ್ಲಿ ಅವ್ರಿಗೆ ಪಾಂಡಿತ್ಯ ಅನ್ನೋದು ಇರುತ್ತೆ. ಅದನ್ನ ಅವರು ಗುರುತಿಸ್ತೀರಾ ಎಲ್ಲಾ ಮಕ್ಕಳು ಕೂಡ ಬರೀ ಡಾಕ್ಟರ್, ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿ ಅವ್ರಿಗೆ ಫೋರ್ಸ್ ಮಾಡಿ ನೀವು ಓದು ಅಂತ ಕೂರಿಸ್ತಾರಲ್ಲ ಹಾಗೆ. ಆದ್ರೆ ಸಚಿನ್ ತೆಂಡೂಲ್ಕರ್ನ ಹೋಗ್ಬಿಟ್ಟು ನಾವು ನೀನ್ ಸಿಂಗರ್ ಹಾಗೂ ನೀನು ಹಾಡಾಡು ಅಂತಂದ್ರೆ ಅವ್ನ ಕೈಯಲ್ಲಿ ಆಗಲ್ಲ. ಹಾಗೆ ಯಾರಾದ್ರೂ ಸಿಂಗರ್ ಇರ್ತಾರೆ, ಎ ರಹಮಾನ್, ಅವನ ಹತ್ರ ಹೋಗ್ಬಿಟ್ಟು ನೀನು ಕ್ರಿಕೆಟ್ ಆಡು ಅಥವಾ ಫುಟ್ಬಾಲ್ ಆಡು ಅಂದ್ರೆ ಅವ್ನ ಕೈಯಲ್ಲಿ ಆಗಲ್ಲ. ಹಾಗೆ ಅವರವರಿಗೆ ಆದಂತಹ ಒಂದು ಗುಣಗಳು ಮತ್ತೆ ಅವರವರಿಗೆ ಆದಂತಹ ಒಂದು ಟ್ಯಾಲೆಂಟ್ ಗಳಿರುತ್ತೆ, ಅದನ್ನಲ್ಲಿ ನಾವು ಮುಂದುವರಿಬೇಕೇ ಹೊರತು ಇನ್ನೊಬ್ಬರನ್ನ ನೋಡಿ ನಾನು ಅವ್ರಾಗೆ ಹಾಕ್ತೀನಿ ಅಂತಂದ್ರೆ ಅದು ಮೂರ್ಖತನ. ಆ ರೀತಿ ನಾವು ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ನಿನ್ಗೆ ಕೊಟ್ಟಿರುವಂತ ಕೆಲಸನ ನೀನು ಪರಿಪೂರ್ಣವಾಗಿ ಮಾಡಿಲ್ಲ ಆದ್ರೂ ಪರವಾಗಿಲ್ಲ, ಬೇರೊಬ್ಬರಿಗೆ ಆಗ್ತಾ ಇರುವಂತ ಕೆಲಸನ ನೀನ್ ಹೋಗಿ ಕಷ್ಟಪಟ್ಟು ನೀನು ಅದನ್ನ ಪರಿಪೂರ್ಣವಾಗಿ ಮಾಡಿದ್ರು ಕೂಡ ಅದರಿಂದ ನಿನಗೆ ಪಾಪಕರ ಪ್ರತಿಕ್ರಿಯೆಗಳೇ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಮಾತಾಜಿ, ಈಗ ಹಿಂದಿನ ಪಿಕ್ ತೋರಿಸಿದ್ರಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಹಾ ಮಾತಾಜಿ. ಕೆಳಗಿನ ಪಿಕ್ಕಿನಲ್ಲಿ ವೈಶ್ಯ ಯಾರು ಬರ್ತಾರೆ ಮಾತಾಜಿ? ಹೊಲವನ್ನ ಉಳುವವನ ಅಥವಾ ಇವ್ರ ಹೆತ್ತನ್ನ ಹಿಡ್ಕೊಂಡಿದಾರಲ್ಲ ಅವ್ರ? ಹೆತ್ತನ್ನ ಹಿಡ್ಕೊಂಡಿರುವಂತವ್ರು ಮಾತಾಜಿ. ಅಂದ್ರೆ ಇವರು ಕೃಷಿ ಗೋರಕ್ಷಣೆ ಮಾಡ್ತಾರೆ, ಅಂದ್ರೆ ಅವರು ಬೇಸಾಯ ಮಾಡ್ತಾರೆ, ಮತ್ತೆ ಗೋವುಗಳನ್ನ ಕೂಡ ರಕ್ಷಣೆ ಮಾಡ್ತಾರೆ. ಅದನ್ನ ಅವ್ರು ಎಷ್ಟೊಂದು ಇಟ್ಕೊಂಡಿರ್ತಾರೆ, ಜಾಗ ಇರುತ್ತೆ ಅವ್ರ ಹತ್ರ, ಮಾಡೋದಕ್ಕೆ ಜನ ಬೇಕು ಅವ್ರಿಗೆ ಸಹಾಯಕ್ಕೆ. ಆಗ ಅವರು ಶೂದ್ರರನ್ನ ಬಳಸ್ತಾರೆ. ಅವರು ಯಾರಿದ್ದಾರೆ ಅವ್ರ ಹತ್ರ ಜಾಗ ಇಲ್ಲ, ಹಸುಗಳಿಲ್ಲ, ಅವ್ರೇನ್ ಮಾಡ್ತಾರೆ, ಇವ್ರ ಹತ್ರ ಬಂದು ಕೆಲಸಕ್ಕೆ ಬರ್ತಾರೆ. ಇವ್ರ ಹತ್ರ ಕೆಲಸ ಬಂದು ಇವ್ರು ಏನ್ ಕೆಲಸ ಹೇಳ್ತಾರೆ ಅದನ್ನ ಮಾಡ್ತಾರೆ. ಅದರಿಂದ ಅವ್ರಿಗೆ ಒಂದು ಸಂಬಳ ಅನ್ನುವಂಥದ್ದು, ಹಣ, ಅವರಿಗೆ ಒಂದು ಜೀವನೋಪಾಯಕ್ಕೆ ಸಹಾಯವನ್ನ ಸಿಗುತ್ತೆ. ಅಂದ್ರೆ ಇಲ್ಲಿ ಮಾತಾಜಿ ಉಳಿತಾ ಇರೋನು, ಅಂದ್ರೆ ಅವನ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇರೋನು ಶೂದ್ರ. ಯಾರು ಅದನ್ನ ಮಾಡ್ತಿದ್ದಾರೆ, ವ್ಯಾಪಾರ ಎಲ್ಲ ಮಾಡ್ತಾ ಇದಾರೆ, ಅವರು ವೈಶ್ಯ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಸಕ್ತಂ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಅಗ್ನಿಯು ಹೊಗೆಯಿಂದ ಆವೃತವಾದಂತೆ ಪ್ರತಿಯೊಂದು ಪ್ರಯತ್ನವು ಯಾವುದಾದರೂ ದೋಷದಿಂದ ಆವೃತವಾಗಿರುತ್ತದೆ. ಕುಂತಿಯ ಮಗರಾದ ಅರ್ಜುನನೇ, ಮನುಷ್ಯನ ಸ್ವಧರ್ಮದಿಂದ ಬರುವ ಕರ್ಮವು ದೋಷದಿಂದ ಕೂಡಿದ್ದರೂ ಅದನ್ನು ಬಿಡಬಾರದು. ನಾನು ಆಗ್ಲೇ ಹೇಳಿದ ಹಾಗೆ ಬ್ರಾಹ್ಮಣನಾದವನು ಅವನು ಜ್ಞಾನವನ್ನ ಪಡೆದಿದ್ದಾನೆ, ಯಜ್ಞ ಪುರುಷನಿಗೆ ಕುರಿತಾಗಿ ಅವನು ಯಜ್ಞಗಳನ್ನ ಮಾಡ್ತಾನೆ. ಆದ್ರೆ ಅವನನ್ನ ಕರೆಸು ಪೌರೋಹಿತ್ಯ ಮಾಡಿಸುವಂತವನು ಅವನು ಕಾಮ್ಯ ಕರ್ಮದಲ್ಲಿ ತೊಡಗಿದ್ದಾನೆ. ಅವನಿಗೆ ಏನೋ ಒಂದು ದೇವತೆಗಳಿಂದ ಕೆಲಸ ಆಗ್ಬೇಕು, ಅದಕ್ಕಾಗಿ ಆ ಬ್ರಾಹ್ಮಣನ ಕರೆಸಿ ಒಂದು ಯಜ್ಞವನ್ನ ಮಾಡ್ತಾ ಇದ್ದಾನೆ. ಆ ಬ್ರಾಹ್ಮಣನಿಗೆ ಗೊತ್ತಿದೆ ಅದು ದೇವೋತ್ತಮ ಪರಮ ಪುರುಷನಿಗೆ ಕುರಿತಾಗಿ ಮಾಡ್ಬೇಕು, ಆದ್ರೆ ಈ ವ್ಯಕ್ತಿ ನನ್ನನ್ನ ದೇವತೆಗಳ ಕುರಿತಾಗಿ ಮಾಡೋದಕ್ಕೆ ಕರೆದಿದ್ದಾನೆ, ಆದ್ರೆ ಅವನು ಅದು ದೋಷ ಅಂತ ಹೇಳಿ ಅವನದನ್ನ ಬಿಡೋ ಹಾಗಿಲ್ಲ, ಅವನದನ್ನ ಮಾಡ್ಬೇಕು. ಮತ್ತೆ ಕ್ಷತ್ರಿಯನಾದವನು ಅವನು ಯುದ್ಧಕ್ಕೆ ಹೋದಾಗ ಆ ಒಂದು ಅವನಿಗೆ ತಿಳಿದಿರಬೇಕು, ಅಂದ್ರೆ ಈ ದೇಹ ಅನ್ನುವಂಥದ್ದು ಬರೀ ಬಟ್ಟೆ ಇದ್ದ ಹಾಗೆ, ಒಳಗಡೆ ಇರುವಂತದ್ದು ಆತ್ಮ. ಅವನು ಯುದ್ಧಕ್ಕೆ ಬಂದಾಗ ಆ ಒಂದು ದೇಹದ ಒಂದು ಏನಂತಾರೆ ಅದನ್ನ ಕತ್ತರಿಸುವಂತ ಕೆಲಸವನ್ನ ಕ್ಷತ್ರಿಯನಾದವನು ಮಾಡ್ತಾನೆ. ಅದು ಹಿಂಸೆ ಅಂತ ಹೇಳಿ ಅವನು ಮಾಡ್ದಿರ ಹೋಗಕ್ಕಾಗಲ್ಲ. ಹಾಗಂತ ಅವನು ಹಿಂಸೆ ಅಂತ ಹೇಳಿ ಮಾಡದೆ ಹೋದ ಅಂತಂದ್ರೆ ಶತ್ರು ಪಕ್ಷದವ್ರು ಏನ್ ಮಾಡ್ತಾರೆ, ಅವನನ್ನು ಕೊಲ್ತಾರೆ, ಮತ್ತೆ ಅವನ ರಾಜ್ಯದಲ್ಲಿ ಅವನ ರಕ್ಷಣೆಯಲ್ಲಿ ಯಾರೆಲ್ಲ ಪ್ರಜೆಗಳಿದ್ದಾರೆ ಅವರನ್ನು ಕೂಡ ಅವರು ಕೊಲ್ಲುತ್ತಾರೆ. ಮತ್ತೆ
ನಾ ಹೇಳಿದೆ ವೈಶ್ಯರಾದವರು ಅವರ ಒಂದು ಲಾಭವನ್ನ ಅವರು ಬಚ್ಚಿಡ್ತಾರೆ, ಅವ್ರು ಎಲ್ಲರಿಗೂ ಹೇಳೋದಿಲ್ಲ. ಆದ್ರೆ ಆ ರೀತಿ ಮಾಡೋದ್ರಿಂದ ಅದು ದೋಷ ಅಂತ ಹೇಳಿ ವ್ಯಾಪಾರನೇ ನಾನ್ ಮಾಡೋದಿಲ್ಲ ಅಂತ ಹೇಳುವ ಹಾಗಿಲ್ಲ. ಎಲ್ಲರೂ ವ್ಯಾಪಾರ ಮಾಡ್ಲೇಬೇಕು, ಯಾಕಂದ್ರೆ ಅದರಿಂದ ಸಮಾಜಕ್ಕೆ ಅಗತ್ಯವಾದ ವಸ್ತುಗಳು ಸಿಗುತ್ತೆ. ನಂತರ ಶೂದ್ರನಾದವನು ಅವನು 3 ವರ್ಗದ ಜನರ ಸೇವೆ ಮಾಡ್ತಾನೆ. ಆ ವರ್ಗದ ಜನರು ಯಾರಿದ್ದಾರೆ ಅವರು ಸರಿಯಾದ ವ್ಯಕ್ತಿ, ಅಂದ್ರೆ ಒಳ್ಳೆ ವ್ಯಕ್ತಿ ಆಗಿರ್ಬೋದು ಅಥವಾ ಕೆಟ್ಟ ವ್ಯಕ್ತಿ ಆಗಿರ್ಬೋದು. ನಮಗೂ ಕೂಡ ಕೆಲವೊಂದು ಸಲ ಆ ರೀತಿ ಒಂದು ಸಂದರ್ಭಗಳು ಬರುತ್ತೆ. ನಾವು ಕೆಲಸ ಮಾಡುವ ಜಾಗದಲ್ಲಿ ನಮ್ಮ ಒಂದು ಬಾಸ್ ಯಾರಿದ್ದಾನೆ ಅವನು ಸರಿಯಾದ ವ್ಯಕ್ತಿ ಆಗಿರ್ತಾನೆ, ಕೆಲವೊಂದು ಸಲ ಆಗದೆ ಕೂಡ ಇರ್ತಾನೆ. ಆದ್ರೆ ನನ್ನ ಕೆಲಸ ನಾನು ಮಾಡ್ಲೇಬೇಕಾಗತ್ತೆ, ಆ ವ್ಯಕ್ತಿಯ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗೆ ಶೂದ್ರನಾದವನು ಕೂಡ ಅವನ ಕೆಲಸವನ್ನು ಅವನು ಬಿಡೋದಕ್ಕೆ ಸಾಧ್ಯ ಇಲ್ಲ. ಹೀಗೆ ಅಲ್ಲಿ ಹೇಗೆ ಬೆಂಕಿ ಇಂದ ಹೊಗೆ ಬರುತ್ತೆ, ಆ ಬೆಂಕಿ ಬೇಕು ನಮ್ಗೆ, ಅದರ ಹೊಗೆ ಬೇಕಾಗಿಲ್ಲ, ಆದ್ರೂ ಅದು ಬರುತ್ತೆ, ಆದ್ರೆ ಏನು ಮಾಡಕ್ಕಾಗಲ್ಲ, ಅದನ್ನ ನಾವು ಸಹಿಸ್ಕೋಬೇಕಾಗುತ್ತೆ. ಹಾಗೆ ನಾವು ಕರ್ತವ್ಯಗಳನ್ನ ಬಿಟ್ಬಿಡಬಾರದು, ಅದರಲ್ಲಿ ದೋಷ ಇದೆ ಅಂತ ಹೇಳಿ ನಾವು ನಮ್ಮ ಕರ್ತವ್ಯ ಸ್ವಧರ್ಮವನ್ನ ನಾವು ಬಿಡಬಾರದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬ್ರಹ್ಮಭೂತ ಪ್ರಸನ್ನಾತ್ಮ ನಾಶೋಚತಿ ನ ಕಾಂಕ್ಷತಿ ಸಮಾ ಸರ್ವೇಷು ಭೂತೇಷು ಮದ್ಭಕ್ತಿ ಲಭತೆ ಪರಾಂ. ಹೀಗೆ ಆಧ್ಯಾತ್ಮಿಕ ನೆಲೆಯಲ್ಲಿ ಇರುವವನು ಕೂಡಲೇ ಪರಮ ಬ್ರಹ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಮತ್ತು ಸಂಪೂರ್ಣವಾಗಿ ಪ್ರಸನ್ನನಾಗುತ್ತಾನೆ. ಅವನು ಯಾವಾಗಲೂ ಶೋಕಿಸುವುದಿಲ್ಲ ಅಥವಾ ಏನನ್ನು ಬಯಸುವುದಿಲ್ಲ. ಅವನು ಎಲ್ಲ ಜೀವಿಗಳನ್ನು ಒಂದೇ ಸಮನಾಗಿ ಕಾಣುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಅವನು ನನ್ನ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುತ್ತಾನೆ. ಅಂದ್ರೆ ಯಾರು ಪ್ರತಿಯೊಂದು ಜೀವಿಯಲ್ಲಿಯೂ ಆತ್ಮ ಪರಮಾತ್ಮನನ್ನ ಕಾಣ್ತಾನೆ, ಅವನೇನ್ ಮಾಡ್ತಾನೆ, ಅವನು ಯಾವಾಗ್ಲೂ ಕೂಡ ಬ್ರಹ್ಮನ್ ಸಾಕ್ಷಾತ್ಕಾರವನ್ನ ಪಡೆದಿದ್ದಾನೆ. ಅಂದ್ರೆ ಅವನಿಗೆ ಗೊತ್ತಿದೆ ಇದೆಲ್ಲ ದೇಹ ಅನ್ನುವಂಥದ್ದು ಅದೊಂದು ಬಟ್ಟೆ ಇದ್ದ ಹಾಗೆ, ಅದ್ರೊಳಗಡೆ ಇರುವಂತಹ ಆತ್ಮ ಅದು ವಾಸ್ತವವಾಗಿ ಒಂದು ಜೀವಿ. ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ನಾನು ದೇಹ ಅಲ್ಲ ಆತ್ಮ ಅಂತ ತಿಳಿದಿರುವಂತದ್ದು. ಮತ್ತೆ ಅವನು ಯಾವಾಗ್ಲೂ ಪ್ರಸನ್ನನಾಗಿರ್ತಾನೆ, ಅಂದ್ರೆ ಅವನಿಗೆ ಆನಂದದಲ್ಲಿ ಇರ್ತಾರೆ. ಅಂದ್ರೆ ಈ ಒಂದು ದೈಹಿಕ ಅವಶ್ಯಕತೆಗಳು ಏನಿದೆ ಅದೆಲ್ಲವೂ ಕೂಡ ನಿರಂತರವಾದ ಶಾಶ್ವತವಾದದ್ದು ಅಲ್ಲ. ಅದಕ್ಕಾಗಿ ಅವನು ಶೋಕ ಪಡೋದಿಲ್ಲ, ಅವನು ಏನನ್ನು ಆಸೆ ಕೂಡ ಪಡೋದಿಲ್ಲ. ಅಂದ್ರೆ ಈ ದೇಹ ಅನ್ನುವಂಥದ್ದು ಅದಕ್ಕೋಸ್ಕರ ನೀನು ಎಷ್ಟೇ ಮಾಡಿದ್ರು ಕೂಡ ಒಂದು ದಿನ ಅದನ್ನ ನೀನು ಬಿಟ್ಟು ಬೇರೆ ದೇಹವನ್ನ ಪಡಿಬೇಕಾಗಿ ಬರುತ್ತೆ. ಅಥವಾ ನೀನು ಈ ದೇಹವನ್ನ ಬಿಟ್ಟು ಆಧ್ಯಾತ್ಮಿಕ ಜಗತ್ತಿಗೆ ಹೋಗುವಾಗ ದೇಹ ಅದರ ನಿನ್ನ ಜೊತೆಯಲ್ಲಿ ಬರೋದಿಲ್ಲ. ಅದರ ಅಗತ್ಯಗಳು ಮತ್ತೆ ಅದರ ಒಂದು ಬಯಕೆಗಳು ಅದರಲ್ಲಿ ನೀನು ಬಯಸೋದು ಅಥವಾ ಶೋಕಿಸೋದು ಇರೋದಿಲ್ಲ. ಮತ್ತೆ ಜೀವಿಗಳನ್ನು ಒಂದೇ ಸಮನಾಗಿ ಕಾಣ್ತಾನೆ, ಎಲ್ಲಾ ಜೀವಿಗಳನ್ನು ಕೂಡ ಆತ್ಮ ರೂಪದಲ್ಲಿಯೇ ಕಾಣ್ತಾನೆ. ಇಂತಹ ಸ್ಥಿತಿಯಲ್ಲಿ ಇರುವಂತವನು ಪರಿಶುದ್ಧ ಭಕ್ತಿ ಸೇವೆ ಮಾಡ್ತಾನೆ, ಅವನು ಭಗವಂತನ ಸೇವೆ ಮಾಡೋದಕ್ಕೆ ಅರ್ಹನಾಗಿರ್ತಾನೆ ಅಂತೇಳಿ ಭಗವಂತ ಹೇಳ್ತಾ ಇದ್ದಾನೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತತ್ ಅನಂತರಂ. ಭಕ್ತಿ ಸೇವೆಯಿಂದ ಮಾತ್ರ ದೇವೋತ್ತಮ ಪರಮಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಅಂದ್ರೆ ನಾವು ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ಬೇಕು, ಭಗವಂತನಿಗೆ ಶರಣಾಗ್ಬೇಕು. ಆ ರೀತಿ ಭಕ್ತಿ ಸೇವೆ ಭಕ್ತಿ ಕಾರ್ಯಗಳಲ್ಲಿ ನಾವು ತೊಡಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಾವು ಭಗವಂತನ ಅರ್ಥಕೊಳ್ಳೋಕೆ ಸಾಧ್ಯ ಆಗುತ್ತೆ. ಯಾವುದು ಭಕ್ತಿ ಸೇವೆ ಅಂತಂದ್ರೆ ಭಗವಂತನ ನಾಮಸ್ಮರಣೆಯನ್ನು ಮಾಡುವಂಥದ್ದು. ಸದಾ ಭಗವಂತ ಬೇರೆ ಇಲ್ಲ, ಅವನ ನಾಮ ಬೇರೆ ಇಲ್ಲ. ಆ ರೀತಿ ನಾಮಪ್ರಭು ಅವನನ್ನ ಜಪ ಮಾಡೋದ್ರಿಂದ, ಅಂದ್ರೆ ನಾವು ನೀರು ಅಂತ ಹೇಳಿದ್ರೆ ನಮಗೆ ನೀರು ಬರೋದಿಲ್ಲ. ಆದ್ರೆ ನಾವು ಕೃಷ್ಣ ಕೃಷ್ಣ ಅಂದ್ರೆ ನಮ್ಮ ಹೃದಯದಲ್ಲಿರುವ ಕೃಷ್ಣ ಅವನು ಜಾಗೃತನಾಗ್ತಾನೆ. ಹಾಗೆ ಭಗವಂತ ಅವನ ಒಂದು ನಾಮದ ಮಹಿಮೆ ಮತ್ತೆ ಅವನ ಒಂದು ಗುಣ ರೂಪ, ಅವನ ಒಂದು ಜನ್ಮ ಕರ್ಮ ಇವುಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ತಿಳಿದಷ್ಟು ಏನಾಗುತ್ತೆ, ನಮ್ಮ ಅಸ್ತಿತ್ವ ಶುದ್ಧಿ ಆಗುತ್ತೆ. ಮತ್ತೆ ನಾವು ಭಕ್ತಿಯಲ್ಲಿ ಮುಂದುವರಿತೀವಿ. ಅದರಿಂದ ನಾವು ಆ ಭಕ್ತಿ ಮುಂದುವರಿಯೋದ್ರಿಂದ ನಾವು ಭಗವಂತನ ಧಾಮವನ್ನ ಪ್ರವೇಶಿಸ್ಲಿಕ್ಕೆ ಅರ್ಹರಾಗ್ತೀವಿ. ಸರ್ವಕರ್ಮಾಣಿ ಅಪಿ ಸದಾ ಕುರ್ವಾಣೋ ಮತ್ ವ್ಯಾಪಾಶ್ರಯ ಮತ್ ಪ್ರಸಾದತ್ ಅವಾಪ್ನೋತಿ ಶಾಶ್ವತಂ ಪದಂ ಅವ್ಯಯಂ. ನನ್ನ ಪರಿಶುದ್ಧ ಭಕ್ತರು ಎಲ್ಲಾ ಬಗೆಯ ವ್ಯಾಪಾರಗಳಿಂದ ನಿರತನಾಗಿದ್ದರೂ ನನ್ನ ರಕ್ಷಣೆಯಲ್ಲಿ ಮತ್ತು ನನ್ನ ಕೃಪೆಯಿಂದ ಶಾಶ್ವತವೂ ಅವ್ಯಯವೂ ಆದ ನಿವಾಸವನ್ನು ಸೇರುತ್ತಾನೆ. ಅಂದ್ರೆ ಯಾರು ಭಕ್ತನಾಗಿದ್ದಾನೆ ಅವನು ನೋಡ್ಲಿಕ್ಕೆ ಎಲ್ಲರ ಹಾಗೆ ಸಾಧಾರಣ ವ್ಯಕ್ತಿಯಾಗೆ ಕಾಣ್ತಾ ಇರ್ಬೋದು. ಅಂದ್ರೆ ಅವನು ಎಲ್ಲರ ಹಾಗೆ ಊಟ ಮಾಡ್ತಾನೆ, ಅವನು ಎಲ್ಲರ ಹಾಗೆ ಕೆಲಸ ಮಾಡ್ತಾನೆ, ಮತ್ತೆ ಅವನು ಎಲ್ಲರ ಹಾಗೆ ನಿದ್ದೆ ಮಾಡ್ತಾನೆ, ಎಲ್ಲರ ಹಾಗೆ ಮಾತಾಡ್ತಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಆದ್ರೆ
ಅವನು ಭಕ್ತ ಮಾಡುವ ಕೆಲಸಕ್ಕೂ ಅಭಕ್ತ ಮಾಡುವ ಕೆಲಸಕ್ಕೂ ವ್ಯತ್ಯಾಸ ಇರುತ್ತೆ. ಆ ರೀತಿ ಮಾಡುವಂತಹ ಭಕ್ತರು ಯಾರಿದ್ದಾರೆ ಅವರು ಆ ಒಂದು ಫಲದ ಅಪೇಕ್ಷೆ ಇಟ್ಕೊಳ್ಳೋದಿಲ್ಲ, ಫಲವನ್ನ ಪರಿಪೂರ್ಣವಾಗಿ ಭಗವಂತನಿಗೆ ಅರ್ಪಿಸಿರ್ತಾರೆ. ಅಂತವ್ರು ಭಗವಂತನ ಕೃಪೆಯಿಂದ ಅವರು ಭಗವಂತನ ಒಂದು ನಿವಾಸವನ್ನು ಕೂಡ ಸೇರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಪ್ರಭುಪಾದರನ್ನ ನೋಡ್ತಾ ಇದ್ವಿ, ಅವರು ಶುದ್ಧ ಭಕ್ತರು. ಅವ್ರು ಯಾವ ರೀತಿ ಇದ್ರು ಅಂತ ಆದ್ರೆ ಅವ್ರು ನೋಡೋದಕ್ಕೆ ಸಾಧಾರಣ ವ್ಯಕ್ತಿಯ ಹಾಗೆ ಕಾಣಿದ್ರು ಕೂಡ ಅವರು ಭಗವಂತನ ಸೇವೆಯಲ್ಲಿ ಸದಾ ತನ್ನ ಜೀವನವನ್ನ ಅವರು ತೊಡಗಿಸಿರೋದ್ರಿಂದ, ಭಗವಂತನನ್ನೇ ಒಂದು ಜೀವನದ ಗುರಿಯನ್ನಾಗಿ ಮಾಡ್ಕೊಂಡಿರೋದ್ರಿಂದ ಅವರು ಭಗವಂತನ ಒಂದು ನಿವಾಸವನ್ನ ಸೇರ್ತಾರೆ ಅಂತ ಹೇಳಿ ಭಗವಂತ ತಿಳಿಸ್ತಾ ಇದ್ದಾನೆ. ಮಚ್ಚಿತ್ತ ಸರ್ವ ದುರ್ಗಾಣಿ ಮತ್ ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ ತ್ವಂ ಅಹಂಕಾರಾನ್ ನಾಶ್ರೋಷ್ಯಸಿ ವಿರಶ್ಯಸಿ. ನೀನು ನನ್ನ ಪ್ರಜ್ಞೆಯನ್ನು ಹೊಂದಿದಾಗ ಬದ್ಧ ಜೀವನದ ಎಲ್ಲಾ ಅಡ್ಡಿಗಳನ್ನು ನನ್ನ ಕೃಪೆಯಿಂದ ನಿವಾರಿಸಿಕೊಳ್ಳುವೆ. ಆದರೆ ನೀನು ಇಂತಹ ಪ್ರಜ್ಞೆಯಲ್ಲಿ ಕೆಲಸ ಮಾಡದೆ ಅಹಂಕಾರದಿಂದ ಕೆಲಸ ಮಾಡಿದರೆ, ನನ್ನ ಮಾತನ್ನು ಕೇಳದೆ ಹೋದರೆ ಮುಳುಗಿ ಹೋಗುತ್ತೀಯಾ. ಅಂದ್ರೆ ಇಲ್ಲಿ ಅರ್ಜುನನಿಗೆ ಹೇಳ್ತಿರುವಂತದ್ದು. ಅಂದ್ರೆ ಈಗ ನಾನು ಇಲ್ಲಿವರೆಗೂ ಎಲ್ಲವನ್ನು ತಿಳಿಸಿದ್ದಾಯ್ತು, ಇದನ್ನೆಲ್ಲ ತಿಳ್ಕೊಂಡ್ಮೇಲೆ, ಈ ಜ್ಞಾನವನ್ನ ನೀನ್ ಪಡ್ಕೊಂಡ್ಮೇಲೆ ನೀನು ಭಕ್ತಿಯಲ್ಲಿ ತೊಡಗಿದ್ರೆ, ನನ್ನ ಕೃಪೆಯಿಂದ ನೀನು ನನ್ನ ಪ್ರಜ್ಞೆಯಲ್ಲಿ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಅಂದ್ರೆ ಭಗವಂತನ ಸೇವೆ ಅಂತ ಹೇಳಿ ಈ ಯುದ್ಧವನ್ನ ಮಾಡಿದೆ ಅಂತಂದ್ರೆ ನಿನಗೆ ಏನೆಲ್ಲ ಅಡ್ಡಿ ಆತಂಕಗಳು ಇದೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಆದ್ರೆ ಆ ರೀತಿ ಯೋಚನೆ ಮಾಡಿದಿರಾ, ನೀನಿನ್ನ ಅದೇ ಒಂದು ಮೋಹದಲ್ಲಿ ಇದ್ಕೊಂಡು ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದಲೇ ನಡೀತಿದೆ, ನನಗೆ ಪಾಪ ಬರುತ್ತೆ, ಆತರ ಒಂದು ಮನಸ್ಥಿತಿಯನ್ನ ಇಟ್ಕೊಂಡಿದ್ಯಾ ಅಂತಂದ್ರೆ ಮತ್ತೆ ನೀನು ಇಲ್ಲಿ ಕರ್ಮ ಬಂಧನ ಯಾಕೆ ಆಗುತ್ತಂದ್ರೆ ಕರ್ತೃತ್ವ ಭಾವನೆಯಿಂದ ಅಂತ ಹೇಳ್ತಾರೆ. ಆದ್ರೆ ನಾನು ಮಾಡಿದ್ದು ಅಂತ ಹೇಳೋದು ಅಂತಂದ್ರೆ ಹೇಗೆ ಅಂದ್ರೆ ಅಂದ್ರೆ ಕೋರ್ಟ್ ನಲ್ಲಿ ಹೋಗಿ ನಿಂತ್ಕೊಂಡು ಹೌದು ಈ ತಪ್ಪು ನಾನೇ ಮಾಡಿದ್ದು ಅಂತ ಹೇಳ್ದ ಹಾಗೆ. ಆ ರೀತಿ ಪ್ರತಿಯೊಂದು ನಾ ಮಾಡಿದ್ದು ಅಂತ ನಾವ್ ಯಾವಾಗ ಅನ್ಕೊಳ್ತೀವಿ ಆಗ ನಮ್ಗೆ ಶಿಕ್ಷೆ ಆಗ್ಲೇಬೇಕು. ಹಾಗೆ ವಾಸ್ತವದಲ್ಲಿ ನಾವು ಮಾಡ್ತಾ ಇಲ್ಲ ಅನ್ನುವಂತ ಜ್ಞಾನವನ್ನ ನಾವು ಪಡ್ಕೊಂಡ್ಮೇಲೆ, ಇಲ್ಲಿ ಅರ್ಜುನ ಅದನ್ನ ಕೃಷ್ಣನ ಮೂಲಕ ಪಡೆದಿದ್ದಾನೆ. ನಾವ್ ಯಾವ್ದನ್ನು ಮಾಡ್ತಿಲ್ಲ, ಎಲ್ಲವೂ ಕೂಡ ನಡೀತಿರುವಂತದ್ದು. ಆದ್ರೆ ಏನು ಅಂತಂದ್ರೆ ಭಗವಂತ ನಮ್ಗೆ ಒಂದು ಸಮಯಾವಕಾಶವನ್ನ ಕೊಡ್ತಾನೆ, ಒಂದು ಅವಕಾಶವನ್ನ ಕೊಡ್ತಾನೆ. ಆದ್ರೆ ಆ ಅವಕಾಶವನ್ನ ನಾವ್ ಯಾವ ರೀತಿ ಬಳಸ್ಕೊಂತೀವಿ ಅನ್ನೋದು ಅದರ ಮೇಲೆ ನಮ್ಮ ಒಂದು ಪಾಪ ಪುಣ್ಯಗಳು ಅದು ನಿರ್ಧಾರಿತ ಆಗುತ್ತೆ. ನಾವು ಅದನ್ನ ಸದ್ಬಳಕೆ ಮಾಡ್ಕೊಂಡ್ವಿ ಅಂತಂದ್ರೆ ಅದು ನಮ್ಮ ಒಂದು ಮುಕ್ತಿಗೆ ಕಾರಣ ಆಗುತ್ತೆ. ಅದನ್ನ ನಾವು ದುರುಪಯೋಗ ಪಡಿಸ್ಕೊಂಡ್ವಿ ಅಂತಂದ್ರೆ ಆ ಅವಕಾಶವನ್ನ ಆಗ ಅಂದ್ರೆ ಮನುಷ್ಯ ಜನ್ಮ ಅನ್ನುವಂಥದ್ದು ಒಂದು ಅವಕಾಶ, ಅದನ್ನ ನಾವು ಭಕ್ತಿ ಕಾರ್ಯದಲ್ಲಿ ಜ್ಞಾನವನ್ನ ಪಡ್ಕೊಳ್ಳೋದ್ರಲ್ಲಿ ಬಳಸಿದ್ವಿ ಅಂತಂದ್ರೆ ಅದು ಸದ್ಬಳಕೆ ಆಯ್ತು. ಆ ಒಂದು ಮನುಷ್ಯ ಜೀವನವನ್ನ ನಾವು ಇಂದ್ರಿಯ ಭೋಗದಲ್ಲೇ ಕಳೆದ್ ಬಿಟ್ವಿ, ಅಜ್ಞಾನದಲ್ಲೇ ಇದ್ದು ಬಿಟ್ವಿ ಅಂತಂದ್ರೆ ಅದು ಅದರ ಒಂದು ಏನು ಪ್ರತಿಫಲ ಇದೆ ಅದು ನಾವು ಅನುಭವಿಸ್ಬೇಕಾಗುತ್ತೆ. ಹಾಗೆ ಅರ್ಜುನನಿಗೂ ಹೇಳ್ತಾ ಇದ್ದಾನೆ, ಇಷ್ಟೊತ್ತು ಜ್ಞಾನ ಎಲ್ಲ ಕೊಟ್ಟಿದ್ದಾಯ್ತು, ಈಗ ನೀನ್ ಅದನ್ನ ಯಾವ ರೀತಿ ನಿರ್ಧಾರ ಮಾಡ್ತೀಯ ಅನ್ನುವಂಥದ್ದು ಅದು ನಿನ್ನ ಮೇಲೆ ಬಿಟ್ಟಿದೆ ಅಂತ. ಅಂದ್ರೆ ಸರಿಯಾದ ಗುರು ಆ ರೀತಿ ಮಾಡ್ತಾನೆ. ಅವನು ಯಾರ ಮೇಲೆ ಕೂಡ ಒತ್ತಡವನ್ನ ಹೇರೋದಿಲ್ಲ. ಅವನು ಎಲ್ಲಾ ಜ್ಞಾನವನ್ನ ತಿಳಿಸಿದ ಮೇಲೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳಿಸಿದ್ಮೇಲೆ ಈಗ ಇದು ನಿನ್ನಿಷ್ಟ ಬಂದ ಹಾಗೆ ನೀನ್ ಮಾಡು, ನಿನ್ಗೆ ಏನ್ ಅನ್ಸುತ್ತೆ ಅದನ್ನೇ ಮಾಡು, ನಾನ್ ನಿನಗೆ ಒತ್ತಾಯ ಮಾಡೋದಿಲ್ಲ ಅಂತ ಹೇಳ್ತಾನೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶು ಅರ್ಜುನ ತಿಷ್ಠತಿ ಭ್ರಮಾಯನ್ ಸರ್ವಭೂತಾನಿ ಯಂತ್ರ ರೂಢಾನಿ ಮಾಯಯ. ಅರ್ಜುನನೇ ಪರಮಪ್ರಭು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದ್ದಾನೆ. ಐಹಿಕ ಶಕ್ತಿಯಿಂದ ಮಾಡಿದ ಯಂತ್ರದಲ್ಲಿ ಕುಳಿತವರಂತೆ ಇರುವ ಎಲ್ಲ ಜೀವಿಗಳ ತಿರುಗಾಟವನ್ನು ನಿರ್ದೇಶಿಸುತ್ತಿದ್ದಾನೆ. ಅಂದ್ರೆ ಒಂದು ಕಾರ್ನಲ್ಲಿ ಒಬ್ಬ ಡ್ರೈವರ್ ಇದ್ದ ಹಾಗೆ ಇಲ್ಲಿ ಭಗವಂತ ಅವನು ಈ ಒಂದು ದೇಹದಲ್ಲಿ ಕೂತಿದ್ದಾನೆ. ಮತ್ತೆ ಅವನು ಅನುಮತಿಯನ್ನ ಕೊಡ್ತಾ ಇದ್ದಾನೆ ಅಂತಂದ್ರೆ ನಿರ್ದೇಶನಗಳನ್ನ ಕೊಡ್ತಾ ಇದ್ದಾನೆ, ಆ ಜೀವಾತ್ಮನಿಗೆ ನಿರ್ದೇಶನಗಳನ್ನ ಕೊಡ್ತಾ ಇದ್ದಾನೆ. ಅವನು ಯಾವ ರೀತಿ ಆ ಒಂದು ಅಂದ್ರೆ ಯಾರು ಕಲಿತಿದ್ದಾರೆ ಆ ಒಂದು ಕಾರ್ ಡ್ರೈವಿಂಗ್ ಮಾಡೋದನ್ನ ಕಲಿತಿದ್ದಾರೆ, ಇನ್ನು ಲರ್ನಿಂಗ್ ಬೋರ್ಡ್ ಅಲ್ಲಿ ಇದ್ದಾರೆ, ಪಕ್ಕದಲ್ಲಿ ಒಬ್ಬ ಗುರು ಕೂತಿದ್ದಾನೆ, ಅವನು ಹೇಳ್ತಾ ಇದ್ದಾನೆ ನೀನ್ ಯಾವ ರೀತಿ ಓಡಿಸ್ಬೇಕು, ಯಾವ ರೀತಿ ಓಡಿಸಿದ್ರೆ ಅದು ಸರಿ ತಪ್ಪು ಅಂತ. ಹಾಗೆ ಪರಮಾತ್ಮ ಎಲ್ಲರ ಹೃದಯದಲ್ಲಿ ಕೂತು ಆ ಒಂದು ನಿರ್ದೇಶನಗಳನ್ನ ನೀಡ್ತಾ ಇದ್ದಾನೆ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ಸರಿಯಾಗಿ ತಿಳ್ಕೊಂಡು ಯಾರು ಕಲಿಯುತ್ತಾನೆ ಅವನು ಒಂದು ಸರಿಯಾದ ಒಂದು ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಭಗವಂತನ ಒಂದು ನಿರ್ದೇಶನಗಳನ್ನ ನಿರ್ಲಕ್ಷಿಸಿ ತನ್ನದೇ ಆದ ರೀತಿಯಲ್ಲಿ ಮನಸೋ ಇಚ್ಛೆ ಮಾಡ್ದ ಅಂದ್ರೆ ಲರ್ನರ್ ಏನ್ ಮಾಡ್ತಾನೆ, ಹೋಗಿ ಬೇರೆಯೊಬ್ಬರಿಗೆ ಆಕ್ಸಿಡೆಂಟ್ ಮಾಡ್ತಾನೆ. ಹಾಗೆ ನಾವು ಕೂಡ ನಮ್ಮ ಜೀವನದಲ್ಲಿ ಅದು ಆಕ್ಸಿಡೆಂಟ್ ದುರಂತದಲ್ಲಿ ಮುಗ್ದೋಗುತ್ತೆ. ಆ ರೀತಿ ಒಂದು ಮನುಷ್ಯ ಜನ್ಮವನ್ನ ದುರಂತದಲ್ಲಿ ಮುಗಿಸ್ಕೊಳ್ದಿರಾ ಅದನ್ನ ಒಂದು ಸದ್ಬಳಕೆ ನಾವು ಮಾಡ್ಕೋಬೇಕು ಅನ್ನೋದನ್ನಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ತತ್ ಏವ ಶರಣಂ ಗಚ್ಚ ಸರ್ವಭಾವೀನ ಭಾರತ ತತ್ ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಭರತ ವಂಶದಲ್ಲಿ ಶ್ರೇಷ್ಠನಾದವನೇ ಸಂಪೂರ್ಣವಾಗಿ ಅವನಿಗೆ ಶರಣಾಗತನಾಗು,
ಅವನ ಕೃಪೆಯಿಂದ ನೀನು ದಿವ್ಯ ಶಾಂತಿಯನ್ನು ಪರಮವೂ ಶಾಶ್ವತವೂ ಆದ ಸ್ಥಾನವನ್ನು ಪಡೆಯುತ್ತೀಯ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ದೇವೋತ್ತಮ ಪರಮ ಪುರುಷನಿಗೆ ಯಾರು ಶರಣಾಗತರಾಗ್ತಾರೆ. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಪ್ರತಾಪ ರುದ್ರ ಅಂತ ಅನ್ಸುತ್ತೆ ಅವ್ರ ಹೆಸರು. ಒರಿಸ್ಸಾದಲ್ಲಿದ್ದಂತಹ ರಾಜ. ಅವನು ತನ್ನನ್ನ ತಾನು ಏನ್ ಅನ್ಕೊಂತಾ ಇದ್ದ ಅಂದ್ರೆ, ಸೇವಕ, ನಾನು ಭಗವಂತನ ಪ್ರತಿನಿಧಿ, ಅವನ ಸೇವೆ ಮಾಡುವಂತದ್ದು ನನ್ನ ಕರ್ತವ್ಯ ಅಂತ ಹೇಳಿ ಆ ರಥಯಾತ್ರೆಯ ಸಂದರ್ಭದಲ್ಲಿ ಅವನು ಬೀದಿಯಲ್ಲಿ ಕಸ ಗುಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದ. ಹಾಗೆ ಅನೇಕ ಜನ ಭಕ್ತರು ಆ ರೀತಿ ಇರ್ತಾರೆ. ಅವರು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದ್ರು ಕೂಡ ಭಗವಂತನ ಹತ್ರ ಹೋಗಿ ಒಪ್ಪಿಸ್ತಾರೆ. ಇವತ್ತು ನಾನು ಇದೆಲ್ಲ ಮಾಡಿದೆ ಅಂತ ಹೇಳಿ ನೀನು ನನ್ನ ಒಡೆಯ, ನಾನ್ ನಿನಗೆ ರಿಪೋರ್ಟ್ ಮಾಡ್ಬೇಕು ಅಂತ ಹೇಳುವಂತದ್ದು. ಅಂದ್ರೆ ನಾನು ನಿನ್ನ ದಾಸ ಅನ್ನುವಂತಹ ಒಂದು ಮನಸ್ಥಿತಿ. ಹಾಗೆ ಭಗವಂತನಿಗೆ ಶರಣಾಗುವುದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವನ ಕೃಪೆಯಿಂದ, ಭಗವಂತನ ಕೃಪೆಯಿಂದ ನಾವು ನಿಜವಾದ ಶಾಂತಿಯನ್ನು ಮತ್ತೆ ಶಾಶ್ವತವಾದ ಭಗವಂತನ ಧಾಮವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈ ಒಂದು ಭೌತಿಕ ಜಗತ್ತಿನಲ್ಲೂ ಆನಂದವಾಗಿರ್ತಾರೆ. ಆ ಭೌತಿಕ ಜಗತ್ತನ್ನ ತ್ಯಾಗ ಮಾಡಿದ ಮೇಲೆ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಭಗವಂತನ ಜೊತೆ ಅವರು ಆನಂದವಾಗಿ ಇರ್ತಾರೆ. ಇತಿ ತೇ ಜ್ಞಾನಂ ಆಖ್ಯಾತಂ ಗುಹ್ಯಂ ಗುಹ್ಯತರಂ ಮಯಾ ವಿಮೃಶ್ಯೈತದ್ ಅಶೇಷೇಣ ಯಥೇಚ್ಛಸಿ ತಥಾ ಕುರು. ಹೀಗೆ ನಿನಗೆ ಗುಹ್ಯಕ್ಕಿಂತ ಗುಹ್ಯತರವಾದ ಜ್ಞಾನವನ್ನು ವಿವರಿಸಿದ್ದೇನೆ. ಇದನ್ನು ಕುರಿತು ಸಂಪೂರ್ಣವಾಗಿ ವಿಮರ್ಶಿಸಿ ನಿನ್ನ ಇಷ್ಟದಂತೆ ಮಾಡು. ನಾ ಇಲ್ಲಿವರೆಗೂ ನಿನ್ಗೆ ಏನೆಲ್ಲ ಹೇಳ್ಬೇಕು ಅನ್ಕೊಂಡಿದ್ನೋ ಅಷ್ಟು ಹೇಳಿದ್ದಾಯ್ತು. ಈಗ ನಿನ್ನ ಇಷ್ಟ, ನಿನ್ಗೆ ಯಾವ್ದು ಒಪ್ಪುತ್ತೆ, ನಿನ್ಗೆ ಏನ್ ಅನ್ಸುತ್ತೆ, ಏನ್ ಮಾಡ್ಬೇಕು ಅನಿಸ್ತಿದೆ ಅದನ್ನೇ ಮಾಡು ಅಂತ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ನಷ್ಟು ಅರ್ಜುನ ಉವಾಚ ನಷ್ಟು ಮೋಹ ಸ್ಮೃತಿರ್ಲಬ್ಧ ತತ್ ಪ್ರಸಾದಾನ್ ಮಯಾಚ್ಯುತ ಸ್ಥಿತೋ ಅಸ್ತಿಗತ ಸಂದೇಹ ಕರಿಷ್ಯೆ ವಚನಂ ತವ. ಇಲ್ಲಿ ಸರಿಯಾದ ಶಿಷ್ಯ ಯಾವ ರೀತಿ ಅವನು ಪ್ರತಿಕ್ರಿಯೆಗಳನ್ನ ಕೊಡ್ತಾನೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಅರ್ಜುನ ಹೇಳ್ತಾ ಇದ್ದಾನೆ, ಪ್ರಿಯ ಕೃಷ್ಣ, ಚ್ಯುತಿ ಇಲ್ಲದವನೇ, ನನ್ನ ಮೋಹವು ಮಾಯವಾಯಿತು. ನಿನ್ನ ದಯೆಯಿಂದ ನನ್ನ ಸ್ಮೃತಿಯನ್ನು ಮತ್ತೆ ಪಡೆದಿದ್ದೇನೆ. ಈಗ ನಾನು ದೃಢ ಮನಸ್ಸಿನಿಂದಿದ್ದೇನೆ. ನನ್ನ ಸಂದೇಹಗಳಿಂದ ಬಿಡುಗಡೆಯಾಗಿದ್ದೇನೆ. ನಿನ್ನ ಅಪ್ಪಣೆಯಂತೆ ನಡೆಯಲು ಸಿದ್ಧನಾಗಿದ್ದೇನೆ. ಅವನೇನ್ ಹೇಳ್ತಾ ಇದ್ದಾನೆ, ಭಗವಂತ, ಈಗ ನಾನು ನಿನ್ನ ಅಪ್ಪಣೆಯಂತೆ, ಅಂದ್ರೆ ನಾನು ನಿನಗೆ ಶರಣಾಗತನಾಗಿದ್ದೇನೆ. ನನ್ನಿಷ್ಟದಂತೆ ಮಾಡು ಅಂತ ಹೇಳಿದ್ಯಾ. ನನ್ನಿಷ್ಟದಂತೆ ನಾನು ಏನನ್ನ ಮಾಡ್ಲಿ, ನಂಗೆ ಮಾರ್ಗದರ್ಶನ ನೀನ್ ಮಾಡಿದ್ಯಾ. ನಿನ್ನ ಅಪ್ಪಣೆಯಂತೆ ನಾ ಮಾಡ್ತೀನಿ. ನಾನು ನಿನಗೆ ಶರಣಾಗತನಾಗಿದ್ದೀನಿ. ನಿನ್ನ ಯೋಜನೆಯಲ್ಲಿ ನಾನು ನಿಮಿತ್ತನಾಗ್ತೀನಿ. ನೀನ್ ಏನ್ ಹೇಳ್ತೀಯ ಅದನ್ನೇ ಕೇಳ್ತೀನಿ ಅಂತ ಇಲ್ಲಿ ಅವನು ಮತ್ತೆ ಭಗವಂತನನ್ನೇ ಅವಲಂಬಿಸ್ತಾ ಇದ್ದಾನೆ. ಅದಕ್ಕೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ತು ಮಾಂ ವೈಶ್ಯಸಿ ಸತ್ಯಂತೆ ಪ್ರತಿಜಾನೇ ಪ್ರಿಯೋ ಅಸಿಮೆ. ಭಗವಂತ ಹೇಳ್ತಾ ಇದ್ದಾನೆ, ಯಾವಾಗಲೂ ನನ್ನನ್ನು ಕುರಿತು ಚಿಂತಿಸು, ನನ್ನ ಭಕ್ತನಾಗು, ನನ್ನನ್ನು ಪೂಜಿಸು ಮತ್ತು ನನಗೆ ನಮಸ್ಕರಿಸು. ಆಗ ನೀನು ನಿಶ್ಚಯವಾಗಿಯೂ ನನ್ನ ಬಳಿಗೆ ಬರುತ್ತೀಯೇ. ನೀನು ನನ್ನ ಬಹುಪ್ರಿಯ ಸ್ನೇಹಿತನಾದ್ದರಿಂದ ನಿನಗೆ ಈ ಭರವಸೆಯನ್ನು ಕೊಡುತ್ತೇನೆ. ಭಗವಂತನನ್ನ ಕುರಿತು ಚಿಂತಿಸೋದ್ರಿಂದ, ಭಗವಂತನ ಭಕ್ತನಾಗೋದ್ರಿಂದ, ಭಗವಂತನನ್ನ ಸದಾ ಪೂಜಿಸೋದ್ರಿಂದ, ಅವನಿಗೆ ನಮಸ್ಕಾರಗಳನ್ನು ಮಾಡೋದ್ರಿಂದ ಭಗವಂತನಿಗೆ ಆಗ್ಬೇಕಾಗಿರೋದು ಏನು ಇಲ್ಲ. ಅವನಿಗೆ ಬೇಕಾದಷ್ಟು ಭಕ್ತರು ಇದ್ದಾರೆ, ಮತ್ತೆ ಅವನು ಅವನ ಧಾಮದಲ್ಲಿ ಆನಂದವಾಗಿದ್ದಾನೆ. ಇಲ್ಲಿ ನಾವೆಲ್ಲರೂ ಕೂಡ ಇದನ್ನೆಲ್ಲ ಮಾಡೋದ್ರಿಂದ ಅವನಿಗೇನು ಲಾಭ ಇಲ್ಲ, ಆದ್ರೆ ಅದನ್ನ ಮಾಡೋದ್ರಿಂದ ನಮಗೆ ಲಾಭ ಇದೆ. ಅದನ್ನೇ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ನೀನ್ ನನಗೆ ತುಂಬಾ ಪ್ರಿಯನಾದ ಸ್ನೇಹಿತನಾಗಿದ್ದ ಕಾರಣ ಈ ರಹಸ್ಯವನ್ನ ನಾನು ನಿನ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ನೀನು ಒಂದು ಶಾಶ್ವತ ಧಾಮಕ್ಕೆ ಬರೋದಕ್ಕೆ ಸಾಧ್ಯ ಇದೆ, ಹೇಗೆ ನೀನು ನನ್ನ ಹತ್ರಕ್ಕೆ ಬರೋದಕ್ಕೆ ಸಾಧ್ಯ ಇದೆ. ನಾನು ಸದಾ ಆ ಒಂದು ನನ್ನ ನಿವಾಸದಲ್ಲಿ ಇರುವಂತವನು. ನೀನ್ ನನ್ನನ್ನ ಈ ರೀತಿ, ಅಂದ್ರೆ ನೀನ್ ನನ್ನನ್ನ ಪ್ರೀತಿಸಿದೆ ಅಂತಂದ್ರೆ, ನೀನ್ ನನ್ನ ಭಕ್ತ ಆದೆ ಅಂದ್ರೆ, ನೀನ್ ನನಗೆ ಸದಾ ನನ್ನ ಬಗ್ಗೆ ಸ್ಮರಣೆಯಲ್ಲಿ ಇದ್ದೆ ಅಂದ್ರೆ ನೀನ್ ನನ್ನ ಹತ್ರಕ್ಕೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಆಗ ನೀನು ಈ ಒಂದು ಬಂಧನದಿಂದ ಬಿಡುಗಡೆನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಒಂದು ರಹಸ್ಯ ಜ್ಞಾನವನ್ನ ಇಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ನೀನ್ ಯುದ್ಧವನ್ನ ಮಾಡ್ತಾ ಇದೀಯ, ಮಾಡು, ಆದ್ರೆ ಅದನ್ನ ಮಾಡುವಾಗ ನಿನ್ನ ಮನಸ್ಸಿನಲ್ಲಿ ಸದಾ ನನ್ನ ನೆನಪು ಇರ್ಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲ ಧರ್ಮಗಳನ್ನು ಪರಿತ್ಯಜಿಸಿ ನನಗೆ ಶರಣಾಗತನಾಗು, ನಾನು ನಿನ್ನನ್ನು ಎಲ್ಲ ಪಾಪಗಳಿಂದ ಮುಕ್ತನನ್ನಾಗಿ ಮಾಡುತ್ತೇನೆ, ಹೆದರಿಕೊಳ್ಳಬೇಡ. ಅಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ನೀನೇನೂ ಮಾಡ್ಬೇಕಾಗಿಲ್ಲ. ನೀನ್ ಮಾಡ್ಬೇಕಾಗಿರೋದೆಲ್ಲ ಒಂದೇ. ನೀನ್ ಎಲ್ಲವನ್ನು ಕೂಡ, ಅಂದ್ರೆ ನೀನು ಅನೇಕ ಧರ್ಮಗಳ ಬಗ್ಗೆ ಹೇಳ್ತಾರೆ, ಉಪಧರ್ಮ ಅಥವಾ ಚಲಧರ್ಮ, ವಿಧರ್ಮ ಅಂತ ಯಾವ್ದಾವ್ದೋ ಧರ್ಮಗಳನ್ನ ಹೇಳಿದ್ದಾರೆ. ಆದ್ರೆ ಪರೋಧರ್ಮವನ್ನ ಮಾತ್ರ ನಾವು ಮಾಡ್ಬೇಕು. ಅದೇ ನಿಜವಾಗ್ಲೂ ಶ್ರೇಷ್ಠವಾದ ಧರ್ಮ ಅಂತ ತಿಳಿದಿದ್ದೀವಿ. ಬೇರೆ ಎಲ್ಲಾ ಧರ್ಮಗಳು ಏನಿದೆ ಅಂದ್ರೆ ಬೇರೊಬ್ಬರಿಗೆ ಸಹಾಯ ಮಾಡುವಂತದ್ದು, ಒಂದು ಬೇರೊಬ್ಬರಿಗೆ ಒಂದು
ದಾನ ಮಾಡುವಂತದ್ದು, ಅವರಿಗೆ ಯಾವ್ದಾದ್ರು ಒಂದು ಅವಶ್ಯಕತೆ ಇದ್ರೆ ಅದನ್ನ ಪೂರೈಸುವಂತದ್ದು, ಇವೆಲ್ಲವೂ ಕೂಡ ಧರ್ಮಗಳಾಗುತ್ತೆ. ಆದ್ರೆ ಈ ಧರ್ಮಗಳನ್ನೆಲ್ಲ ಪಕ್ಕಕ್ಕೆ ಇಡು. ಯಾವ ಧರ್ಮನು ನಿನ್ನನ್ನ ನನ್ನ ಹತ್ರಕ್ಕೆ ಕರ್ಕೊಂಡ್ ಬರೋದಿಲ್ಲ. ಆದ್ರೆ ನನ್ನ ಹತ್ರ ಬರ್ಬೇಕು ಅಂತಂದ್ರೆ ನೀನ್ ಪುಣ್ಯ ಮಾಡೋದ್ರಿಂದ ಸ್ವರ್ಗಕ್ಕೆ ಹೋಗ್ಬೋದು. ಅಲ್ಲಿ ಹೋಗಿ ಕೂಡ ನೀನ್ ಏನಾಗ್ತೀಯ, ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಚಕ್ರದಲ್ಲಿ ಬೀಳ್ತೀಯ. ಅದನ್ನ ಮಾಡೋದಕ್ಕಿಂತ ನೀನು ನನಗೆ ಶರಣಾಗಿ ಏನಾಗ್ತೀಯ, ಶರಣಾಗತನಾದೆ ಅಂತಂದ್ರೆ ನಿನ್ನನ್ನ ಎಲ್ಲಾ ಪಾಪಗಳಿಂದ ನಾನು ಮುಕ್ತಿ ಕೊಡ್ತೀನಿ. ನೀನು ಹೆದರ್ಕೊಳ್ಬೇಡ. ಯಾರು ಪ್ರಾಮಾಣಿಕವಾಗಿ ಭಗವಂತನಿಗೆ ಶರಣಾಗತರಾಗಿದ್ದಾರೆ, ಅವರ ಒಂದು ವೈಯಕ್ತಿಕವಾಗಿ ಭಗವಂತ ಅವರ ಒಂದು ಕಷ್ಟ ಸುಖಗಳನ್ನ ಅವನು ನೋಡ್ತಾನೆ ಅಂತ ನಾವು ನೋಡಿದ್ವಿ. ಆ ಒಂದು ಅರ್ಜುನಾಚಾರ್ಯರು ಅವರು ಬರೀತಾರೆ ಶ್ಲೋಕದಲ್ಲಿ, ಭಕ್ತರ ಒಂದು ಅವಶ್ಯಕತೆಗಳನ್ನ ದೇವತೆಗಳು ಪೂರೈಸ್ತಾರೆ, ಸ್ವತಃ ಭಗವಂತ ಬರೋ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಭಗವಂತ ಅದನ್ನ ನಿರೂಪಣೆ ಮಾಡಿ ತೋರಿಸ್ತಾನೆ. ಯಾವ ಭಕ್ತ ಅಂದ್ರೆ ಪರಿಪೂರ್ಣವಾಗಿ ಭಗವಂತನಿಗೆ ಶರಣಾಗತನಾಗಿದ್ದಾನೆ, ಅಂತಹ ವ್ಯಕ್ತಿಯನ್ನ ಭಗವಂತ ಸ್ವತಃ ಅವನೇ ವೈಯಕ್ತಿಕವಾಗಿ ಅವನ ಒಂದು ಯೋಗಕ್ಷೇಮವನ್ನ ನೋಡ್ಕೊಂತಾನೆ ಅಂತ. ಹಾಗೆ ಇಲ್ಲಿ ಭಗವಂತ ಆ ಒಂದು ಆಶ್ವಾಸನೆಯನ್ನ ನೀಡ್ತಾ ಇದ್ದಾನೆ. ಇದಂ ತೇ ನಾಥ ಬಸ್ಕಾಯ ನ ಭಕ್ತಯ ಕದಾಚನ ನ ಚಾಶುಶ್ರವೇ ವಾಚ್ಯಂ ನಾಚ ಮಾಂ ಯೋ ಅಭ್ಯಸೂಯತಿ. ತಪಸ್ಸು ಮಾಡದವನಿಗೆ, ಭಕ್ತನಲ್ಲದವನಿಗೆ, ಭಕ್ತಿ ಸೇವೆಯಲ್ಲಿ ನಿರತನಾಗದವನಿಗೆ ಈ ರಹಸ್ಯ ಜ್ಞಾನವನ್ನು ವಿವರಿಸಬಾರದು. ನನ್ನ ವಿಷಯದಲ್ಲಿ ಅಸೂಯೆ ಪಡುವವನಿಗೆ ಹೇಳಬಾರದು. ಭಗವಂತ ಹೇಳ್ತಾ ಇದ್ದಾನೆ, ಈ ಜ್ಞಾನ, ಈ ಭಗವದ್ಗೀತೆ ಜ್ಞಾನವನ್ನು ನಾವು ಯಾವತ್ತು ತಪಸ್ಸು ಮಾಡದವನಿಗೆ, ಅಂದ್ರೆ ಯಾರು ಭಕ್ತಿ ಸೇವೆಯಲ್ಲಿ ಮುಂದುವರಿಯೋದಕ್ಕೆ ಯಾರಿಗೆ ಇಚ್ಛೆ ಇಲ್ಲ, ಅಂದ್ರೆ ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡೋದಕ್ಕೆ ಯಾರು ಮನಸ್ಥಿತಿ ಅವರದು ಇಲ್ಲ, ಅಂತವ್ರ ಹತ್ರ ನಾವು ಹೋಗಿ ಹೇಳಿದ್ರು ಅವ್ರು ಕೇಳೋದಿಲ್ಲ. ಹಾಗೊಂದ್ ವೇಳೆ ಹೇಳೇ ಬಿಟ್ರು ಕೂಡ ಅದನ್ನ ಅವರು ಅಳವಡಿಸ್ಕೊಳ್ಳೋದಿಲ್ಲ. ಮತ್ತೆ ಭಕ್ತನಲ್ಲದವನಿಗೆ, ಯಾರಿಗೆ ಭಗವಂತನ ಮೇಲೆ ಭಕ್ತಿ ಇಲ್ಲ, ಯಾರು ಭಗವಂತನನ್ನ ಸಾಧಾರಣ ವ್ಯಕ್ತಿ ಅಂತ ತಿಳಿತಾನೆ, ದೇವೋತ್ತಮ ಪರಮ ಪುರುಷ ಅಂತ ಅವನನ್ನ ಸ್ವೀಕಾರ ಮಾಡೋದಿಲ್ಲ, ಯಾರಿಗೆ ಭಗವಂತನ ಮೇಲೆ ದ್ವೇಷ ಇದೆ, ಅಸೂಯೆ ಇದೆ, ಅಂತವರು ಶತ್ರುಗಳ ಭಾವ ಒಂದು ಹೊಂದಿರ್ತಾರೆ, ಅಂತವರಿಗೆ ನೀನು ಈ ಭಕ್ತಿಯ ಈ ಒಂದು ರಹಸ್ಯ ಜ್ಞಾನವನ್ನ ತಿಳಿಸ್ಬೇಡ. ತಿಳಿಸಿದ್ರು ಕೂಡ ಅದು ಪ್ರಯೋಜನ ಇಲ್ಲ. ಅದಕ್ಕಾಗಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಅಂತವರಿಗೆ ಈ ಜ್ಞಾನವನ್ನ ನೀನು ಹೇಳೋದಕ್ಕೆ ಹೋಗ್ಬೇಡ ಅಂತ. ಈಗ ಮುಂದೆ ಹೇಳ್ತಾನೆ, ಏನಂತ ಹೇಳ್ತಾ ಇದ್ದಾನೆ ಭಗವಂತ, ಯಾ ಇದಂ ಪರಂ ಗುಹ್ಯಂ ಮದ್ಭಕ್ತೇಶ್ವಾ ಅಭಿದಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಂ ಏವೈಷ್ಯತಿ ಸಂಶಯ. ಈ ಪರಮ ರಹಸ್ಯವನ್ನು ಭಕ್ತರಿಗೆ ಹೇಳುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರೆಯುವುದು. ಅದರ ಅಂತ್ಯದಲ್ಲಿ ಅವನು ನನ್ನ ಬಳಿಗೆ ಹಿಂದಿರುಗಿ ಬರುತ್ತಾನೆ. ಆದ್ರೆ ನೀನು ಯಾರಿಗೆ ಹೇಳ್ಬೇಕು? ಭಕ್ತರಿಗೆ ಮಾತ್ರ ಹೇಳ್ಬೇಕು. ಯಾರು ಭಗವಂತನಿಗೆ ಶರಣಾಗತಿಯನ್ನ ಹೊಂದಿದ್ದಾರೆ, ಯಾರು ಭಗವಂತನ ಮೇಲೆ ಅಸೂಯೆನ ಇಟ್ಕೊಂಡಿಲ್ಲ, ಯಾರು ಭಗವಂತನ ಭಕ್ತಿ ಸೇವೆ ಮಾಡೋದಕ್ಕೆ, ತಪಸ್ಸನ್ನ ಆಚರಣೆ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ, ಅಂತವರಿಗೆ ನೀನು ಈ ಒಂದು ಜ್ಞಾನವನ್ನ ಹೇಳೋದ್ರಿಂದ ಏನಾಗುತ್ತೆ, ನಿನಗೆ ಭಗವಂತನ ಭಕ್ತಿ ಸೇವೆ ಮಾಡುವ ಅವಕಾಶಗಳು ಹೆಚ್ಚುತ್ತೆ. ಮತ್ತೆ ಅಂತವರು ಅಂದ್ರೆ ಅವರ ಬದುಕಿನ ಅಂತ್ಯದಲ್ಲಿ ಅವರು ಭಗವಂತನ ಹತ್ರ ಹಿಂದಿರುಗ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಈ ಒಂದು ಶ್ಲೋಕ ಯಾರು ಭಗವದ್ಗೀತೆಯನ್ನ ಓದ್ತಾರೆ ಅಥವಾ ಇತರರಿಗೆ ಹೇಳ್ತಾರೆ, ಅವರಿಗೆ ನಿಜವಾಗ್ಲೂ ಒಂದು ಎನರ್ಜಿ ಬೂಸ್ಟರ್ ಅಂತ ಹೇಳ್ತಾರೆ. ಅವ್ರಿಗೆ ಒಂದು ಶಕ್ತಿಯನ್ನು ಕೊಡುತ್ತೆ. ನಾಚಾ ತಸ್ಮಾನ್ ಮನುಷ್ಯೇಶು ಕಶ್ಚಿನ್ ಮೇ ಪ್ರಿಯ ಕೃತಂ ಮಹಾ ಭವಿತಾ ನಾಚಾಮಿ ತಸ್ಮಾದ್ ಅನ್ಯ ಪ್ರಿಯಾತರು ಭುವಿ. ಪ್ರಪಂಚದಲ್ಲಿ ಇಂಥವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಇಲ್ಲಿ ಪ್ರಭುಪಾದರ ಬಗ್ಗೆ ಹೇಳ್ತಿರುವಂತದ್ದು ಅಂತ ತೋರಿಸ್ತಾ ಇದ್ದಾರೆ. ಅಂದ್ರೆ ಅಂತಹ ಒಂದು ಭಕ್ತರು ಯಾರು ಭಗವಂತನ ಭಕ್ತಿಯನ್ನ ಮಾಡುವುದನ್ನ, ಆ ಜ್ಞಾನವನ್ನ ಪ್ರಪಂಚಾದ್ಯಂತ ಎಲ್ಲರನ್ನು ಭಕ್ತರನ್ನಾಗಿ ಮಾಡುವಂತಹ ಒಂದು ಶಕ್ತಿಯನ್ನ ಹೊಂದಿರುವಂತಹ ವ್ಯಕ್ತಿ, ಅವನನ್ನ ಭಗವಂತ ಹೇಳ್ತಾ ಇದ್ದಾನೆ, ಅಂತವನು ಈ ಪ್ರಪಂಚದಲ್ಲಿ ನನಗೆ ಅವನಿಗಿಂತ ಪ್ರಿಯನಾದವನು ಇನ್ನೊಬ್ಬ ಇಲ್ಲ, ಅವನು ನನಗೆ ತುಂಬಾ ಪ್ರಿಯನಾದವನು, ಅಂತವನು ಇನ್ನೊಬ್ಬ ಇರೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಧೀಶ್ಯತೆ ಚಾಯ ಇಮಂ ಧರ್ಮ್ಯಂ ಸಂವಾದಂ ಆವಯು ಜ್ಞಾನ ಯಜ್ಞೇನ ತೇನಾಹಂ ಇಷ್ಟಾಸ್ಯಾಂ ಇತಿ ಮೇ ಮತಿ. ನಮ್ಮ ಈ ಪವಿತ್ರ ಸಂಭಾಷಣೆಯನ್ನು ಯಾರು ಅಧ್ಯಯನ ಮಾಡುವನೋ ಅವನು ತನ್ನ ಬುದ್ಧಿಶಕ್ತಿಯಿಂದ ನನ್ನನ್ನು ಪೂಜಿಸುತ್ತಾನೆ. ಅಂದ್ರೆ ನಾವೀಗ ಮಾಡಿರುವಂತದ್ದು ಅದು ಕೂಡ ಒಂದು ಯಜ್ಞ, ಅದು ಕೂಡ ಒಂದು ಭಕ್ತಿ ಸೇವೆ, ಅದು ಕೂಡ ಒಂದು ಪೂಜೆ. ಯಾವ ರೀತಿ ಅಂತಂದ್ರೆ ನಮ್ಮ ಬುದ್ಧಿಯ ಮೂಲಕ ಭಗವಂತನ ಪೂಜೆನ ನಾವು ಮಾಡ್ತಾ ಇದೀವಿ. ಯಾಕಂದ್ರೆ ನಾವು ಭಗವಂತನ ಈ ಪವಿತ್ರ ಭಗವದ್ಗೀತೆ ಸಂಭಾಷಣೆ, ಅರ್ಜುನ ಮತ್ತೆ ಕೃಷ್ಣನ ಮಧ್ಯೆ ನಡೆದಂತಹ ಒಂದು ಸಂಭಾಷಣೆ ಏನಿದೆ ಅದನ್ನ ನಾವು ಅಧ್ಯಯನ ಮಾಡ್ತಾ ಇದೀವಿ. ಅದ ಕಾರಣ ನಾವೆಲ್ಲರೂ ಕೂಡ ಭಗವಂತನನ್ನ ನಮ್ಮ ಬುದ್ಧಿಶಕ್ತಿಯ ಮೂಲಕ ಪೂಜಿಸ್ತಾ ಇದೀವಿ ಅಂತೇಳಿ ಹೇಳ್ತಾ ಇದ್ದಾನೆ ಭಗವಂತ. ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾತ್ ಅಪಿ ಯೋ ನರಃ ಸೋ ಅಪಿ ಮುಕ್ತ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್
ಪುಣ್ಯ ಕರ್ಮಣ. ಇದನ್ನು ಶ್ರದ್ಧೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವ ಮನುಷ್ಯನು ಪಾಪಕರ್ಮಗಳಿಂದ ಮುಕ್ತನಾಗುತ್ತಾನೆ ಮತ್ತು ಪುಣ್ಯಕರ್ಮಿಗಳು ವಾಸಿಸುವ ಶುಭ ಲೋಕಗಳನ್ನು ಸೇರುತ್ತಾನೆ. ಅಂದ್ರೆ ಯಾರು ಇದನ್ನ ಶ್ರದ್ಧೆಯಿಂದ ಕೇಳ್ತಾರೆ, ಅಂದ್ರೆ ನಾವು ಇದನ್ನ ಒಂದೇ ಸತಿ ಓದಿ ತಿಳ್ಕೊಂಡ್ವಿ ಅಂತ ಅನ್ಕೊಳ್ಳುವಂಥದ್ದು ಅಥವಾ ಒಂದೇ ಸತಿ ಕೇಳಿ ನಮ್ಗೆಲ್ಲ ಗೊತ್ತಿದೆ ಅಂತ ಅನ್ಕೊಳ್ಳುವಂಥದ್ದು ಮೂರ್ಖತನ. ನಾವು 100 ಸತಿ ಹೇಳಿದ್ರು ಕೂಡ 101 ಸತಿ ನಾವು ಹೇಳ್ಬೇಕು. ನಾವು 1000 ಸತಿ ಕೇಳಿದ್ರು ಕೂಡ ಇನ್ನೂ ಒಂದ್ಸತಿ ಅದನ್ನ ಕೇಳ್ಬೇಕು. ಯಾಕಂದ್ರೆ ನಾವು ಪಾಪಿಗಳು ಅಂದ್ರೆ ನಮ್ದು ಅನೇಕ 84 ಲಕ್ಷಗಳು ಜನ್ಮಗಳು ಅಂತಂದ್ರೆ ಅಷ್ಟು ಜನ್ಮಗಳಲ್ಲಿ ನಾವು ಅನೇಕ ಪಾಪಗಳನ್ನ ಮಾಡಿದ್ವಿ. ಆ ಪಾಪ ಒಂದು ಏನಂತ ಹೇಳ್ತಾರೆ, ಅದು ಒಂದು ರಾಶಿ ಇದ್ದ ಹಾಗೆ. ಅದನ್ನ ನಾವು ಕಳಿಬೇಕು ಅಂತಂದ್ರೆ ಮತ್ತೆ 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 ಭಗವಂತನ ವಿಷಯವಾಗಿ ಹೇಳ್ಬೇಕು ಮತ್ತೆ ಕೇಳ್ಬೇಕು. ಆಗ ನಾವು ಆ ಪಾಪಗಳಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ನಾವು ಪುಣ್ಯಕರ್ಮಿಗಳು ವಾಸಿಸುವ ಶುಭ ಲೋಕವನ್ನ ಅಂದ್ರೆ ಆಧ್ಯಾತ್ಮಿಕ ಜಗತ್ತನ್ನ ಸೇರೋದಕ್ಕೆ ಅದು ಸಹಾಯ ಮಾಡುತ್ತೆ. ಸಂಜಯ ಹೇಳ್ತಾ ಇದ್ದಾನೆ ಈಗ ಧೃತರಾಷ್ಟ್ರನಿಗೆ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಅವನು ಸಂಜಯ ಉವಾಚ ಇತಿ ಅಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಂ ಇಮಂ ಅಶ್ರೋಷಂ ಅದ್ಭುತಂ ರೋಮಹರ್ಷಣಂ. ಸಂಜಯನು ಹೀಗೆ ಹೇಳಿದನು. ಇಬ್ಬರು ಮಹಾತ್ಮರಾದ ಕೃಷ್ಣ ಮತ್ತು ಅರ್ಜುನರ ಸಂಭಾಷಣೆಯನ್ನು ಹೀಗೆ ಕೇಳಿದನು. ಈ ಸಂವಾದವು ಎಷ್ಟು ಅದ್ಭುತವಾದದ್ದೆಂದರೆ ನನಗೆ ರೋಮಾಂಚನವಾಗಿದೆ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಈ ಒಂದು ಜ್ಞಾನವನ್ನ ಯಾರು ಶ್ರದ್ಧೆಯಿಂದ ಕೇಳಿದ್ದಾರೆ ಅವರು ನನ್ನ ಧಾಮಕ್ಕೆ ಬರ್ತಾರೆ. ಅವರು ಬುದ್ಧಿಶಕ್ತಿಯಿಂದ ನಮ್ಮನ್ನ ಅಂದ್ರೆ ಕೃಷ್ಣನ ಆರಾಧನೆ ಪೂಜೆಯನ್ನ ಮಾಡಿದ್ದಾರೆ ಅಂತ. ಹೀಗೆ ಇಲ್ಲಿ ಅದನ್ನ ಪ್ರಥಮವಾಗಿ ಕೇಳ್ತಾ ಇರುವಂತವನು ಸಂಜಯ. ಅವರಿಬ್ಬರ ಸಂವಾದವನ್ನ ಅದನ್ನ ಕೇಳಿ ಅವನಿಗೆ ತುಂಬಾ ರೋಮಾಂಚನ ಆಗ್ತಾ ಇದೆ, ಅವನಿಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆದ್ರೆ ಅವನಿಗೆ ತಿಳಿದಿದೆ ಈಗ ಕೃಷ್ಣ ದೇವೋತ್ತಮ ಪರಮ ಪುರುಷ, ಆ ಭಗವಂತನ ಒಂದು ದರ್ಶನ ಅವನಿಗೂ ಕೂಡ ಆಗಿದೆ. ಆದ ಕಾರಣ ಅವನು ಹರ್ಷ ಪಡ್ತಾ ಇದ್ದಾನೆ. ಮತ್ತೆ ಇಲ್ಲಿ ವ್ಯಾಸ ಪ್ರಸಾದಾತ್ ಶ್ರುತವಾನ್ ಏತದ್ ಗುಹ್ಯಂ ಅಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತಃ ಸ್ವಯಂ. ವ್ಯಾಸರ ಕೃಪೆಯಿಂದ ನಾನು ಈ ಅತ್ಯಂತ ರಹಸ್ಯವಾದ ಮಾತುಗಳನ್ನು ಯೋಗೇಶ್ವರನಾದ ಕೃಷ್ಣನು ಸ್ವತಃ ಅರ್ಜುನನಿಗೆ ಹೇಳುತ್ತಿರುವಾಗ ನೇರವಾಗಿ ಕೇಳಿದ್ದೇನೆ. ಅಂದ್ರೆ ಇಲ್ಲಿ ಅವನು ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನಿಗೆ, ಇಲ್ಲಿ ನಾನು ವ್ಯಾಸರು ಅವರ ಗುರುಗಳು ಅವರ ಒಂದು ಕೃಪೆ, ಅವರ ಕೊಟ್ಟ ಒಂದು ದಿವ್ಯ ದೃಷ್ಟಿಯ ಕಾರಣದಿಂದಾಗಿ ಈ ಎಲ್ಲ ರಹಸ್ಯಗಳು ಅದು ಯೋಗೇಶ್ವರ ಕೃಷ್ಣ ಅವನ ಒಂದು ಬಾಯಿಯ ಮೂಲಕ ನೇರವಾಗಿ ಕೇಳ್ತಾ ಇದ್ದೀನಿ. ಇದನ್ನ ಭಗವಂತನೇ ಹೇಳಿರೋದ್ರಿಂದ ಇದನ್ನ ಶ್ರುತಿ ಅಂತ ಹೇಳ್ತಾರೆ. ಸ್ವತಃ ಭಗವಂತನೇ ಅವನ ಮುಖೇನ ಹೇಳ್ತಿರುವಂತ ಈ ಎಲ್ಲ ರಹಸ್ಯ ಜ್ಞಾನವನ್ನ ನಾನು ನೇರವಾಗಿ ಕೇಳ್ತಿದ್ದೀನಿ ಅಂತ ಅವನು ಹರ್ಷ ಪಡ್ತಾ ಇದ್ದಾನೆ. ರಾಜನ್ ಸಂಸ್ಮೃತ್ಯ ಸಂವಾದಂ ಇಮಂ ಅದ್ಭುತಂ ಕೇಶವಾರ್ಜುನ ಯೋ ಪುಣ್ಯಂ ದೃಶ್ಯಾಮಿ ಚ ಮುಹುರ್ಮುಹು. ಅರಸನೇ, ಕೃಷ್ಣಾರ್ಜುನರ ನಡುವಣ ಅದ್ಭುತವೂ ಪವಿತ್ರವೂ ಆದ ಸಂಭಾಷಣೆಯನ್ನು ಮತ್ತೆ ಮತ್ತೆ ಸ್ಮರಿಸಿಕೊಂಡು ಆನಂದ ಪಡುತ್ತಿದ್ದೇನೆ. ಪ್ರತಿ ಕ್ಷಣವೂ ನನಗೆ ರೋಮಾಂಚನವಾಗ್ತಿದೆ. ಅಂದ್ರೆ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇದೆ. ಭಗವಂತನನ್ನ ನಾನು ತಿಳ್ಕೊಂಡೆ, ಭಗವಂತನನ್ನ ನಾನು ಅವನ ಒಂದು ಜ್ಞಾನವನ್ನ ಪಡ್ಕೊಂಡೆ, ಅವನ ಬಾಯಿಂದಲೇ ಅದನ್ನ ನಾನು ಕೇಳಿದೆ. ಅದನ್ನೆಲ್ಲ ಅವನು ಸ್ಮರಣೆ ಮಾಡಿದಾಗ ಅವನಿಗೆ ರೋಮಾಂಚನ ಆಗ್ತಿದೆ, ಅವನಿಗೆ ಸಂತೋಷ ಆಗ್ತಾ ಇದೆ, ಆನಂದ ಆಗ್ತಾ ಇದೆ. ಅದನ್ನೇ ಇಲ್ಲಿ ಧೃತರಾಷ್ಟ್ರ ಕೂಡ ಕೇಳಿದಾನೆ ಸಂಜಯನ ಮೂಲಕ. ಆದ್ರೆ ಅವನಿಗೆ ಆ ಒಂದು ರೋಮಾಂಚನವಾಗ್ಲಿ ಸಂತೋಷ ಹರ್ಷ ಪಡುವುದಾಗ್ಲಿ ಅವನು ಮಾಡ್ತಾ ಇಲ್ಲ. ಅವನಿಗೆ ಇನ್ನ ದುಃಖ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಅವನ ಮಕ್ಕಳು ಈ ಯುದ್ಧದಲ್ಲಿ ಸೋಲ್ತಾರೆ, ಅವರು ಸಾವನ್ನಪ್ತಾರೆ ಅಂತ. ತಚ್ಚಾ ಸಂಸ್ಮೃತ್ಯ ರೂಪಂ ಅತಿ ಅದ್ಭುತಂ ಹರೇ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ರಾಜನೇ, ಶ್ರೀಕೃಷ್ಣನ ಅದ್ಭುತ ರೂಪವನ್ನು ನಾನು ಮತ್ತೆ ಮತ್ತೆ ಸ್ಮರಿಸಿದಂತೆಲ್ಲ ನಾನು ವಿಸ್ಮಯವು ಹೆಚ್ಚುತ್ತಿದೆ, ನಾನು ಮತ್ತೆ ಮತ್ತೆ ಹರ್ಷ ಪಡುತ್ತಿದ್ದೇನೆ. ಅಂದ್ರೆ ಅವನು ಪರಿಪೂರ್ಣ ಆನಂದ ಅಂತ ಹೇಳ್ತಾರೆ, ಆ ಆನಂದದಲ್ಲಿ ಮುಳುಗಿ ಹೋಗಿದ್ದಾನೆ ಸಂಜಯ. ಅವನಿಗೆ ಒಂದು ರೋಮಾಂಚನ ಮತ್ತೆ ಭಗವಂತನ ರೂಪವನ್ನ ಮತ್ತೆ ಮತ್ತೆ ಸ್ಮರಣೆ ಮಾಡಿದಾಗೆಲ್ಲ ಅವನಿಗೆ ಒಂದು ಆನಂದ ಅನ್ನುವಂಥದ್ದು ಹೆಚ್ಚುತ್ತಾ ಇದೆ. ಅವನು ಅದನ್ನ ನೆನೆಸ್ತಾ ತುಂಬಾ ಹರ್ಷ ಸಂತೋಷ ಪಡ್ತಾ ಇದ್ದಾನೆ. ಈ ಒಂದು ವಾಕ್ಯವನ್ನ ಕೊನೆಯಲ್ಲಿ ಸಂಜಯ ಹೇಳ್ತಾ ಇದ್ದಾನೆ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯೋರ್ ಭೂತಿರ್ ಧ್ರುವ ನೀತಿರ್ಮತಿರ್ಮಮ. ಯೋಗೇಶ್ವರನಾದ ಕೃಷ್ಣನು ಎಲ್ಲಿ ಇರುವನೋ ಮತ್ತು ಎಲ್ಲಿ ಧನುರ್ಧಾರಿಯಾದ ಅರ್ಜುನನು ಇರುವನೋ ಅಲ್ಲಿ ನಿಶ್ಚಯವಾಗಿಯೂ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇವುಗಳು ಇರುತ್ತವೆ. ಇದು ನನ್ನ ಅಭಿಪ್ರಾಯ. ಅಂದ್ರೆ ಇಲ್ಲಿ ಭಗವಂತನ ಸ್ವಯಂ ಭಗವಂತನೇ ಅವರು ಪಾಂಡವರ ಒಂದು ಕಡೆಯಲ್ಲಿದ್ದಾನೆ. ಮತ್ತೆ ಅಲ್ಲಿ ಅರ್ಜುನ ಕೂಡ ಇದ್ದಾನೆ. ಅರ್ಜುನ ಒಬ್ಬ ಸರಿಯಾದ ಧನುರ್ಧಾರಿ ಅಂತಂದ್ರೆ ಅವನು ಯುದ್ಧ ಕಲೆಯನ್ನ
ತಿಳಿದಿರುವಂತವನು, ಯುದ್ಧ ಭೂಮಿಯಲ್ಲಿ ಅವನು ನಿಂತಿದ್ದಾನೆ. ಅವನ ಜೊತೆಯಲ್ಲಿ ಸ್ವಯಂ ಕೃಷ್ಣ ಭಗವಂತನೇ ಇದ್ದಾನೆ. ಅವನಿಗೆ ಒಂದು ಮೊದಲಿಗೆ ಆರಂಭದಲ್ಲಿ ಅವನು ವಿಷಾದದಲ್ಲಿ ಇದ್ದ, ಅವನಿಗೆ ಯುದ್ಧದಲ್ಲಿ ಒಂದು ಮಾಡ್ಬೇಕಾ ಮಾಡ್ಬಾರ್ದ ಅನ್ನುವಂತ ದ್ವಂದ್ವ ಇತ್ತು. ಈಗ ಕೃಷ್ಣ ಅವನ ಎಲ್ಲಾ ಸಂದೇಹಗಳ ನಿವಾರಣೆ ಮಾಡಿದ್ದಾನೆ. ಈಗ ಆ ಅರ್ಜುನ ಅವನು ಪರಿಪೂರ್ಣವಾಗಿ ಒಂದು ಕಾನ್ಫಿಡೆನ್ಸ್ ಆಗಿ ಯುದ್ಧ ಮಾಡೋದಕ್ಕೆ ಸಿದ್ಧನಿದ್ದಾನೆ. ಅವನು ಮನಸಾರೆ ಯುದ್ಧಕ್ಕೆ ಸಿದ್ಧನಾಗಿದ್ದಾನೆ. ಆದ್ರೆ ಯುದ್ಧವನ್ನ ಅವನು ತನಗಾಗಿ ಮಾಡ್ತಾ ಇಲ್ಲ, ಭಗವಂತನ ಆದೇಶಾನುಸಾರ ಮಾಡ್ತಾ ಇದ್ದಾನೆ. ಭಗವಂತನ ಒಂದು ಯೋಜನೆಯಲ್ಲಿ ನಿಮಿತ್ತನಾಗಿ ಮಾಡ್ತಾ ಇದ್ದಾನೆ. ಅವನ ಒಂದು ಆದೇಶಾನುಸಾರ ಅವನು ಅದನ್ನ ಮಾಡ್ತಾ ಇದ್ದಾನೆ. ಆದ ಕಾರಣ ಅಲ್ಲಿ ಸಿರಿ, ವಿಜಯ, ಅಸಾಧಾರಣ ಶಕ್ತಿ ಮತ್ತು ನೀತಿ ಇರುತ್ತೆ ಅಂತ ಇಲ್ಲಿ ಯುದ್ಧ ಪ್ರಾರಂಭ ಆಗೋದಕ್ಕೆ ಮುಂಚೆನೆ ಧೃತರಾಷ್ಟ್ರನಿಗೆ ಇಲ್ಲಿ ಸಂಜಯ ಹೇಳ್ತಾ ಇದ್ದಾನೆ, ಈ ಯುದ್ಧದಲ್ಲಿ ಇವ್ರು ಗೆಲ್ತಾರೆ ಅನ್ನೋದು. ಇದು ನನ್ನ ಅಭಿಪ್ರಾಯ ಅಂತ ಅಲ್ಲಿ ತಿಳಿಸ್ತಾ ಇದ್ದಾನೆ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ 18ನೇ ಅಧ್ಯಾಯದೊಂದಿಗೆ ಈ 18 ದಿನಗಳ ಭಗವದ್ಗೀತೆಯ ಅಧ್ಯಯನವು ಪರಿಪೂರ್ಣವಾಗಿ ಮುಕ್ತಾಯ ಆಗಿದೆ. ಎಲ್ಲರೂ ನಿಮ್ಮ ಅಟೆಂಡೆನ್ಸ್ ಕೊಡಿ. ಮತ್ತೆ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ನಿಮ್ಮ ಒಂದು ದಯೆಯಿಂದ ನಾನು ಈ 18 ದಿನಗಳ ಒಂದು ಅಧ್ಯಯನವನ್ನ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡ್ರೂ ಕೂಡ ಅದು ನಿಜ ಅಲ್ಲ. ನನಗೋಸ್ಕರ ನಾನು ಅದನ್ನ ಕಲಿತಾ ಇದ್ದೀನಿ ಅಂತ. ಹಾಗೆ ಒಂದು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು. ವಾಂಛಾ ಕಲ್ಪತರು ವಿಶ್ವಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ರಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಲೆವೆಲ್ 2ಗೆ ಯಾರ್ಯಾರು ಬರ್ತಾರೆ ಒಂದ್ಸರಿ ಅವ್ರ ಫೋನ್ ನಂಬರ್ ಹೆಸರು ಹಾಕಂತ ಹೇಳಿ. ಎಲ್ಲರೂ ದಯವಿಟ್ಟು ಮಾತಾಜಿ ರಿಕ್ವೆಸ್ಟ್ ಮಾಡ್ತಾ ಇದಾರೆ. ಲೆವೆಲ್ 2 ಅಂದ್ರೆ ನಿಮ್ಮ ಒಂದು ಆಧ್ಯಾತ್ಮಿಕ ಪಯಣ ಇಲ್ಲಿಗೆ ನಿಲ್ಲಿಸಬೇಡಿ. ಆಳವಾದ ಅಧ್ಯಯನವನ್ನ ಮಾಡಿ. ಆಳವಾದ ಅಧ್ಯಯನ ಅಂತಂದ್ರೆ ಇನ್ನ ಭಗವದ್ಗೀತೆನ ಹೆಚ್ಚು ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಅದು. ಅಂದ್ರೆ ವಾರದಲ್ಲಿ 2 ದಿನ ಇರುತ್ತೆ. ವಾರದಲ್ಲಿ 2 ದಿನ 1 ಗಂಟೆ ಅಷ್ಟೇ. ಅಂದ್ರೆ ನಿಮ್ಗೆ ಪ್ರತಿಯೊಂದು ಶ್ಲೋಕವನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾರೆ. ಆ ಒಂದು ಅವಕಾಶವನ್ನ ಯಾರು ತಪ್ಪಿಸ್ಕೊಳ್ಬೇಡಿ. ಅಂದ್ರೆ ಅದು ಕೂಡ ಉಚಿತ. ಇಲ್ಲಿ ಯಾರು ಅದಕ್ಕಾಗಿ ಏನು ಫೀಸ್ ಕೇಳೋದಿಲ್ಲ. ಮತ್ತೆ ನೀವು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಒಂದು ಫೋನ್ ನಂಬರು ಮತ್ತೆ ನೇಮ್ 2 ಸಾಕ ಮಾತಾಜಿ? ಇಮೇಲ್ ಐಡಿ ಕೊಡ್ಬೇಕಾ? ಹರೇ ಕೃಷ್ಣ. ಫೋನ್ ನಂಬರ್ ಹೆಸರು ಕೊಟ್ರೆ ಸಾಕು ಮಾತಾಜಿ. ಓಕೆ, ಫೋನ್ ನಂಬರ್ ಮತ್ತೆ ಹೆಸರು ಕೊಡಿ. ಅಂದ್ರೆ ನೀವು ಬೇರೆ ಇದ್ರಲ್ಲಿ ಕೊಟ್ಟಿದ್ರೆ ಇಲ್ಲಿ ಕೊಡಂಗಿಲ್ವಾ ಮಾತಾಜಿ? ಹಾಗೇನಿಲ್ಲ ಮಾತಾಜಿ. ಅಂದ್ರೆ ನಮ್ದು ಇದು ಒಂದು ಇದಾಗುತ್ತಲ್ಲ, ಒಂದು ಸ್ಲಿಪ್ ಆಗುತ್ತೆ. ಮತ್ತೆ ಬೇರೆ ಅವ್ರದೊಂದು ಹೀಗೆ ಕಲೆಕ್ಟ್ ಮಾಡಿದ್ರೆ 3 ಆಗುತ್ತೆ. ಅದಕ್ಕೆ ಒಂದ್ ಹತ್ರ ಕೊಟ್ರೆ ಆಯ್ತು. ಸರಿ ಹೆಸರು ಅಂದ್ರೆ ನೀವು ಬೇರೆ ಕ್ಲಾಸಸ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ರೆ ಇಲ್ಲಿ ಕೊಡೋದು ಬೇಡ. ಮತ್ತೆ ನೀವೇನಾದ್ರೂ ಬೇರೆ ಎಲ್ಲೂ ಕೊಟ್ಟಿಲ್ಲ ಅಂತಂದ್ರೆ ನೀವು ಇಲ್ಲಿ ಹೆಸರು ಮತ್ತೆ ನಿಮ್ ಫೋನ್ ನಂಬರ್ ಕೊಡಿ. ಅವರು ನಿಮ್ಮನ್ನ ಲೆವೆಲ್ 2ಗೆ ಜಾಯಿನ್ ಮಾಡಿಸ್ತಾರೆ. ಮತ್ತೆ ಎಲ್ಲರೂ ಕೂಡ ರಸಪ್ರಶ್ನೆಯನ್ನ ಕಂಪ್ಲೀಟ್ ಮಾಡಿ, ಮತ್ತೆ ಎಲ್ಲರೂ ಕೂಡ ಲೆವೆಲ್ 1 ಕಂಪ್ಲೀಟ್ ಮಾಡಿ ಮತ್ತೆ ಅದರ ಒಂದು ಸರ್ಟಿಫಿಕೇಟ್ ನ ಪಡ್ಕೊಳ್ಬಹುದು. ಹರೇ ಕೃಷ್ಣ ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದು ನಾನು ಕ್ಲಾಸಲ್ಲಿ ಮೇಡಮ್ಗೆ ಬರೀ ನಂಬರ್ ಕೊಡಿ, ನಾನು ಮಾಡಕ್ ಗೊತ್ತಾಗಿಲ್ಲ ನನಗೆ ಜಾಯಿನ್ ಮಾಡಕ್ಕೆ. ಅದಕ್ಕೆ ನಂಬರ್ ಕೊಡಿ ಅಂತ ಹೇಳಿದ್ರು, ಕೊಟ್ಟಿದ್ದೀನಿ. ಓಕೆ ಅದು ಮಾತಾಜಿ. ಯಾವ್ದು 11:30 ಕ್ಲಾಸ್. ಇಲ್ಲಿ ನಮ್ಗೆ ಕೆನಡಾದಲ್ಲಿ ಎಷ್ಟಾಗುತ್ತೆ ಅಂದ್ರೆ ಇಲ್ಲಿ 11:30 ಇರುತ್ತೆ, ಅಲ್ಲಿ 9 ಗಂಟೆ ಕ್ಲಾಸ್ ಏನೋ. ಅಲ್ಲಿ ಕೊಟ್ಟಿದ್ದೀನಿ, ಅದು ಜಾಯಿನ್ ಮಾಡ್ತಾರಾ ಅಂತ ಕೇಳ್ಕೊಳ್ಳೋಣ. ಮಾತಾಜಿ ನೀವ್ ಎಲ್ಲಿರೋದು ಮಾತಾಜಿ? ನಾನು ಕೆನಡಾದಲ್ಲಿ ಇರೋದು. ಓ ಆತರ. ಟೈಮಿಂಗ್ಸ್ ಬೇರೆ ಆಗುತ್ತೆ ಅಂತ. ಅದಕ್ಕೆ 11:30 ಕ್ಲಾಸ್ ಇತ್ತಲ್ಲ, ಅದ್ರಲ್ಲಿ ಕೊಟ್ಟಿದ್ದೇನೆ. ನಂಬರ್ ಕೊಡಿ ಅಂತಂದ್ರು, ನಂಬರ್ ಕೊಟ್ಟಿದ್ದೆ. ಜಾಯಿನ್ ಮಾಡಿದಾರ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಮತ್ತೊಂದ್ಸರಿ ಕೊಡ್ಬೋದಾ? ಕೊಡಿ ಮಾತಾಜಿ, ಕೊಡಿ. ಅಂದ್ರೆ ನಿಮ್ ಫೋನ್ ನಂಬರ್ ಏನು ಇದಾಗೋದಿಲ್ಲ, ನಂಬರ್ ಸೇಮ್ ಇರುತ್ತೆ ಅಲ್ವಾ, ಗೊತ್ತಾಗುತ್ತೆ ನಮ್ಗೆ. ಹೇಗೆ ಕಳ್ಸೋದು ಮಾತಾಜಿ? ಇಲ್ಲಿ ಹೇಗ್ ಚಾಟ್ ಅಲ್ಲಿ ಕಳ್ಸೋದು? ಮಾಡಿ ಮಾತಾಜಿ. ಇಲ್ಲಿ ಈಗ ಚಾಟ್ ನಲ್ಲಿ ನೀವು ನಿಮ್ಮ ಹೆಸರು ಮತ್ತೆ ಫೋನ್ ನಂಬರ್ ಮಾಡಿ, ಅಂದ್ರೆ ಎಂಟರ್ ಮಾಡಿ ಮಾತಾಜಿಯ ಸ್ಕ್ರೀನ್ ಶಾಟ್ ತಗೊಂಡ್ರೆ ನಮ್ಗೆ ಸಿಗುತ್ತೆ. ಮತ್ತೆ ಈಗ ಕ್ವಿಜ್ ಹೇಗೆ ಅಟೆಂಡ್ ಮಾಡೋದು ಮಾತಾಜಿ? ಅದಕ್ಕೆ ಒಂದು ಗ್ರೂಪ್ ಅಲ್ಲಿ ಹಾಕಿದ್ದಾರೆ ಮಾತಾಜಿ. ಗ್ರೂಪ್ ಅಲ್ಲಿ ಅದು Group ವಿಡಿಯೋ ಅಲ್ಲಿ ಮತ್ತೆ ಅದ್ರ ಲಿಂಕ್ ಕೊಟ್ಟಿರ್ತಾರೆ ಮಾತಾಜಿ. ಅದ್ರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತೆ ಅದು ಹೇಗೆ ರಿಜಿಸ್ಟರ್ ಮಾಡ್ಕೋಬೇಕು ಅನ್ನೋದು ಒಂದು ಯೂಟ್ಯೂಬ್ ಅಲ್ಲಿ ಹಾಕಿರ್ತಾರೆ, ಅದನ್ನ ಫಾಲೋ ಮಾಡಿ. ಮತ್ತೆ ನಿಮ್ದು ಅದೇ ಒಂದು ಇಮೇಲ್ ಐಡಿ ಕೊಟ್ಟು ನೀವು ಅದ್ರೊಳಗಡೆ ಎಂಟರ್ ಆಗ್ತೀರಾ. ಆಮೇಲೆ ನಿಮ್ಗೆ ಅಲ್ಲಿ ತೋರಿಸುತ್ತೆ ಪ್ರತಿಯೊಂದು ಅಧ್ಯಾಯದಿಂದ ಕೆಲವೊಂದು ಪ್ರಶ್ನೆಗಳಿರುತ್ತೆ. ಮತ್ತೆ ಅವುಗಳನ್ನ ನೀವು ಮತ್ತೆ ಮತ್ತೆ ಪ್ರಯತ್ನ ಪಡ್ಬೋದು. ನಿಮ್ಗೆ ಇಷ್ಟ ಆಗ್ಲಿಲ್ಲ, ಮಾರ್ಕ್ಸ್ ಇನ್ನ ಜಾಸ್ತಿ ಅದೇ ಬೇಕು ಅಂತಂದ್ರೆ. ಎರಡು ಇದನ್ನ ಮಾಡಿದೀನಿ, ಕ್ವಿಜ್ ಮಾಡಿ ಸರ್ಟಿಫಿಕೇಟ್ ತಗೊಂಡಿದ್ದೀನಿ. ಇದನ್ನ ಸೆಪ್ಟೆಂಬರ್ 2 ಮಾಡಕ್ಕಾಗಿರ್ಲಿಲ್ಲ, ಅದಕ್ಕೆ ಕೇಳಿ. ಓಹ್, ಹಾಗಾದ್ರೆ ನಿಮ್ಗೆ ಗೊತ್ತಿದೆ ಮಾತಾಜಿ ಹೇಗ್ ಮಾಡ್ಬೇಕಂತ. ಗೊತ್ತಿದೆ, ಆದ್ರೆ ಈ ಸೆಪ್ಟೆಂಬರ್ 2 ಎಲ್ಲಿದೆ ಲಿಂಕ್ ಅಂತ ಗೊತ್ತಾಗ್ಲಿಲ್ಲ. ಮಾತಾಜಿ ಎಲ್ಲ ಫುಲ್ ಗ್ರೂಪ್ ಅಲ್ಲೇ ಆಗ್ತಾ ಇದಾರೆ ಮಾತಾಜಿ. ಇಲ್ಲಿ ಧನ್ಯವಾದಗಳು.
ಮಾತಾಜಿ ಇನ್ನ ಮತ್ತೆ ಬೇಡ L2ಗೆ ಟ್ರೈ ಮಾಡಿದ್ರೆ ಆಯ್ತು. ನೀವು L2ಗೆ ಹಾ ಲೆವೆಲ್ 2ಗೆ ಮಾತಾಜಿ, ನಿಮ್ದು ಈಗ ಸರ್ಟಿಫಿಕೇಟ್ ಕ್ವಿಜ್ ಇದೆ ಅಲ್ವಾ? ಅದೇ ಅಲ್ಲ, ಕ್ವಿಜ್ ಇದ್ರದ್ದು ಮಾಡ್ಲಿಲ್ಲ. ಯಾವ್ದೋ ಸೆಪ್ಟೆಂಬರ್ 2 ಮತ್ತೆ ಒಂದು ಕ್ವಿಜ್ ಕೊಟ್ಟಿದ್ರಲ್ಲ, ಅದನ್ನ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಅದು ಮಾಡ್ಬೋದಾ ಅಂತ. ಅಂದ್ರೆ ಟೈಮ್ ನಿಮ್ ಇದೆಯಾ? ಹತ್ರ ಒಂದ್ ಸರ್ಟಿಫಿಕೇಟ್ ಇದ್ರೆ ಪರವಾಗಿಲ್ಲ ಮಾತಾಜಿ, ಒಂದಿದ್ರೆ ಸಾಕು. ನೀವು ಮತ್ತೆ ಈಗ ಲೆವೆಲ್ ಹಾ. 2ಗೆ ಜಾಯ್ನ್ ಆಗ್ಬೋದು. ಚಂದ್ರಶೇಖರ್ ಓ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ ಧನ್ಯವಾದಗಳು. ಮಾತಾಜಿ, ಟೈಮ್ ಆಯ್ತು ಹರೇ ಮಾತಾಜಿ. ಕೃಷ್ಣ. ಓಕೆ ಮಾತಾಜಿ. ಮಾತಾಜಿ ಇದು ಕ್ವಿಸ್ ತಗೊಳ್ದೆ ನಾವು ಲೆವೆಲ್ 2 ಹೋಗಕ್ಕಾಗಲ್ಲ ಅಲ್ವಾ? ಅಂದ್ರೆ ಅದು ಮಾಡ್ಬೇಕು ಅಂತ ಹೇಳ್ತಾರೆ ಮಾತಾಜಿ. ಸರ್ಟಿಫಿಕೇಟ್ ಆಗಿದ್ಯಾ ಅಂತ ಕೇಳ್ತಾರೆ. ಓಕೆ ಮಾತಾಜಿ, ಓಕೆ, ಥ್ಯಾಂಕ್ ಯು. ಆಗಲ್ಲ ಮಾತಾಜಿ, ಆ ಸರ್ಟಿಫಿಕೇಟ್ ಇಟ್ಕೊಂಡ್ರೆ ನಿಮ್ಗೆ ಭಕ್ತಿ ಶಾಸ್ತ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಓಕೆ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ.